ಕಡಲೆಕಾಯಿ ಆಗಿರುವಂತದ್ದು ಪಠ್ಯ ಪುಸ್ತಕ ವಿವಾದ. ಕೋಟ್ರ ಶ್ರೀನಿವಾಸ್ ಪೂಜಾರಿ ಅವರು ಎಲ್ಲೋ ಒಂದ್ ಕಡೆ ಎಡವಿದ್ರ. ಈಗ ನಮ್ಮ ಸರ್ಕಾರದಲ್ಲಿ ಸಮಸ್ಯೆಗಳಾದ್ರೆ ಅದನ್ನು ಸರಿಪಡಿಸಬೇಕೆ ಹೊರತು ನಾನೇ ಧ್ವನಿ ಎತ್ತುವುದೇ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರವಾಗಿ ಅಥವಾ ಬಿಲ್ಲವ ಸಮುದಾಯದ ವಿಚಾರವಾಗಿ ಧ್ವನಿಯನ್ನ ಎತ್ತಲಿಲ್ಲ. ನಾನು ವಿರೋಧ ಪಕ್ಷ ನಾಯಕನಾಗಿದ್ದಾಗ ಇಡೀ ರಾಜ್ಯ ತಿರುಗಿ ಒಂದಿಷ್ಟು ವಾದ ಚರ್ಚೆ ಗಲಾಟೆಯನ್ನು ಮಾಡಿದ್ದೆ. ಮಂತ್ರಿ ಆದಾಗ ಮಾಡ್ಲಿಕ್ಕಾಗುತ್ತೆ? ಮಂತ್ರಿ ಆದಾಗ ಯಾರು ವಿರುದ್ಧ ಮಾಡುದು? ಬಿಜೆಪಿ ಪಕ್ಷ ಬಿಲ್ಲವರನ್ನ ಬ್ಯಾನರ್ ಕಟ್ಲಿಕ್ಕೆ ಪೆಟ್ಟು ಗಲಾಟೆ ಮಾಡ್ಲಿಕ್ಕೆ ಬಳಕೆ ಮಾಡುದು. ದೊಡ್ಡ ದೊಡ್ಡ ಮಟ್ಟದ ಹುದ್ದೆಗಳು ಅಧಿಕಾರಗಳು ಬಿಲ್ಲವ ನಾಯಕರಿಗೆ ಕೊಡಲ್ಲ. ಕರ್ನಾಟಕ ರಾಜ್ಯದಲ್ಲಿ 7 ಜನ ಬಿಲ್ಲವ, ನನ್ನನ್ನು ಸೇರಿ 8 ಜನ ಶಾಸಕರಿದ್ದಾರಲ್ಲ, ಬೇರೆ ಯಾವ ಪಕ್ಷದಲ್ಲಿ ಆರೋಪ ಮಾಡ್ತಾ ಇರೋರು ಯಾರು ಕೇಳಿ? ಅವ್ರನ್ನ ಕೇಳಿದ್ರೆ ಅಲ್ಲಿ ಉತ್ತರ ಸಿಗ್ಬಿಡುತ್ತೆ. ಪಠ್ಯ ಪುಸ್ತಕದಲ್ಲಿ ಚಕ್ರತೀರ್ಥ ಅವರು RSS ನ ಅಜೆಂಡಾಗಳನ್ನ ವಿಚಾರಧಾರೆಗಳನ್ನ ಹೇರಿಕೆ ಮಾಡಲು ಪ್ರಯತ್ನಿಸ್ತಾ ಇದ್ರು ಅನ್ನುವಂಥದ್ದು. ದುರಾದರ್ಶ ಬಿರುಗಾಳಿ ಬಂದ್ರು RSS ಕಾರಣ ಅಂತ ಹೇಳೋರಿದ್ದಾರೆ. RSS ಅನ್ನೇ ಒಂದು ಗುರಿಯಾಗಿ ಇಟ್ಕೊಂಡು ಮಾತಾಡೋರು. ಹೆಡ್ಗೆವಾರ್ ಪಠ್ಯ ಪುಸ್ತಕದಲ್ಲಿ ಸೇರಿಸಿದ್ದೀರಿ ನೀವು, ತಪ್ಪೇನು? ಇಡೀ ದೇಶಕ್ಕೆ ಒಂದು ರೀತಿಯ ವಿದ್ಯುತ್ ಸಂಚಾರ ಉಂಟು ಮಾಡಿದಂತ ವಿದ್ಯಾರ್ಥಿ ಯಾರು ಕೇಳಿದ್ರೆ ಹೆಡ್ಗೆವಾರ್, ಅವ್ರ ಪಾಠ ಕೇಳಿದ್ರೆ ತಪ್ಪೇನು? ಕರಾವಳಿ ಭಾಗದಲ್ಲಿ ಇಲ್ಲಿ ಹಿಂದೂಗಳು, ಹಿಂದುತ್ವ, ಬಿಲ್ಲವ ಸಮುದಾಯ, ಬಿಲ್ಲವ ಸಂಘಟನೆಗಳು ಅನ್ನುವಂತಹ ಕಂದಕ ಸೃಷ್ಟಿಯಾಗಿದೆ. ಇದೆಲ್ಲವೂ ಚರ್ಚೆಗೆ ಬರಬೇಕು. ಆದ್ರೆ ಇದನ್ನೇ ಚರ್ಚೆ ಅಂತ ಆಗಬಾರ್ದಲ್ಲ. ಅಗತ್ಯಗಳ ಚರ್ಚೆ ಬಂದಾಗ ಉತ್ತರ ಕೊಡ್ಬೇಕು. ಈ ಒಂದು ಅಗ್ನಿಪಥ ವಿಚಾರವಾಗಿ ನಾವು ಮಾತನಾಡಿದಾಗ ಇದು ಬಿಜೆಪಿ RSS ನ ಅಜೆಂಡಾ ಅನ್ನುವಂತಹ ವಿಚಾರಗಳು. ಏನ್ ತಪ್ಪು? ಇದು ಬಿಜೆಪಿ ಅಜೆಂಡಾ ಆದ್ರೆ ನಾನು ಹೆಮ್ಮೆ ಪಡುವ. RSS ಅಜೆಂಡಾ ಅಂದ್ರೆ ಮತ್ತೆ ಹೆಮ್ಮೆ ಪಡುವ. RSS ಅಜೆಂಡಾ, ಮನೆಗೊಬ್ಬ ಸೈನಿಕ ಹೊರಗೆ ಬರ್ತಾನೆ, ತಪ್ಪೇನಿದ್ರೊಳಗೆ? ಖುಷಿ ಪಡೋಣ ನಾವು. ಇತ್ತೀಚೆಗೆ ತಾವೊಂದು ಪತ್ರಿಕಾ ಹೇಳಿಕೆಯನ್ನ ಕೊಡ್ತೀರಾ, ಮನೆ ಇಲ್ಲದವರಿಗೆ ಉಚಿತ ನಿವೇಶವನ್ನ ಸರ್ಕಾರದ ಪರವಾಗಿ ಕೊಡ್ತೀವಿ ಅನ್ನುವಂಥದ್ದು. ಸೊ ಎಲ್ಲಿ ತನಕ ಬಂತು? ನಮ್ಮ ಹತ್ರ ಹಣ ಇದೆ, ಹಣದ ಕೊರತೆ ತುಂಬಾ ಏನಿಲ್ಲ. ಶ್ರಮ ಪಡ್ತಾ ಇದ್ದೇವೆ, ದಿವಸ ಮೀಟಿಂಗ್ ಮಾಡ್ತೇವೆ. ರಾಜ್ಯಕ್ಕೆ ನಮಗೆ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಪುರ್ಸೋತಿಲ್ಲ ಅನ್ನೋದು ಬಿಟ್ರೆ ಕೆಲಸ ನಮ್ಮಲ್ಲಿ ಏನು ಕಡಿಮೆ ಆಗ್ತಿದೆ. ಮಾಡ್ತೇವೆ, ಯಶಸ್ವಿ ಆಗ್ತೇವೆ. ನೆರೆ ಹಾವಳಿ, ಕರಾವಳಿ, ಮಲೆನಾಡು ಭಾಗಗಳಲ್ಲಿ ತುಂಬಾನೇ ಹಾನಿ ಆಗ್ತಾ ಇದೆ. ಯಾವ ರೀತಿ ತಮ್ಮ ಸರ್ಕಾರಕ್ಕೆ ಸ್ಪಂದನೆಯನ್ನ ಕೊಡುತ್ತೆ? ಯಾವ ಸರ್ಕಾರ ಇದ್ರೂ ಕೂಡ ಘಾಟಿ ಕುಸಿದ ನಿಲ್ಸಕ್ಕೆ ಆಗುದಿಲ್ಲ. ಪ್ರಣವಾನಂದ ಸ್ವಾಮೀಜಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಬಿಲ್ಲವರಿಗೆ, ಈಡಿಗರಿಗೆ ಸೇಂದಿ ತೆಗೆಯಲು ಅವಕಾಶ ಮಾಡಿಕೊಡಬೇಕು. ಆದರೆ ಇವತ್ತು ನಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅನ್ನುವಂಥ ಕಾಲಘಟ್ಟದಲ್ಲಿ ನಾವು ಸೇಂದಿ ತೆಗೆಯಲಿಕ್ಕೆ ಮರಹತ್ತಿ ಅನ್ನೋದು ಎಷ್ಟು ಸರಿ? 6 ತಿಂಗಳ ಅವಧಿ ಆಗ್ತಾ ಬಂತು ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ. ನಿಮ್ಮ ದೇಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ, ಅಂದ್ರೆ ಮನಸ್ಸೆಲ್ಲವೂ ಕೂಡ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ. ಇಲ್ಲಿಯ ಜನಪ್ರತಿನಿಧಿಗಳು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ₹1 ಖರ್ಚಿಲ್ಲದೆ ನನ್ನ ಗೆಲ್ಲಿಸಿದವರು. ಹಾಗಾಗಿ ನನಗೆ ಋಣ ಇರುವುದು 2 ಜಿಲ್ಲೆಗಳಲ್ಲಿರುವ ಮತದಾರರಿಂದಾಗಿ. ಬಿಜೆಪಿಯ ಕೇಸರಿ, ಬಿಲ್ಲವ ಸಂಘಟನೆಗಳ ಹಳದಿ ವಾರ್. ಇತ್ತೀಚಿನ ದಿನಗಳಲ್ಲಿ ನಾರಾಯಣ ಗುರುಗಳು ಕೇವಲ ಒಂದು ಸಮುದಾಯಕ್ಕೆ ಸೀಮಿತರಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಲ್ಲ, ಸೀಮಿತ ಮಾಡಿದವ್ರು ಯಾರು? ನಾವು ಪೂಜೆ ಮಾಡ್ತೇವಪ್ಪ, ಎಲ್ಲರೂ ಪೂಜೆ ಮಾಡಿ ಏನಾದ್ರು. 40% ಕಮಿಷನ್ ತಮ್ಮ ಇಲಾಖೆಯಲ್ಲಿ ಎಷ್ಟು % ನಡೀತಾ ಇದೆ? 1% ತೋರಿಸಿಕೊಡಿ. ಸಾರ್ವಜನಿಕ ಜೀವನ ಬಿಟ್ಟೆ 1% ಕೂಡ ಇಲ್ಲ. ಸಾಮಾಜಿಕ ಕಲ್ಯಾಣ ಇಲಾಖೆಯಲ್ಲಿ ಕೋಟ್ರ ಶ್ರೀನಿವಾಸ ಪೂಜಾರಿ ಮೂಲಕ 1% ಕಮಿಷನ್ ತೋರಿಸಿಕೊಡಿ. ಸಾರ್ವಜನಿಕ ಜೀವನ ಬಿಟ್ಟೆ ಎಂದೆ. ಕಾರಣಿ, ಅದರಲ್ಲೂ ಕೂಡ ನಮ್ಮ ಕರಾವಳಿ ಭಾಗದ ಹೆಮ್ಮೆಯ ರಾಜಕೀಯ ಮುಖಂಡರು. ಇವೆಲ್ಲದರ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಇಲಾಖೆ ಸಚಿವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ ಅಂತ ಬಂದಾಗ ವೈ ಅನ್ನುವಂಥ ಪ್ರಶ್ನೆಗಳನ್ನು ತಾವು ಕೇಳ್ಬೋದು. ಪ್ರಸಕ್ತ ಕಾಲಘಟ್ಟದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರ, ಜೊತೆಗೆ ಎದ್ದಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಅವರಿಂದ ಬೇಕಾಗಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಒನ್ಸ್ ಅಗೇನ್ ವೆಲ್ಕಮ್ ಸರ್. ಹೇಗಿದ್ದೀರಾ ಸರ್? ಈಗ ಚೆನ್ನಾಗಿದ್ದೀನಿ, ಆರಾಮವಾಗಿದ್ದೀರಾ? ಓಕೆ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ನನ್ನ ಜೊತೆ ಇದ್ದಾರೆ ಅಂತ ಬಂದಾಗ ನಮ್ಮ ಕರಾವಳಿ ಭಾಗದಲ್ಲಿ ನಡೀತಾ ಇರುವಂತಹ ಕೆಲವು ವಿಚಾರಗಳು, ಅದಕ್ಕೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಉತ್ತರಗಳು ಬೇಕಾಗಿದೆ. ನಾನು ಆಗ್ಲೇ ಹೇಳಿದಾಗೆ ಕೋಟ ಶ್ರೀನಿವಾಸ್ ಪೂಜಾರಿ ಅಂತ ಬಂದಾಗ ಪ್ರಾಮಾಣಿಕವಾಗಿರುವಂತಹ ರಾಜಕಾರಣಿ. ಇವೆಲ್ಲದರ ನಡುವೆ ಪ್ರಬಲ ಕರಾವಳಿ ಭಾಗದ ಸಮುದಾಯ, ಬಿಲ್ಲವ ಮುಖಂಡರು ಕೂಡ ಹೌದು ಕೋಟ ಶ್ರೀನಿವಾಸ್ ಪೂಜಾರಿ ಅವರು. ನಮ್ಮ ಕರಾವಳಿ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಲ್ಲವ ಮುಖಂಡರ ಹೋರಾಟ ಅಥವಾ ಬಿಲ್ಲವ ಸಂಘಟನೆಗಳ ಹೋರಾಟ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾರಣ ಇಷ್ಟೇ, ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಅವಮಾನ ಆಗ್ತಾ ಇದೆ ಅನ್ನುವಂಥದ್ದು. ಹಲವಾರು ವಿಚಾರಗಳಲ್ಲಿ, ಟ್ಯಾಬ್ಲೋಗಳ ವಿಚಾರದಿಂದ ಹಿಡಿದು ಇತ್ತೀಚೆಗೆ ತಮ್ಮ ಒಂದು ಸರ್ಕಾರಕ್ಕೆ ನುಂಗಲಾರದಂತಹ ಬಿಸಿ ತುಪ್ಪವಾಗಿ ಪರಿಣಮಿಸಿದಂಥದ್ದು, ಜೊತೆಗೆ ಕಬ್ಬಿಣದ ಕಡಲೆಕಾಯಿ ಆಗಿರುವಂಥದ್ದು ಪಠ್ಯ ಪುಸ್ತಕ ವಿವಾದ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಎಲ್ಲೋ ಒಂದ್ ಕಡೆ ಎಡವಿದ್ರ ಅನ್ನುವಂಥ ಪ್ರಶ್ನೆ ಈ ಒಂದು ವಿಚಾರದಲ್ಲಿ, ಅಥವಾ ತಮ್ಮ ಸರ್ಕಾರ ಎಡವಿತ್ತ ಅನ್ನುವಂಥ ಒಂದು ಪ್ರಶ್ನೆ. ಪಠ್ಯ ಪುಸ್ತಕ ರಚನಾ ಸಮಿತಿ, ಪರಿಷ್ಕರಣಾ ರಚನಾ ಸಮಿತಿಯನ್ನು ಕಾಲಕ್ಕೆ ಮಾಡಿರ್ತಾರೆ. ಮೊದಲು ಮಡಿಮಡುತ್ತಾಯನವರ ನೇತೃತ್ವದಲ್ಲಿ ಇತ್ತು.
ಬರಗೂರು ರಾಮಚಂದ್ರನ್ ಅವರು ಬಂದಿದೆ. Yes. ಈಗ ರೋಹಿತ್ ಚಕ್ರವರ್ತಿಗೆ ಅದು ಮೊನ್ನೆ ನಡೆದಿದೆ. ಅವರು ಕಾಲಕ್ಕೆ ಕೆಲವು ಪರಿಷ್ಕರಣೆಗಳನ್ನ ಮಾಡಿರ್ತಾರೆ. ಬರಗೂರು ರಾಮಚಂದ್ರಪ್ಪನವರು ಮಾಡಿರುವಂತಹ ಪರಿಷ್ಕರಣೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ತಿದ್ದುಪಡಿಗಳಾಗಿವೆ. ಇದು ಸರಿ ಇಲ್ಲ, ಇದು ಸರಿ ಮಾಡಬೇಕು, ಇದು ತಪ್ಪಾಗಿದೆ, ಇದು ಸರಿ ಮಾಡಬೇಕು ಅಂತ ಇದೆ. ಮೊನ್ನೆ ನಮ್ಮ ಸರ್ಕಾರದಲ್ಲಿ ಚಕ್ರವರ್ತಿ ಮತ್ತು ಅವರ ತಂಡದ ಮಾಡದಲ್ಲಿ 17 ಇಂಥ ಪ್ರಮಾದಗಳನ್ನು ಸರಿಪಡಿಸಬೇಕು, ತಿದ್ದುಪಡಿಗಳು ಮಾಡಬೇಕು ಅಂತ ನಮ್ಮ ಕಡೆಯಿಂದ ಕೂಡ ಸೂಚನೆ ಇದೆ. ಅದರಲ್ಲಿ ನಾರಾಯಣ ಗುರುಗಳದ್ದು ಒಂದು ಇರುವಂತಹದ್ದು. ಕನ್ನಡ ಮೊದಲು ಸಮಾಜ ವಿಜ್ಞಾನದಲ್ಲಿತ್ತು, ಈಗ ಅದನ್ನು ಕನ್ನಡಕ್ಕೆ ಹಾಕಿದ್ದೀರಿ. ಕನ್ನಡಕ್ಕೆ ಐಚ್ಛಿಕ ವಿಷಯ ಆಗಿರುತ್ತೆ, ಅದನ್ನು ಸರಿಪಡಿಸಬೇಕು ಅನ್ನೋದು ವಾದ. ಇದು ಪ್ರತಿಪಕ್ಷವೂ ಇರಬಹುದು, ಸಮಾಜದ ಮುಖಂಡರು ಇರಬಹುದು. ಅದೇನು ತಪ್ಪೇನಾಗಿಲ್ಲ, ಯಾರಿದ್ರೂ ಕೂಡ ತಪ್ಪೇನಿಲ್ಲ. ಈ ಚರ್ಚೆಗಳು ಬಂದಾಗ ನಾನೇ ಮುಖ್ಯಮಂತ್ರಿಗಳ ಬಳಿ ಮತ್ತು ಸಚಿವ ನಾಗೇಶ್ವರ ಬಳಿ ಹೋಗಿ ಮಾತಾಡಿ ಇದನ್ನು ಸರಿಪಡಿಸಬೇಕು ಅಂತ ಹೇಳಿದೆ. ಅವರಿಲ್ಲ ಅದನ್ನು ಸರಿಪಡಿಸ್ತೇವೆ, ಯಾಕಂದ್ರೆ 75% ಪುಸ್ತಕ ಹೋಗಿ ಆಯ್ತು ಹೊರಗೆ, ಇನ್ನು ನಾವು ಅದನ್ನು ಸರಿಪಡಿಸ್ತೇವೆ, ಆದಷ್ಟು ಬೇಗ ಅದನ್ನ ತಿದ್ದುಪಡಿ ಮಾಡ್ತೇವೆ, ಅದಕ್ಕೆ ಆದೇಶ ಕೊಡ್ತೇವೆ ಅಂತ ಹೇಳಿದ್ರು. ಮತ್ತೆ ನಮ್ಮ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಅವರು ಸುನಿಲ್ ಕುಮಾರ್ ಹೋಗಿ ಒಂದು ಪತ್ರ ಕೊಟ್ಟರು. ಆ ಪತ್ರ ಮೇಲೆ ಅವರು ಟಿಪ್ಪಣಿ ಹಾಕಿ ಈಗ ಅದನ್ನು ಸರಿಪಡಿಸಿ ಅಂತ ಆದೇಶ ಕೊಟ್ಟಿದ್ದಾರೆ. ಇನ್ನು ಮುಂದೆ ಇವತ್ತು ಅಥವಾ ನಾಳೆ ಅಧಿಕೃತವಾಗಿ ಆದೇಶ ಬರುತ್ತೆ. ಬಂದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಕನ್ನಡ ಪುಸ್ತಕದಿಂದ ಹೊರತುಪಡಿಸಿ ಮೊದಲೇನು ಸಮಾಜ ಕಲ್ಯಾಣ ಪುಸ್ತಕ ಸಮಾಜ ವಿಜ್ಞಾನದಲ್ಲಿತ್ತು, ಅದೇ ಸಮಾಜ ವಿಜ್ಞಾನದ ಪಾಠವನ್ನ ಮುಂದುವರಿಸಿ ಅಂತ ಆದೇಶ ಕೊಡ್ತಾರೆ. ಇಲ್ಲಿ ಸಮಸ್ಯೆಗಳು ಪರಿಹಾರ ಆಯ್ತು. ಚರ್ಚೆ ಇರೋದು ಏನಂತ ಹೇಳಿದ್ರೆ, ಇದು ಆಗುವಾಗ ನೀವೇನ್ ಮಾಡ್ತಾ ಇದ್ರಿ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಇದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ. ಆಗಲ್ಲ. ಈಗ ನಮ್ಮ ಸರ್ಕಾರದಲ್ಲಿ ಸಮಸ್ಯೆಗಳಾದ್ರೆ ಅದನ್ನು ಸರಿಪಡಿಸಬೇಕೆ ಹೊರತು ನಾನೇ ಧ್ವನಿ ಎತ್ತುವುದು ಹೇಗೆ? ಆಗುದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ನಡೆಸುವವರು ಪ್ರಮಾದಗಳಾಗಿದ್ರೆ ಅದಾಗಿದೆ ಇರುವುದು ಬೇರೆ. ಜನಾಭಿಪ್ರಾಯಗಳು ಬಂದಾಗ ಎಲ್ಲೋ ಬೇಸರ ಇದೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಪಠ್ಯವನ್ನ ತೆಗೆದಿದ್ದಕ್ಕೆ. ಅಲ್ಲ, ನಾನು ಸರಿಯಲ್ಲ ಅಂತ ಹೇಳಿ ಆಯ್ತಲ್ಲಿ. ಈಗ ಇದರ ಅವಶ್ಯಕತೆಗಳು ಇರಲಿಲ್ಲ. ಅವ್ರು ಏನ್ ಹೇಳ್ತಾರೆ, ಬೇರೆ ಬೇರೆ ವಿವರಣೆ ಕೊಡ್ತಾರೆ. ಈ ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರ ಆಗಿ ನಾವು ಯೋಚನೆ ಮಾಡೋದು, ಯಾರು ಆತಂಕಿತರಾಗಿದ್ದಾರೆ ಅವರಿಗೆ ಸಮಾಧಾನ ಪಡಿಸೋದು ನಮ್ಮ ಹೊಣೆಗಾರಿಕೆ. ಅದು ಯಾವ ಕಾರಣಕ್ಕೆ ಬೇಕಾದ್ರೂ ಬರಲಿ, ಯಾವ ಮೂಲದಿಂದ ಬೇಕಾದ್ರೂ ಬರಲಿ. ಅದೇ ರೀತಿ ನಾನು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೆ, ನಾಗೇಶ್ ಅವ್ರನ್ನು ಭೇಟಿಯಾಗಿದ್ದೆ. ಈ ಮಧ್ಯೆ ನಿನ್ನೆ ರಾಜ್ಯಾಧ್ಯಕ್ಷರು ಸುನಿಲ್ ಕುಮಾರ್ ಹೋಗಿ ಅವರಿಗೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಅವರು ಆದೇಶವನ್ನು ಕೊಟ್ಟಿದ್ದಾರೆ. ನಿನ್ನೆ ನಾಳೆ ನಾಡ್ದೊಳಗೆ ಅದ್ರ ಬಗ್ಗೆ ಅಧಿಕೃತ ಆದೇಶ ಬರುತ್ತೆ. ಆ ಸಮಸ್ಯೆ ಪರಿಹಾರ ಆಗುತ್ತೆ, ಅದರಲ್ಲಿ ಏನು ಗೊಂದಲ ಇಲ್ಲ. ಪರಿಹಾರ ಮಾಡಬೇಕಾದ ಯಾರು ಕೇಳಿದ್ರೆ ನಾವೇ ಮಾಡಬೇಕು, ಬೇರೆ ಇರಲ್ಲ. ಸರ್ಕಾರ ಜೊತೆ ಇರುವ ನಾವೇ ಅದನ್ನ ಮಾಡಬೇಕು. ಸಮಾಜಕ್ಕೆ ನೋವಾಗದಿರುವಂತೆ ಜಾಗೃತಿಯನ್ನು ವಹಿಸಬೇಕು, ಅದನ್ನ ಮಾಡಿದ್ದೇವೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ನಾಯಕರ ಪ್ರತಿನಿಧಿಗಳ ಒಂದು ಹೇಳಿಕೆಗಳು ಸ್ವಲ್ಪ ಗೊಂದಲವನ್ನ ಉಂಟು ಮಾಡಿತ್ತು ಸರ್. ಯಾಕಂದ್ರೆ ಕೆಲವರು ಹೇಳ್ತಾ ಇದ್ರು ಯಾವ ರೀತಿ ಅಂತ ಬಂದಾಗ, ಇಲ್ಲ ನಾವು ಪಠ್ಯವನ್ನ ತೆಗೆದು ಹಾಕಲಿಲ್ಲ ಅನ್ನುವಂಥದ್ದು. ಇನ್ನು ಕೆಲವರು ಹೇಳ್ತಾ ಇದ್ರು ಎಸ್ ನಾವು ತೆಗೆದು ಹಾಕಿದ್ದೇವೆ ಅನ್ನುವಂಥದ್ದು. ಇವೆಲ್ಲದರ ನಡುವೆ ಯಾರು ಹೇಳಿದ್ರು ಕೂಡ ವಾಸ್ತವಿಕ ಸ್ಥಿತಿ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಕೆಲವು ಸರ್ತಿ ಏನ್ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ, ಅದೇನು ಇದನ್ನಲ್ಲ ತೆಗೆದು ಹಾಕಿಲ್ಲ, ಆದ್ರೆ ಪಠ್ಯವನ್ನು ಬದಲಾಯಿಸಲಾಗಿದೆ. ಇಲ್ಲಿ ಸಮಾಜ ವಿಜ್ಞಾನದಲ್ಲಿರುವುದು ಕನ್ನಡಕ್ಕೆ ತಂದಿದ್ದಾರೆ. ಅದ್ರ ಅವಶ್ಯಕತೆಗಳಿದೆಯಾ ಕೇಳಿದ್ರೆ ಇಲ್ಲ ಅಂತ ಹೇಳೋದು ಇಡೀ ಸಮಾಜದ ವಾದ. ನಾರಾಯಣ ಗುರುಗಳನ್ನ ಐಚ್ಛಿಕ ವಿಷಯಕ್ಕೆ ತಗೊಂಡು ಬಂದಿದ್ದೀರಿ ನೀವು. ಒಂದ್ ಕಡೆ ಹೇಳ್ತಾರೆ ಐಚ್ಛಿಕ ವಿಷಯ ಅಲ್ಲ, ಅದು ಕಡ್ಡಾಯ ಅಂತ. ಏನ್ ಬೇಕಿದ್ರೆ ಇರ್ಲಿ, ನಾವು ಸರ್ಕಾರವಾಗಿ ಯೋಚನೆ ಮಾಡೋದೇನಂದ್ರೆ, ಆ ಕಿರಿಕಿರಿ ನಿಮಗೆ ಬೇಡ, ಅದು ಎಲ್ಲುಂಟಲ್ಲ ಹಾಕಿ ತೆಗೆದು. ನಾನು ಹೇಳಿದೆ, ಆ ಕಿರಿಕಿರಿ ನಮಗೆ ಬೇಡ, ನೀವು ಅದು ಎಲ್ಲುಂಟು ಅಲ್ಲ ಹಾಕಿಬಿಡಿ, ನಮ್ಮ ಸಮಸ್ಯೆ ಪರಿಹಾರ ಆಯ್ತಲ್ಲ. ಈ ಸಮಸ್ಯೆ ಪರಿಹಾರ ಆಗಿದೆ, ಮುಗಿತದೆ. ಇಲ್ಲಿ ವಿದ್ಯಾರ್ಥಿಗಳ ಪಠ್ಯದ ವಿಚಾರವಾಗಿ ಮತ್ತೊಮ್ಮೆ ಪ್ರಿಂಟ್ ಆಗಬೇಕು, ಮತ್ತೊಮ್ಮೆ ಬದಲಾವಣೆ ಆಗಬೇಕು. ಈಗ ಪಾಠ ನಾಳೆಯಿಂದ ಶುರು ಮಾಡ್ತೇವೆ. ಈ ಅಧಿಕೃತ ಆದೇಶ ಬಂದ ನಂತರ ಯಾವ ಸಮಾಜ ವಿಜ್ಞಾನ ಪುಸ್ತಕದಲ್ಲಿತ್ತೋ ಅದು ಕಂಟಿನ್ಯೂ ಆಗಿಬಿಡುತ್ತೆ. ಅದನ್ನ ಮುದ್ರಣ ಯಾವಾಗ ಬೇಕಾದ್ರೆ ಮಾಡ್ಲಿ, ಮುದ್ರಣ 75% ಆಗಿದೆ, ಮತ್ತೆ ಮುದ್ರಣ ಮಾಡ್ತಾರೆ, ಮಾಡುವಾಗ ಮಾಡ್ಲಿ, ಅದನ್ನ ಎಲ್ಲರೂ ಒಪ್ಪಿದ್ದಾರೆ. ನಮ್ಮಲ್ಲಿ ಏನು ಗೊಂದಲಗಳಿಲ್ಲ. ಕಾಲಕ್ಕೆ ಎಲ್ಲರೂ ಟೀಕೆ ಮಾಡಿದಾಗ ನಾವು ಉತ್ತರ ಕೊಡ್ತಾ ಇದ್ರೆ ಅದು ಉದ್ಯೋಗ ಅಲ್ಲ, ಮಾಡಬಾರ್ದು. ಅದನ್ನ ಪ್ರಜಾಪ್ರಭುತ್ವದಲ್ಲಿ ಟೀಕೆಗಳು ಬರುತ್ತೆ, ವ್ಯಂಗ್ಯ ಬರುತ್ತೆ, ಹಾಸ್ಯ ಬರುತ್ತೆ, ಆರೋಪಗಳು ಬರುತ್ತೆ. ನೀವು ಟೀಕೆಯನ್ನೇ ಸಹಿಸದೇ ಇರುವವನೊಬ್ಬ ಸರ್ವಾಧಿಕಾರಿ ಸಮ. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡದೇ ಇದ್ರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳು ಸರಿಯಾಗುವುದು ಹೇಗೆ? ನೀವು ತಪ್ಪು ಮಾಡ್ತೀರಿ, ಕಿವಿ ಹಿಂಡುವ ಜವಾಬ್ದಾರಿ ಬೇಕಲ್ಲ. ಹೇಳಿದ್ದಾರೆ, ನಮ್ಮ ಸಮಾಜದ ಹಿರಿಯರು ಹೇಳಿದ್ದಾರೆ, ಪ್ರತಿಪಕ್ಷವರು ಹೇಳ್ತಾರೆ, ಅದೇನು ತಪ್ಪು ಅಂತೇಳಿ ಏನಲ್ಲ. ಸರಿಪಡಿಸಬೇಕು, ಏನಾಗಿದೆ ಎಂತಾಗಿದೆ ಅನ್ನೋದಕ್ಕಿಂತ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಅದೇನೋ ನೋವು ಅಂತ ಹೇಳ್ತಾರೆ, ಬೇಡ ಅದನ್ನ ಮೊದಲಿರೋ ಜಗ್ ಹಾಕಿ ಅಂತ ಹೇಳಿದ್ದಾರೆ, ಮುಗ್ದಾಯ್ತು ನಮ್ದು. ಅಗ್ನಿಪಥ್ನ ವಿಚಾರವಾಗಿ ಕೇಂದ್ರ ಸರ್ಕಾರಕ್ಕೆ ಮಾತನಾಡಿದಾಗ, ಜೊತೆಗೆ ಪಠ್ಯಪುಸ್ತಕ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಮಾತನಾಡಿದಾಗ, ಪಠ್ಯಪುಸ್ತಕದಲ್ಲಿ ಚಕ್ರತೀರ್ಥ ಅವರು RSS ನ ಅಜೆಂಡಾಗಳನ್ನ, RSS ನ ವಿಚಾರಧಾರೆಗಳನ್ನ ಹೇರಿಕೆ ಮಾಡಲು ಪ್ರಯತ್ನಿಸ್ತಾ ಇದ್ರು ಅನ್ನುವಂಥದ್ದು. ಇದು ಕೋಟ ಶ್ರೀನಿವಾಸ್ ಪೂಜಾರಿ ಎಲ್ಲದಕ್ಕೂ ಕಾರಣ ಅಲ್ಲ. ಈಗ ಎಲ್ಲದಕ್ಕೂ ನೀವಲ್ಲ, ಎಲ್ಲದಕ್ಕೂ ಏನಾದ್ರೂ ಕೇಳಿದ್ರೆ ದುರಾದರ್ಶ ಬಿರುಗಾಳಿ ಬಂದ್ರು RSS ಕಾರಣ ಅಂತ ಹೇಳೋರಿದ್ದಾರೆ. ಅದಕ್ಕೆ RSS ಅನ್ನೇ ಒಂದು ಗುರಿಯಾಗಿ ಇಟ್ಕೊಂಡು ಮಾತಾಡೋರು. ಹೆಡ್ಗೆವಾರ್ ಪಠ್ಯ ಪುಸ್ತಕದಲ್ಲಿ ಸೇರಿಸಿದ್ದೀರಿ ನೀವು, ತಪ್ಪೇನು? ಅತ್ಯಂತ ನಿರ್ಮಲವಾದ ಮನಸ್ಸಿಂದ ಕೇಳ್ತೇನೆ ನಾನು, ತಪ್ಪೇನು? ಹೆಡ್ಗೆವಾರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರನ್ನು ಒಂದೇ ಕಾರಣಕ್ಕೆ ಸೇರಿಸಿದ್ದಲ್ಲ. ಅದರ ಆಚೆ ಅವರ ರಾಷ್ಟ್ರಪ್ರೇಮದ ಪಕ್ಕಳಿಗೆ ಏನಿತ್ತು? 8ನೇ ತರಗತಿಯಲ್ಲಿ ಬ್ರಿಟಿಷಿನ ಪರಿವೀಕ್ಷಣಾಧಿಕಾರಿಗಳು ಕೊಠಡಿ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾರೆ ಶಾಲೆ ಮಕ್ಕಳಿಗೆ. ಎಲ್ಲ ಮಕ್ಕಳು ಎದ್ದು ನಿಂತು ಒಂದೇ ಸರ್ತಿ ಒಂದೇ ಮಾತರಂ ಅಂತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದೇ ಮಾತರಂ ಅಂದ ಕೂಡಲೇ ಕೋಪ ಬರುತ್ತೆ ಅವರಿಗೆ.
ಮತ್ತೊಂದು ಕ್ಲಾಸಿಗೆ ಹೋಗ್ತಾರೆ, ಅಲ್ಲೂ ಮಕ್ಕಳೆಲ್ಲ ಎದ್ದಿದ್ದು ಒಂದೇ ಮಾತರಂ ಅಂತಾರೆ. ಮತ್ತೊಂದು ಕ್ಲಾಸಿಗೆ ಹೋಗ್ತಾರೆ, ಅಲ್ಲೂ ಒಂದೇ ಮಾತರಂ ಅಂತಾರೆ. ಬ್ರಿಟಿಷ್ ಅಧಿಕಾರಿ ಕಿವಿಗೆ ಸೀಸಾಗದಾಗುತ್ತೆ. ಇದನ್ನು ರೆಡಿ ಮಾಡಿದವರು ಯಾರು ಕೇಳಿದರೆ, ಅದನ್ನು ರೆಡಿ ಮಾಡಿ ಶಿಕ್ಷೆಗೊಳಗಾದವರು ಹೆಡ್ಗೆವಾರ್. ಆ 8ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದಾಗಲೇ ರಾಷ್ಟ್ರಪ್ಪಿಗೋಸ್ಕರ, ರಾಷ್ಟ್ರಪ್ರೇಮಕ್ಕೋಸ್ಕರ ಆ ಒಂದೇ ಮಾತರಂ ಹೇಳುವಂಥ ಚಳುವಳಿಯಲ್ಲಿ ಪಾಲ್ಗೊಂಡು ಇಡೀ ದೇಶಕ್ಕೆ ಒಂದು ರೀತಿಯ ವಿದ್ಯುತ್ ಸಂಚಾರ ಉಂಟು ಮಾಡಿದಂಥ ವಿದ್ಯಾರ್ಥಿ ಯಾರು ಕೇಳಿದರೆ ಹೆಡ್ಗೆವಾರ್. ಅವ್ರ ಪಾಠ ಕೇಳಿದ್ರೆ ತಪ್ಪೇನು? ಅವ್ರ ಪಾಠ ಕೇಳಿದ್ರೆ ತಪ್ಪೇನು? ಅದಕ್ಕೋಸ್ಕರ ನಮ್ಮಲ್ಲಿ ಯಾವ ಗೊಂದಲ ಇಲ್ಲ. ನಾನು ಹೇಳ್ತೇನೆ, ಹೆಮ್ಮೆ ಇದೆ ನಮಗೆ. ಹೆಡ್ಗೆವಾರ್ ಅವರ ಭಾಷಣದ ಸಾರಾಂಶವನ್ನು ಹೇಳಿದ್ದೇವೆ ಅಂತ ಹೇಳಿಕ್ಕೆ ನಮ್ಗೆ ಹೆಮ್ಮೆ ಇದೆ. ನಮ್ಮಲ್ಲಿ ಏನೂ ಗೊಂದಲ ಇರಲಿಲ್ಲ. ಎಲ್ಲದಕ್ಕೂ ಅವರೇ ಕಾರಣ, ಇವರೇ ಕಾರಣ ಅಲ್ಲ. ಕಟ್ಟೆ ಪುಸ್ತಕವನ್ನು ಪರಿಷ್ಕರಣೆ ಮಾಡೋದು ಕಾಲಕ್ಕೆ ಸಂಬಂಧಪಟ್ಟಂತ ಸರ್ಕಾರದ ವಿವೇಚನ ಅಧಿಕಾರ. ಲೋಪದೋಷಗಳಿದ್ರೆ ಸರಿಪಡಿಸ್ಕೊಳ್ಳೋಣ, ಅವ್ರು ಎಲ್ಲವೂ ತಪ್ಪು ಅನ್ನೋ ಸರಿಯಲ್ಲ. ಓಕೆ, ಹೆಡ್ಗೆವಾರ್ ವಿಚಾರವಾಗಿ ಎಸ್ ತಮ್ಗಳ ಒಂದು ಅಭಿಪ್ರಾಯ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಇವೆಲ್ಲದರ ನಡುವೆ ಸರ್, ಮೇಲ್ವರ್ಗದವರ ವಿಚಾರವನ್ನ ಮಾತ್ರ ಪಠ್ಯ ಪುಸ್ತಕದಲ್ಲಿ ಅಳವಡಿಸಲಾಗಿತ್ತು ಅನ್ನುವಂತ ದೊಡ್ಡ ಆರೋಪ ಇದೆ. ಈ ನಿಮ್ಮ ಮೇಲ್ವರ್ಗ ಕೇಳಿ ನಾನೇನು ಇದೇ ಆರೋಪಗಳು ಪಠ್ಯ ಪುಸ್ತಕ ವಿಚಾರವಾಗಿ ಚಕ್ರತೀರ್ಥ ಅವರ ಹೇರಿಕೆ. ಚಕ್ರತೀರ್ಥ ಬಿಡಿ, ನೀವು ಉತ್ಪ್ರೇಕ್ಷೆ ಹೇಳಿದ್ದಲ್ಲ. ಬಿಜೆಪಿ ಸರ್ಕಾರ ಬಂದಾಗ ಇಂಥ ಅನಾಹುತಗಳೆಲ್ಲ ಆಗ್ತದೆ ಅನ್ನೋದು ಒಂದು ಆರೋಪ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಅಧಿಕಾರ ಸೂತ್ರ ಹಿಡಿದಾಗ ಒಂದೆರಡು ಜನ ಇಡೀ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅಸಹಿಷ್ಣುತೆ ಆಗಿದೆ, ಯಾರಿಗೂ ಕೂಡ ಉಸಿರುಗಟ್ಟಿದ ವಾತಾವರಣ ಅಂತೇಳಿ ಬೊಬ್ಬೆ ಹಾಕಲಿಕ್ಕೆ ಕೆಲವು ಬುದ್ಧಿಜೀವಿಗಳು ಪ್ರಾರಂಭ ಮಾಡಿದ್ರು. ನಮ್ಮ ಪ್ರಶಸ್ತಿ ವಾಪಸ್ ಕೊಡ್ತೇವೆ, ನಾವು ತಗೊಂಡದೆಲ್ಲ ವಾಪಸ್ ಕೊಡ್ತೇವೆ, ಪ್ರಶಸ್ತಿ ಬೇಡ ನಮಗೆ ಅಂತೇಳಿ. ನಾನು ಸದನದಲ್ಲಿ ವಿರೋಧ ಪಕ್ಷದ ಶಾಸಕನಾಗಿದ್ದೆ. ನಾನು ಉಮಾದೇವಿಯವರು ಆಗ ಕನ್ನಡ ಸಂಸ್ಕೃತಿ ಮಂತ್ರಿಗಳಾಗಿದ್ದರು. ನಾನೊಂದು ಪ್ರಶ್ನೆ ಹಾಕಿ ಹೇಳಿದೆ, ಅಸಹಿಷ್ಣುತೆಯಿಂದಾಗಿ 7 ಜನ ಪ್ರಶಸ್ತಿಯನ್ನು ವಾಪಸ್ ಮಾಡಿದ್ದಾರೆ ಅಂತ ಹೇಳ್ಬೋದಾ? ಇಂತಿಂಥವರೆಲ್ಲ ವಾಪಸ್ ಮಾಡಿದ್ದಾರೆ. ಯಾವುದೆಲ್ಲ ವಾಪಸ್ ಕೊಟ್ಟಿದ್ದಾರೆ? ಅವ್ರು ಬೇರೆ ಏನು ಕೊಡಲಿಲ್ಲ, ನಗದು ಕೊಡಲಿಲ್ಲ, ಪ್ರಶಸ್ತಿ ಫಲಕದ ಮೂಲ ಪ್ರತಿಯೂ ಕೊಡಲಿಲ್ಲ, ಅದರ ಬೇಕಾದಂಥ ಸ್ಮರಣಿಕೆಯನ್ನು ಕೊಟ್ಟಿಲ್ಲ. ಅವರು ತಮ್ಮ ಪ್ರಶಸ್ತಿಯ ಜೆರಾಕ್ಸ್ ಪ್ರತಿಯನ್ನು ವಾಪಸ್ ಕಳಿಸಿ ಕೊಟ್ಟಿದ್ದಾರೆ ಅಂತೇಳಿ. ಯಾರು? ಪ್ರಶಸ್ತಿ ವಾಪಸ್ ಕೊಟ್ಟದಲ್ಲ, ಅದು ಕೊಟ್ಟು ಹಣ ವಾಪಸ್ ಕೊಟ್ಟದಲ್ಲ, ಸ್ಮರಣಿಕೆ ವಾಪಸ್ ಕೊಟ್ಟದಲ್ಲ, ಅದ್ರ ಮೂಲ ಪ್ರತಿ ವಾಪಸ್ ಕೊಟ್ಟದ್ದು ಅಲ್ಲ, ಅದೊಂದು ಜೆರಾಕ್ಸ್ ವಾಪಸ್ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ರು. ಇದು ನಡೆದಿರುವಂಥ ರೀತಿ. ಅಸಹಿಷ್ಣುತೆ ಆಗಲೂ ಇಲ್ಲ, ಪ್ರಶಸ್ತಿ ವಾಪಸ್ ಕೊಡ್ಲೂ ಇಲ್ಲ. ತುಂಬಾ ಜನ ಈ ಪಠ್ಯಪುಸ್ತಕದ ಬಗ್ಗೆ ನಮ್ಮ ಪಾಠ ಮಾಡೋದು ಬೇಡ, ಕೆಲವ್ರದ್ದು ಇದ್ದದ್ದು ಹೌದು, ಆದ್ರೆ ಕೆಲವ್ರು ಪಾಠವೇ ಇಲ್ಲ. ಕೆಲವ್ರು ಹೇಳಿಕೆ ಕೊಟ್ರಲ್ಲ, ಅವ್ರು ಪಾಠವೇ ಇಲ್ಲ. ಇದೆಲ್ಲ ಒಂದು ಸರ್ಕಾರದಲ್ಲಿ ಆಗಿದ್ನೆಲ್ಲ ನಿಭಾಯಿಸುವಂಥ ಶಕ್ತಿ ನಮಗೆ ಇರುತ್ತೆ. ನಮ್ಮಲ್ಲಿ ಏನು ಗೊಂದಲ ಇಲ್ಲ. ಹಾಗಾಗಿ ಒಂದು ರಾಷ್ಟ್ರವನ್ನು ಮುನ್ನಡೆಸುವಾಗ ಆ ರಾಷ್ಟ್ರದ ಭಕ್ತಿಗಳು ಬಂದಾಗ, ರಾಷ್ಟ್ರೀಯತೆ ವಿಚಾರಗಳು ಬಂದಾಗ ಎಲ್ಲರೂ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು. ರಾಜಕಾರಣದಲ್ಲಿ ನಮ್ಮದು ಸಾವಿರಾರು ಇದ್ದು ಬಿಡುತ್ತೆ. ರಾಜಕಾರಣದಲ್ಲಿ ನಮಗೆ ಸೋಲುಗಳು, ಗೆಲುವುಗಳು, ವೈಚಾರಿಕ ವಿಚಾರಗಳು ನೂರಾರು ಇರ್ಬೋದು. ರಾಷ್ಟ್ರೀಯತೆ ವಿಚಾರಗಳು ಬಂದಾಗ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕಾದಂಥ ಅವಶ್ಯಕತೆಗಳಿದೆ. ನಾನೂ ಪ್ರತಿಪಕ್ಷಗಳಲ್ಲಿ ವಿನಂತಿ ಮಾಡಿದ್ದೇವೆ. ನಮ್ಮ ದೇಶದ ಪ್ರಶ್ನೆ ಬಂದಾಗ, ನಮ್ಮ ರಾಷ್ಟ್ರದ ಪ್ರಶ್ನೆ ಬಂದಾಗ, ನಮ್ಮ ಜಾತಿ, ಧರ್ಮ, ವರ್ಗ ಎಲ್ಲವನ್ನು ಮೀರಿ ದೇಶ ಮೊದಲು ಅನ್ನುವಂಥ ಕಲ್ಪನೆಗೆ ಒತ್ತು ಕೊಟ್ಟು ಕೆಲಸಗಳನ್ನು ಮಾಡುವ ಒಂದು ಭಾಗವಾಗಿ ಪಠ್ಯಪುಸ್ತಕದ ಪರಿಷ್ಕರಣೆ ಆಗಿದೆ ಅಂತ ಹೇಳಿದ್ದೇನೆ. ನನ್ನ ಸತ್ಯ ಇದೆ. ಓಕೆ, ರೈಟ್ ಸರ್. ಜೊತೆಗೆ ಕರಾವಳಿ ಭಾಗ ಅಂತ ಬಂದಾಗ, ಈ ಕರಾವಳಿ ಭಾಗದಲ್ಲಿ ಪ್ರಬಲವಾಗಿರುವಂತಹ ಒಂದು ಸಮುದಾಯ ಬಿಲ್ಲವ ಮುಖಂಡರು, ಬಿಲ್ಲವ ಸಮುದಾಯ ಅತ್ಯಂತ ಪ್ರಬಲವಾಗಿರುವಂತಹ ಸಮುದಾಯ. ಈ ಸಮುದಾಯಕ್ಕೆ ಕರಾವಳಿ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಬಹುದೊಡ್ಡ ಕೂಗು ಕೇಳಿ ಬರ್ತಾ ಇದೆ. ಇವೆಲ್ಲದ ನಡುವೆ ಬಿಲ್ಲವ ಸಮುದಾಯವನ್ನೇ ಹೆಸರನ್ನ ಹೇಳಿಕೊಂಡು ಮುಂದೆ ಬಂದಂತಹ ಜನಪ್ರತಿನಿಧಿಗಳು ಆ ಒಂದು ಸಮುದಾಯಕ್ಕೆ ಏನು ಕೊಡುಗೆಯನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಬಹುದೊಡ್ಡ ಆರೋಪ ಮತ್ತೊಂದೆಡೆ. ಯಾಕಂದ್ರೆ ಬಿಲ್ಲವರ ಹೆಸರು ಹೇಳಿಕೊಂಡು ಅಥವಾ ಬಿಲ್ಲವ ಸಮುದಾಯದಿಂದ ಬೆಳೆದು ಬಂದಂತಹ ನಾಯಕರು ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ಸುನಿಲ್ ಕುಮಾರ್ ಅವರು, ಉಮನಾಥ್ ಕೋಟ್ಯಾನ್ ಅವರು ಈ ಬಾರಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರವಾಗಿ ಅಥವಾ ಬಿಲ್ಲವ ಸಮುದಾಯದ ವಿಚಾರವಾಗಿ ಧ್ವನಿಯನ್ನ ಎತ್ತಲಿಲ್ಲ ಅನ್ನುವಂತಹ ಬಹುದೊಡ್ಡ ಕೂಗು ಕೇಳಿ ಬರ್ತಾ ಇದೆ ಸರ್. ಅಲ್ಲ, ನಾನು ವಿರೋಧ ಪಕ್ಷ ನಾಯಕನಾಗಿದ್ದಾಗ ಇಡೀ ರಾಜ್ಯ ತಿರುಗಿ ಒಂದಿಷ್ಟು ವಾದ, ಚರ್ಚೆ, ಗಲಾಟೆಯನ್ನು ಮಾಡಿದ್ದೆ. ಮಂತ್ರಿ ಆದಾಗ ಮಾಡ್ಲಿಕ್ಕಾಗುತ್ತೆ? ಮಂತ್ರಿ ಆದಾಗ ಯಾರು ವಿರುದ್ಧ ಮಾಡೋದು ಅಲ್ಲ. ಈಗ ನೀವು ಹೇಳಿದಿರಪ್ಪ, ನೀವು ಬಿಲ್ಲವ ಸಮಾಜಕ್ಕೆ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿದಿರಿ, ನ್ಯಾಯ ಕೊಡಿಸೋ ಕೆಲಸ ಮಾಡ್ತೇವೆ ಅಂತ ಹೇಳಿದಿರಿ. ಬಿಲ್ಲವ ಸಮಾಜದ ನಿಗಮವನ್ನು ಮಾಡಬೇಕು, ಮಾಡಿಲ್ಲ ಅಂತ ಹೇಳಿದಿರಿ. ಒಂದ್ ನಿಮಿಷ ಇರಲಿ, ನಾನು ಹೇಳಿಬಿಡ್ತೇನೆ. ನೀವು ನಿಮ್ಮ ಮನಸ್ಸೊಳಗೆ ಏನು ಉಂಟು ಅಂತ ನಂಗೂ ಅರ್ಥ ಆಗುತ್ತೆ. ಈಗ ನಮ್ಮಲ್ಲಿರುವಂತ ಕೋಟ ಶ್ರೀನಿವಾಸ ಪೂಜಾರಿ, ಸುನಿಲ್ ಕುಮಾರ್, ಸುನಿಲ್ ನಾಯ್ಕ್, ಮೂಡುಬಿದ್ರಿ MLA ಉಮನಾಥ್ ಕೋಟ್ಯಾನ್, ಹಾಲಪ್ಪ, ಕುಮಾರ್ ಬಂಗಾರಪ್ಪ, ಮಾಲಿಕೆಯ ಗುತ್ತೇದಾರ್ ಸಹಿತ 7 ಜನ MLAಗಳು ಮತ್ತು ನಾನು MLC ಸೇರಿ 8 ಜನ ಯಡಿಯೂರಪ್ಪನವರ ಬಳಿ ಹೋಗಿ ಮನವಿ ಕೊಟ್ಟು ಚರ್ಚೆ ಮಾಡಿದಂಥ ದಾಖಲೆಗಳು ನಮ್ಮಲ್ಲಿ ಇದೆಯಲ್ಲ. ಆವಾಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅಂತ ಹೇಳಿದ್ರೆ, ಸ್ವಲ್ಪ ಸಮಯ ಕೊಡಿ ನನಗೆ, ಈಗಾಗಲೇ ಎಲ್ಲ ಜಾತಿ ನಿಗಮಗಳು, ಇನ್ನೊಂದು ಮತ್ತೊಂದು ಹೈಕೋರ್ಟಲ್ಲಿ ದಾವೆ ಇದೆಲ್ಲ ಇದೆ, ಎಲ್ಲರೂ ಕೂಡ 100 ಜನ 208 ಜಾತಿ ಇದವರೆಲ್ಲ ಬಂದ್ಬಿಟ್ಟಿದ್ದಾರೆ, ನನಗೆ ಸದ್ಯಕ್ಕೆ ಆದದ್ದಾಗಿ ಹೋಯ್ತು, ಇನ್ನೊಂದು ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ರು. ನಂತರ ಯಡಿಯೂರಪ್ಪನವರ ಸರ್ಕಾರ ಹೋಯ್ತು, ಮತ್ತೆ ಪುನಃ ನಾವೆಲ್ಲ ಮಂತ್ರಿಗಳಾಯಿತು. ಮೊನ್ನೆ ಬಜೆಟ್ನಲ್ಲಿ ಮತ್ತೆ ನಾನು ಇದನ್ನು ಕೊಡಬೇಕಾಗುತ್ತದೆ, ಯಾಕೆ ನಿಗಮ ಕೊಡಬೇಕಾಗ್ತದೆ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಲೆಟರ್ ಕೊಟ್ಟರು. ಶೋಭಾ ಕರಂದ್ಲಾಜೆ ಅವರು ಒಂದು ಮಾತು ಹೇಳಿದರು, ಸುನೀಲ್ ಕುಮಾರ್ ನಾನು ಕೂಡ ಹೇಳಿದೆವು. ಆವಾಗ ಮುಖ್ಯಮಂತ್ರಿಗಳು ಸ್ವಲ್ಪ ಸಮಯ ಕೊಡಿ, ಇಂಥ ಸಮಸ್ಯೆಗಳಾಗುತ್ತೆ ನಮಗೆ ಅಂತ ಹೇಳಿ 4 ನಾರಾಯಣ ಗುರು ಶಾಲೆಯನ್ನು ಮಂಜೂರು ಮಾಡಿದರು.
ನಾರಾಯಣಗುರು ಶಾಲೆ ಅಂತ ಹೇಳಿದ್ರೆ ಯಾರೊಬ್ರು ಹೇಳಿಕೆ ಕೊಟ್ಟಿದ್ದಾರೆ, ನಾರಾಯಣಗುರು ಶಾಲೆ ಅಂದ್ರೆ ಬಿಲ್ಲವರಿಗೆ ಮಾತ್ರ ಕೇಳಿ. ಅಲ್ಲ ಅಲ್ಲ, ನಾವು ಸಮಾಜದವ್ರು ಯೋಚನೆ ಮಾಡಬೇಕಾದದ್ದು. ಸರ್ಕಾರ ಅಂದ್ರೆ ಸಮಾಜದ ಸರ್ವರನ್ನು ಒಳಗೊಂಡಂತ ಸರ್ಕಾರ. ಜನಾರ್ದನ್ ಪೂಜಾರಿ ಅವರು ಸಾಲ ಮೇಳ ಮಾಡುವಾಗ ಈ ಬಿಲ್ಲವರಿಗೆ ಮಾತ್ರ ಸಾಲ ಅಂತ ಮಾಡಿಲ್ಲ, ಎಲ್ಲಾ ಬಡವರಿಗೆ ಸಾಲ ಮಾಡಿದ್ದು ಜನಾರ್ದನ್ ಪೂಜಾರಿ ಅವರು. ಗೌರವ ಸಲ್ಲಬೇಕಾದವರಿಗೆ ಜನಾರ್ದನ್ ಪೂಜಾರಿ ಅವರಿಗೆ, ಅವತ್ತಿನ ವ್ಯವಸ್ಥೆಗೆ, ಸರ್ಕಾರಕ್ಕೆ ಸಾಲ ಮೇಳ ಮಾಡಿದಾಗ ಒಬ್ಬರು ಒಂದು ಜಾತಿ ಮಾಡ್ಲಿಕ್ಕೆ ಆಗುದಿಲ್ಲ. ಜಾತಿ ನಾವು ಆಯ್ಕೆ ಆಗಿದ್ದೇವೆ, ಋಣ ನಮ್ಮಲ್ಲಿದೆ, ಇಲ್ಲ ಅಂತೇಳಿ ಏನಿಲ್ಲ. ಬಂಗಾರಪ್ಪನವರು ಆಶ್ರಯ ಮನೆ ಮಾಡಿದಾಗ ಬರೀ ಈಡಿಗರಿಗೆ ಅಂತೇಳಿ ಮಾಡೋದಲ್ಲ, ಇಡೀ ಬಡವರಿಗಂತ ಮಾಡಬೇಕು. ನಾರಾಯಣ ಗುರುಗಳ ಹೆಸರಿನಲ್ಲಿ ಶಾಲೆ ಮಾಡೋದೇ ಒಂದು ವಿಚಾರ. ಒಂದು ಶಾಲೆಗೆ 28 ಕೋಟಿ ರೂಪಾಯಿ. ಆ ಶಾಲೆ ಎದುರು ಇವತ್ತು ನಾರಾಯಣ ಗುರುಗಳ ಗೌರವ ಸಂಕೇತವಾಗಿ ಧ್ಯಾನ ಮಂದಿರವನ್ನು ಮಾಡ್ತಾ ಇದ್ದೇವೆ. 2 ಕೋಟಿ ರೂಪಾಯಿ, 30 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಜಿಲ್ಲೆಗಳನ್ನು ಪ್ರಥಮವಾಗಿ ಆಯ್ಕೆ ಮಾಡ್ಕೊಂಡಿದ್ದೇವೆ. ಉತ್ತರ ಕನ್ನಡ, ಉಡುಪಿ, ಮಂಗಳೂರು, ಶಿವಮೊಗ್ಗ. ಉತ್ತರ ಕನ್ನಡದಲ್ಲಿ ಭಟ್ಕಳದಲ್ಲಿ ಆ ಶಾಲೆ ಆಗುತ್ತೆ, ಉಡುಪಿಯಲ್ಲಿ ಕುಂದಾಪುರದಲ್ಲಿ ಆಗುತ್ತೆ, ಮಂಗಳೂರಲ್ಲಿ ಬಂಟ್ವಾಳದಲ್ಲಾಗುತ್ತೆ, ಶಿವಮೊಗ್ಗದಲ್ಲಿ ಕುಮಾರ ಬಂಗಾರಪ್ಪನ ಕ್ಷೇತ್ರದಲ್ಲಿ ಆಗುತ್ತೆ ಈ ಪ್ರಥಮ ಹಂತದಲ್ಲಿ. ಈಗಾಗಲೇ ಈಗ ಓಪನ್ ಮಾಡಿ ಆಯ್ತು, ಶಾಲೆ ಮಕ್ಕಳು ಬಂದಾಯ್ತು. ಈಗ ಇನ್ನು ನಾವು 15ರಿಂದ 20 ಎಕರೆ ಜಾಗ ಬೇಕು ಅದಕ್ಕೆ. ಅದನ್ನ ಮಾಡುವಂತ ವ್ಯವಸ್ಥೆಗಳಿಗೆ ಇವತ್ತು ಇಟ್ಟಿದ್ದೇವೆ. ಸುಮಾರು 28ರಿಂದ 30 ಕೋಟಿ ರೂಪಾಯಿ 4 ಶಾಲೆಗಳನ್ನು ಮಾಡಿದ್ದೇವೆ. ನಮ್ಮ ಕೋಟಿ ಜನರ ಹೆಸರಿನಲ್ಲಿ ನಾವು ಅಗ್ನಿಪಥ ಪೂರಕವಾಗಿರುವಂತಹ ಸಮರ ಕಲೆಯನ್ನು ಬೆಸ, ಅದು ದೊಡ್ಡ ವಿಷಯಗಳು. ಅದರಿಂದ ಬರೇ ಇಡಿಗಿರೆ ಬರಬೇಕು ಅಂದ್ರೆ ಆಗುದಿಲ್ಲ. ಆದರೆ ಒಂದು ಸಮಾಜದಿಂದ ಮೇಲೆದ್ದ ಬಂದಂತ ನಾವು ಇಡೀ ಸಮಾಜದ ಬಡವರನ್ನು ಗುರುತಿಸೋದ್ರೊಟ್ಟಿಗೆ ನಮ್ಮ ಸಮಾಜಕ್ಕೂ ತೊಂದರೆ ಆದಾಗ ಜಾಗೃತಿ ಮಾಡಬೇಕು, ನಮ್ಮ ಸಮಾಜಕ್ಕೂ ಅನ್ಯಾಯ ಆಗದಿರುವಂತೆ ಎಚ್ಚರ ವಹಿಸಬೇಕು. ಯಾಕಂದ್ರೆ ನಮ್ಮಲ್ಲೂ ಬಡವರಿದ್ದಾರೆ. ಈ ಕಾರಣಗಳಿಗೋಸ್ಕರ ಕೆಲವು ಸಮಸ್ಯೆಗಳು ಇರುತ್ತೆ. ಸಮಾಜವನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು, ಸಮಾಜಕ್ಕೆ ಅನ್ಯಾಯ ಆಗದಿದ್ದಾಗ ಜಾಗೃತಿ ಮಾಡಬೇಕು, ಮತ್ತು ಸಮಾಜದ ಏಕಾಂಗಿತನಗಳಿದ್ರೆ, ಅವರಿಗೆ ಸಮಸ್ಯೆಗಳಿದ್ರೆ ಅದನ್ನು ಸರಿಪಡಿಸುವಂಥ ಜವಾಬ್ದಾರಿ ನಮಗಿರಬೇಕು. ಇದನ್ನೆಲ್ಲವನ್ನು ಒಟ್ಟು ತಗೊಂಡು ಹೋಗ್ತೇವೆ, ಯಾರಿಗೂ ಕೂಡ ತಾರತಮ್ಯ ಆಗಿಲ್ಲ. ಮತ್ತು ಯಾರು ಸಂಕಷ್ಟ ಕಾಲದಲ್ಲಿ ಕೈ ಹಿಡಿದು ಮೇಲೆತ್ತಿದ್ದಾರೋ ಅವರಿಗೆ ಋಣಭಾರವನ್ನು ವ್ಯಕ್ತಪಡಿಸದೇ ಇದ್ರೆ ಅದು ಕೃತಜ್ಞ ಅಂತ ಆಗುತ್ತೆ. ಆ ಕೃತಜ್ಞ ಆಗುವುದು ಸಾರ್ವಜನಿಕ ಜೀವನದಲ್ಲಿ ಶೋಭೆ ಅಲ್ಲ. ಆದ್ರೆ ಅದನ್ನೇ ಪ್ರಚಾರ ಅಂತ ಮಾಡಬಾರ್ದು ನಾವು. ಇದು ನಮ್ಮ ನಿಲುವು. ಜೊತೆಗೆ ನಾರಾಯಣಗುರು ವಸತಿ ಶಾಲೆ ಅನ್ನೋದು ಕೇವಲ ಇದು ಈಡಿಗ ಬಿಲ್ಲವರಿಗೆ ಮಾತ್ರ ವಸತಿ ಶಾಲೆ ಅಲ್ಲ, ಎಲ್ಲಾ ಸಮುದಾಯದವರು ಕೂಡ ಇದರಲ್ಲಿ ಯೋಜನೆ ಯಾವ ಕ್ಷೇತ್ರದಲ್ಲಿ ಯಾವ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತೇವೋ ಆ ಜಿಲ್ಲೆಯಲ್ಲಿ 50% ಮಕ್ಕಳಿಗೆ ಸಿಗುತ್ತೆ, ಉಳಿದೆಲ್ಲ ಬಡವರ ಮಕ್ಕಳಿಗೆ ಸಿಗುತ್ತೆ. ರೈಟ್ ಸರ್. ಈಗ ಕರಾವಳಿ ಭಾಗದಲ್ಲಿ ಈ ಒಂದು ಆರೋಪವನ್ನ ತಾವು ಕೇಳಿರಬಹುದು. ಬಿಲ್ಲವ ನಾಯಕರು ಅಥವಾ ಬಿಲ್ಲವ ಮುಖಂಡರು, ಬಿಲ್ಲವ ಸಂಘಟನೆಗಳು ಈ ಒಂದು ಆರೋಪವನ್ನ ಮಾಡ್ತಾ ಇದೆ. ಬಿಜೆಪಿ ಪಕ್ಷ ಬಿಲ್ಲವರನ್ನ ಕಾರ್ಯಕರ್ತರನ್ನಾಗಿ ಅಥವಾ ಬ್ಯಾನರ್ ಕಟ್ಟಲಿಕ್ಕೆ ಅಥವಾ ಹೋರಾಟಗಳಿಗೆ, ಪ್ರತಿಭಟನೆಗಳಿಗೆ, ಪೆಟ್ಟು ಗಲಾಟೆ ಮಾಡಲಿಕ್ಕೆ ಬಳಕೆ ಮಾಡುತ್ತೆ. ಆದ್ರೆ ದೊಡ್ಡ ದೊಡ್ಡ ಮಟ್ಟದ ಹುದ್ದೆಗಳು, ಅಧಿಕಾರಗಳು ಬಿಲ್ಲವ ನಾಯಕರಿಗೆ ಕೊಡಲ್ಲ, ಬಿಲ್ಲವರಿಗೆ ನೀಡಲ್ಲ ಅನ್ನುವಂಥ ತುಂಬಾ ದೊಡ್ಡ ಮಟ್ಟದ ಒಂದು ಆರೋಪ. ನಾನು ಆಡಂಬರಕ್ಕೋಸ್ಕರ ಹೇಳ್ತಾ ಇಲ್ಲ, ಗಮನಿಸಿದ್ದೀರಾ? ಎಲ್ಲ ಮಕ್ಕಳು ಕೂಡ ಬಿಲ್ಲವರನ್ನು ಸೇರಿದಂತೆ ಎಲ್ಲ ಮೀನುಗಾರಿಕೆ ಸಮುದಾಯದವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇವತ್ತು ಭಾರತೀಯ ಜನತಾ ಪಕ್ಷವನ್ನ 85-90% ಬೆಂಬಲಿಸ್ತಾ ಇದ್ದಾರೆ. ಅದು ರಾಷ್ಟ್ರೀಯತೆ ಕಾರಣಗಳಿಗೋಸ್ಕರ. ಶೋಭಾ ಕರಂದ್ಲಾಜೆ ಅವರು 3.5 ಲಕ್ಷದಲ್ಲಿ ಜಯಗಳಿಸ್ತಾರೆ ಪಾರ್ಲಿಮೆಂಟಿನಲ್ಲಿ ಅಂತ ಹೇಳಿದ್ರೆ ಅದರಿಂದ ಎಲ್ಲಾ ತಳ ಸಮುದಾಯದವರು ಇದ್ದಾರೆ. ಒಬ್ಬರಿಂದ ಮಾತ್ರ ಸಾಧ್ಯವೇನು? ಯಾರೋ ಜನ ಬಿಜೆಪಿಯನ್ನು ಜೀವಮಾನಕ್ಕೆ ಓಟೆ ಹಾಕುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದವ್ರನ್ನ ಬಿಟ್ಟು ಉಳಿದವರು ಎಲ್ಲರೂ ಕೂಡ ಇದ್ದಾರೆ. ಕಾಂಗ್ರೆಸ್ ಅಂತ ಮೂಲ ಇದ್ರೂ ಕೂಡ, ಪದಾಧಿಕಾರಿಗಳಿದ್ರು ಕೂಡ ಅವರ ಕುಟುಂಬದವರು ನಮ್ಗೆ ಓಟ್ ಹಾಕಿರ್ತಾರೆ. ಯಾಕೆ ಓಟ್ ಹಾಕ್ತಾರೆ ಕೇಳಿದ್ರೆ ವ್ಯಕ್ತಿ ಅಲ್ಲ, ಇಲ್ಲಿ ರಾಷ್ಟ್ರಕ್ಕೋಸ್ಕರ ಓಟ್ ಹಾಕಿದ್ದಾರೆ ಅಂತ ನಮ್ಗನ್ಸುತ್ತೆ. ಅದರಲ್ಲಿ ಬಿಲ್ಲವರು ಇದ್ದಾರೆ, ಮಗುವರು ಇದ್ದಾರೆ, ಬೇರೆ ಬೇರೆ ವರ್ಗದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ವರ್ಗದವರು ಇದ್ದಾರೆ, ಇಲ್ಲ ಅಂತೇಳಿ ಇಲ್ಲ. ಚರ್ಚೆ ಇರೋದು ಬಿಲ್ಲವರಿಗೆ ಮತ್ತಷ್ಟು ಹೆಚ್ಚು ಪ್ರಶಸ್ತಿ ಕೊಡಬೇಕಾಗಿತ್ತು ಅಂತ. ರಾಜಕೀಯ ನಿಮ್ಮ ಹತ್ರ ಒಂದು ಮಾತನ್ನ ನಾನು ಪುನಃ ಮರು ಪ್ರಶ್ನೆ ಕೇಳ್ತಾ ಇಲ್ಲ, ನಿಮ್ಮ ಸಂದೇಹಕ್ಕೋಸ್ಕರ ನನ್ಗೆ ಉತ್ತರ ಕೊಡಿ. ಕರ್ನಾಟಕ ರಾಜ್ಯದಲ್ಲಿ 7 ಜನ ಬಿಲ್ಲವ, ನನ್ನನ್ನು ಸೇರಿ 8 ಜನ ಶಾಸಕರಿದ್ದಾರಲ್ಲ, ಬೇರೆ ಯಾವ ಪಕ್ಷದಲ್ಲಿದ್ದಾರೆ? ಬಿಲ್ಲವರನ್ನ ಬೇರೆ ಒಂದು ಜಾತಿ, ಬೇರೆ ಯಾವ್ದಾದ್ರು ಒಂದು ಪಕ್ಷದಲ್ಲಿ ತೋರಿಸಿಕೊಡಿ. ಇಲ್ಲ, ನಾನು ಈ ಪ್ರಶ್ನೆಯನ್ನ ಕೇಳ್ತೀನಿ. 7 ಜನ ನನ್ನನ್ನು ಸೇರಿ 8 ಜನ ಇದ್ದಾರೆ. ಒಂದು ಗೊತ್ತಿರಲಿ ನಿಮಗೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಉಡುಪಿ ಜಿಲ್ಲೆ ಅತ್ಯಂತ ಸಣ್ಣ ಜಿಲ್ಲೆ ಯಾವ್ದು ಕೇಳಿ ಉಡುಪಿ ಜಿಲ್ಲೆ. ಆ ಉಡುಪಿ ಜಿಲ್ಲೆಯಲ್ಲಿ 2 ಮಂತ್ರಿಗಳು ಮಾಡ್ತಾರೆ. ಕೋಟ ಶ್ರೀನಿವಾಸ ಸುನಿಲ್ಕುಮಾರನ್ನು 2 ಮಂತ್ರಿಗಳು ಮಾಡ್ತಾರೆ. ಸುಲಭೇನಾ? ಒಂದು ಜಿಲ್ಲೆಯಿಂದ 2 ಮಾಡಿದ ಉದಾಹರಣೆ ಕೇಳಿದ್ದೀರಾ ನೀವು? ದಕ್ಷಿಣ ಕನ್ನಡ ಜಿಲ್ಲೆ, ಉದಾಹರಣೆಗೆ ಉಡುಪಿ ಜಿಲ್ಲೆ ಅಂತ ಯಾವ್ದಾದ್ರು ಒಂದು ಸಣ್ಣ ಜಿಲ್ಲೆಯಲ್ಲಿ 2 ತಗೊಂಡೋಗಿದ್ದು ನೋಡಿದ್ದೀರಾ? ಅಥವಾ ಒಂದೇ ಸಮುದಾಯ ಕೊಟ್ಟದ್ದು ನೋಡಿದ್ದೀರಾ? ನಾವೇನು ಹೇಳೋಣ? ಅದಕ್ಕೆ ನಾನು ಹೇಳೋದು, ಆರೋಪಗಳು ಪ್ರಜಾಪ್ರಭುತ್ವದಲ್ಲಿ ತಪ್ಪಲ್ಲ ಸರ್. ಫ್ಯಾಕ್ಟ್ ಸರ್, ಇದೇ ಪ್ರಶ್ನೆಯನ್ನ ನಾನು ಕೂಡ ಕೇಳಿದ್ದೇನೆ. ಕಾಂಗ್ರೆಸ್ ಕೂಡ ಬಿಲ್ಲವರಿಗೆ ಬಹಳಷ್ಟು ಸ್ಥಾನಮಾನವನ್ನ ಕೊಡ್ಲಿಲ್ಲ, ಆದ್ರೂ ಕೂಡ ಈ ಆರೋಪ ಬರುವಂತದ್ದು ಬಿಜೆಪಿಗೆ ಮಾತ್ರ, ಕಾಂಗ್ರೆಸ್ಗೆ ಅಲ್ಲಿ ಬರಲ್ಲ. ಏನ್ ಕಾರಣ ಅನ್ನುವಂತ ಪ್ರಶ್ನೆ. ಅಲ್ಲ, ಈಗ ಮಾಡ್ತಾ ಇರೋರು ಯಾರು ಕೇಳಿ, ಅದನ್ನ ಆರೋಪ ಮಾಡ್ತಾ ಇರೋರು ಯಾರು ಕೇಳಿ, ಅವ್ರನ್ನ ಕೇಳಿದ್ರೆ ಅಲ್ಲಿ ಉತ್ತರ ಸಿಕ್ಬಿಡುತ್ತೆ. ನೀವು ಆರೋಪ ಮಾಡುವವರು ಯಾರು ಕೇಳಿ, ಆಗ ಅವ್ರು ಯಾರು ನಿಮ್ಗೆ ಗೊತ್ತಾದ್ಕೊಳ್ಳಿ ಉತ್ತರ ಸಿಕ್ಬಿಡುತ್ತೆ, ಪ್ರಶ್ನೆ ಇರೋದಿಲ್ಲ. ಒಂದು ಸತ್ಯ, ಈ ಸಮಾಜದಲ್ಲಿ ಕೊಟ್ಟಿರುವಂತಹ ಪ್ರಾಶಸ್ತ್ಯವನ್ನು ಗಮನದಲ್ಲಿ ಇಟ್ಕೊಂಡು ಮೂಲ ಉದ್ದೇಶವನ್ನು ಅರ್ಥ ಮಾಡ್ಕೊಂಡು ನಾವು ಕೆಲಸಗಳು ಮಾಡಬೇಕು ಅಂತ ಇರುತ್ತಲ್ಲ, ಅದು ಸತ್ಯ, ಅದರಲ್ಲಿ ಏನು ಗೊಂದಲಗಳಿಲ್ಲ, ಅದನ್ನ ಮಾಡ್ತಾ ಇದ್ದೇವೆ.
Okay. ಮತ್ತು ಪ್ರಜಾಪ್ರಭುತ್ವದಲ್ಲಿ ಟೀಕೆಯನ್ನು ಮಾಡಬೇಕು, ಆದ್ರೆ ಟೀಕೆ ಸತ್ಯಕ್ಕೆ ಅಪಚಾರ ಆಗಬಾರ್ದು. ಬಿಲ್ಲವ ಇಡಿಗರಿಗೆ ಸಮಾಜಕ್ಕೆ ಸಮುದಾಯಕ್ಕೆ ಸ್ಥಾನಮಾನ ಕೊಟ್ಟಿದೆ ಬಿಜೆಪಿ ಸರ್ಕಾರ ಅಂತ ನೀವು ನೋಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಓಕೆ ಹೌದು, 7 ಜನ MLA, 2 ಮಂತ್ರಿ. ಓಕೆ ಓಕೆ ಸ್ಥಾನಮಾನ ಕೊಟ್ಟಿದೆ ಅನ್ನುವಂಥ. ಆದ್ರೆ ಕರಾವಳಿ ಭಾಗದಲ್ಲಿ ಇಲ್ಲಿ ಹಿಂದೂಗಳು ಹಿಂದುತ್ವ ಅಥವಾ ಈ ಕಡೆ ಬಂದಾಗ ಬಿಲ್ಲವ ಸಮುದಾಯ ಬಿಲ್ಲವ ಸಂಘಟನೆಗಳು ಅನ್ನುವಂತಹ ಕಂದಕ ಸೃಷ್ಟಿಯಾಗಿದೆ ಕರಾವಳಿ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ. ಗಮನಿಸಿದ್ದೀರಾ ಸರ್ ಇದು? ಕೆಲವು ಕಡೆ ಅಂಥ ವಾತಾವರಣ ಸೃಷ್ಟಿ ಮಾಡುವಂಥ ಪ್ರಯತ್ನಗಳಾಗುತ್ತೆ. ಅನೇಕರು ಒಂದಷ್ಟು ಕೌಲು ದಾರಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಓಕೆ, ಇದು ಆರೋಗ್ಯಕರ ಅಲ್ಲ. ಭಾವನೆ ಇರುವವರು ತಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿ, ನನ್ನಿಂದ ತಪ್ಪುಗಳಾದರೆ ಸರಿಪಡಿಸ್ಕೊಳ್ಬೇಕು, ನಮ್ಮವರಿಂದ ತಪ್ಪುಗಳಾದರೆ ಸರಿಪಡಿಸುವಂಥ ಮಾರ್ಗದಲ್ಲಿ ಮುನ್ನಡಿಬೇಕು. ಅದನ್ನು ಬಿಟ್ಟು ಸಂಘರ್ಷಕ್ಕೆ ಹೋಗ್ತಾ ಇದ್ರೆ ಈ ಸಂಘರ್ಷದ ವ್ಯಾಪ್ತಿಯ ವಿಸ್ತೀರ್ಣತೆ ಇದೆಯಲ್ಲ ಎಷ್ಟು ದೂರ ಹೋಗುತ್ತೆ ಅಂತ ಅರ್ಥ ಆಗುದಿಲ್ಲ. ಅದಕ್ಕೋಸ್ಕರ ಈ ಚರ್ಚೆನ ಇಲ್ಲಿ ಮುಗಿಸೋಣ. ಪ್ರಶ್ನೆ ಉತ್ತರ ಸ್ಪಷ್ಟವಾಗಿ ಬರಲಾಗಿದ್ರೆ ಬಿಜೆಪಿಯ ಹಿಂದೂಗಳು ಬಿಲ್ಲವ ಹಿಂದೂಗಳು ಇಲ್ಲ ಇಲ್ಲ ಹಾಗಲ್ಲ. ಇದಕ್ಕೆ ಚರ್ಚೆ ಉತ್ತರ ಇಲ್ಲ ಅಂತ ಹೇಳಿದ್ದಲ್ಲ ನಾನು. ಓಕೆ, ಈ ಚರ್ಚೆಯ ಸೃಷ್ಟಿಯಾದದ್ದೇ ಒಂದು ಸಮಸ್ಯೆ. ಓಕೆ, ಅಂತ ಭಾವನೆಗಳು ಎಂದೂ ಬರಲಿಲ್ಲ. ಈಗ ನಳಿನ್ ಕುಮಾರ್ ಅವರು ಬಿಲ್ಲವರಿಗೆ ಏನು ಮಾಡಿದ್ದಾರೆ ಅಂತ ಕೇಳಿದವರು ಯಾರು ಇದ್ದಾರೆ ನಿನ್ನೆ? ನಾನು ಅವ್ರ ಬಗ್ಗೆ ಟೀಕೆ ಅಲ್ಲ. ಈ 2 ಬಿಲ್ಲವರನ್ನ ಮಂತ್ರಿ ಮಾಡ್ಲಿಕ್ಕೆ ಶಿಫಾರಸು ಯಾರದ್ದು ಈ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕನಿಷ್ಠ ಯಾರನ್ನಾದ್ರೂ ಮಂತ್ರಿ ಮಾಡಬೇಕು ಅಂತ ಹೇಳುವ ಅಧಿಕಾರಿ ಇವ್ರದ್ದು ಯಾರಿಗೆ? ರಾಜ್ಯಾಧ್ಯಕ್ಷರಾಗಿ ನಳಿನ್ ಕುಮಾರ್ ಅವರಿಗೆ. ಹಾಗೆ ನೀವು ಹೇಗೆ ಪ್ರಶ್ನೆ ಕೇಳ್ತೀರಿ ಅದನ್ನ? ಇದೆಲ್ಲವೂ ಚರ್ಚೆಗೆ ಬರಬೇಕು, ಆದ್ರೆ ಇದನ್ನೇ ಚರ್ಚೆ ಅಂತ ಆಗಬಾರ್ದಲ್ಲ. ಜೀವನ ಇಡೀ ಚರ್ಚೆ ಆಗಬಾರ್ದು, ಅಗತ್ಯಗಳ ಚರ್ಚೆ ಬಂದಾಗ ಉತ್ತರ ಕೊಡ್ಬೇಕು. ಹೀಗಿರುತ್ತೆ. ಓಕೆ, ಬಿಜೆಪಿಯ ಕೇಸರಿ, ಬಿಲ್ಲವ ಸಂಘಟನೆಗಳ ಹಳದಿ ವಾರ್ ನಡೀತಾ ಇದೆ. ಈ ಹಳದಿ ಮತ್ತು ಕೇಸರಿ ಬಗ್ಗೆ ಯುದ್ಧ ಇಲ್ಲ. ಓಕೆ, ಹಳದಿ ಮತ್ತು ಕೇಸರಿ ಒಂದು ಶಾಂತಿ ಮತ್ತೊಂದು ಅಭಿವೃದ್ಧಿ, ಅವೆರಡು ಒಟ್ಟಿಗೆ ಇದೆ. ಈಗ ಅದು ಬೇರೆ ಆಗುದೇ ಇಲ್ಲ. ಕೇಸರಿ ಶಾಲಾ ಅಥವಾ ನಿಮ್ಮ ಹಳದಿ ಶಾಲಾ ಅನ್ನೋ ಸ್ವಲ್ಪ ಚರ್ಚೆಯಲ್ಲಿ ಇತ್ತು. ಈಗ ಕೇಸರಿ ಮತ್ತು ಹಳದಿನ ಒಂದಕ್ಕೊಂದು ವಿಲೀನ ಆಗಿ ಎರಡು ಒಟ್ಟಾಗಿ ಸಾಗ್ತಾ ಇದೆ. ಏನಾಗಿದೆ ಅಂದ್ರೆ ಅಭಿವೃದ್ಧಿ ಮತ್ತು ಶಾಂತಿ ಎರಡು ಒಟ್ಟಿಗೆ ಹೋಗುತ್ತೆ. ಓಕೆ ಓಕೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬಹುದೊಡ್ಡದಾಗಿರುವಂತಹ ಕೂಗು ಈಡಿಗ ಸಮುದಾಯದ ಸ್ವಾಮೀಜಿ ಪ್ರಣವಾನಂದ ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಬಿಲ್ಲವರಿಗೆ ಈಡಿಗರಿಗೆ ಶೇಂದಿ ತೆಗೆಯಲು ಅವಕಾಶ ಮಾಡಿಕೊಡಬೇಕು, ಶೇಂದಿಯ ಒಂದು ವ್ಯಾಪಾರ ಮಾಡಬೇಕು, ಅವಕಾಶ ಕೊಡಬೇಕು ಅನ್ನೋಂಥದ್ದು. ಏನು ಸರ್, ಏನು ತಮ್ಮ ಅಭಿಪ್ರಾಯ? ಇಲ್ಲ, ಈಗ ಈ ಪ್ರಜಾಪ್ರಭುತ್ವದಲ್ಲಿ ಸ್ವಾಮಿಗಳಾದವರು ತಮ್ಮ ಭಾವನೆಗಳನ್ನು ಹೇಳುವಂಥ ಹಕ್ಕನ್ನು ಹೊಂದಿದ್ದಾರೆ. ಓಕೆ, ಪ್ರಣವಾನಂದ ಸ್ವಾಮೀಜಿಗಳು ನನ್ನಲ್ಲೂ ಮಾತಾಡಿದ್ದಾರೆ. ಒಂದು ಸರ್ತಿ ಧರಣಿ ಕೂತ್ಕೊಂಡಿದ್ದಾರೆ, ಉಪವಾಸ ಕೂತ್ಕೊಂಡಿದ್ದಾರೆ. ನಾನೇ ನಮ್ಮವ್ರ ಮೂಲಕ ವಿನಂತಿ ಮಾಡಿದೆ, ಚರ್ಚೆ ಇರೋದು ಶೇಂದಿ ತೆಗಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ. ನಿಮಗೆ ನೀವು ಸಣ್ಣವರು, ನನ್ನಷ್ಟೇ ಪ್ರಾಯದಿದ್ದು ನೀವು ಒಂದು ಸತಿ ನೆನಪು ಮಾಡ್ಕೊಳ್ಳಿಕ್ಕೆ ಹೇಳಿ. 1992 ಇಸ್ವಿ 92-93 ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗಿದ್ದಾಗ ಈ ಶೇಂದಿ ನಿಷೇಧ ಕಾಯ್ದೆ ಜಾರಿಗೆ ಬಂತು. ಇಡೀ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲೂ ಬಂತು. ಈಗ 31 ಜಿಲ್ಲೆ ಅಲ್ಲ, 30 ಜಿಲ್ಲೆಗಳಲ್ಲೂ ಬಂತು. ಆಗ ಚರ್ಚೆ ಇದ್ದದ್ದು ನಾನೇ ಸ್ವತಃ ನನ್ನ ಊರಲ್ಲಿ ಹೋರಾಟ ಮಾಡಿದೆ. ಬಡವರಿದ್ದಾರೆ, ಶೇಂದಿ ತೆಗೆದು ಬದುಕ್ತಾ ಇದ್ದಾರೆ, ಅವ್ರು ಕಲಬೆರಕೆ ಮಾಡೋದಿಲ್ಲ, ನೀವು ಮೆಡಿಕಲ್ ರಿಪೋರ್ಟ್ ತಗೊಳ್ಳಿ ಹೋರಾಟ. ಆ ಹೋರಾಟ ಮಾಡಿದ ಪರಿಣಾಮ ಆಗಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದ ಮರುಕ್ಷಣ ಒಂದು ಸರ್ವೆ ವರದಿ ಅಂತ ತಗೊಂಡ್ರು. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲಬೆರಕೆ ಇಲ್ಲದಿರುವಂಥ ಸ್ಥಿತಿ ಇದೆ ಅಂತ ಅವತ್ತು ವರದಿ ಕೊಟ್ಟರು. ಅವತ್ತು ವರದಿ ಕೊಟ್ಟರು. ಇವೆರಡು ಜಿಲ್ಲೆಗೆ ವಿನಾಯಿತಿ ಕೊಟ್ಟರು, ಉಳಿದದ್ದಕ್ಕೆಲ್ಲ ವಿನಾಯಿತಿ ಕೊಟ್ಟಿಲ್ಲ. ಆವಾಗ ಯಾರೂ ಹೋರಾಟ ಮಾಡೋದು ನಾನು ನೋಡಿಲ್ಲ. ಅದು ಹೋರಾಟ ಮಾಡಿದ್ರೆ ಯಶಸ್ವಿಯಾಗಿಲ್ಲಪ್ಪ, ಅದು ಯಾಕೋ ನಂಗೆ ಗೊತ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ಹೋರಾಟ ಮಾಡಿದೆವು, ನನ್ನನ್ನು ಸೇರಿದಂತೆ ಎಲ್ಲರೂ ಕೂಡ. ಇಲ್ಲಿ ಶ್ರೀಧರ್ ಕಲ್ಮಾಡಿ ಅಂತ ಇದ್ರು, ಎಲ್ಲರೂ ಕೂಡ ಹೋರಾಟ ಮಾಡಿದೆವು. ನಮ್ಮ ಜಿಲ್ಲೆಗೆ ರಿಯಾಯಿತಿ ಕೊಟ್ಟಿದ್ದಾರೆ, ಅಲ್ಲಿ ಅದು ಕೊಟ್ಟಿಲ್ಲ. ಈಗ ಅವ್ರು ಹೇಳ್ತಾ ಇರೋದು ಈಗ 30 ವರ್ಷಗಳ ನಂತರ ಶೇಂದಿ ಕೊಡಿ ಅಂತ ಇದ್ದಾರೆ. ಈ ಮಧ್ಯೆಯಲ್ಲಿ ನೀರಾ ಕಾಯ್ದೆ ಕರ್ನಾಟಕದಲ್ಲಿ ಜಾರಿ ಬಂದಿದೆ. ಆ ನೀರದು ಶೇಂದಿ ಒಂದು ಭಾಗ ಆಗಿರುತ್ತೆ. ಒಂದು ಭಾಗ ಅಂದ್ರೆ ಅದು ಶೇಂದಿ ಆಗುವ ಮೊದಲು ನೀರಾಗಿರುತ್ತೆ. ಇದು ಚರ್ಚೆ. ಇನ್ನೂ ಒಂದು ವಾದ ಇದೆ. ನಾನು ಮಾನ್ಯ ಪರಮಾನಂದ ಸ್ವಾಮೀಜಿಯವರಲ್ಲಿ ಮತ್ತು ಅವರಂತೆ ಯೋಚಿಸುವ ಹಿರಿಯರಲ್ಲಿ ಒಂದು ವಿನಂತಿ ಏನಂದ್ರೆ, ಇವತ್ತಿನ ಕಾಲಘಟ್ಟದಲ್ಲಿ ಈಡಿಗರ ಮನೆಗಳಲ್ಲಿ ಶೇಂದಿಯನ್ನು ಮಾಡುವಂಥ ಅವಶ್ಯಕತೆಗಳು ಅಗತ್ಯವ ಅಂತ ಒಂದೆರಡು ಜನರ ತಂಡ ನನಗೆ ಸಲಹೆಯನ್ನು ಕೊಡ್ತಾ ಇದೆ ಇತ್ತೀಚಿನ ಕಾಲಘಟ್ಟ. ಇವತ್ತಿನ ಕಾಲಘಟ್ಟದಲ್ಲಿ ಯಾಕಂದ್ರೆ ಶೇಂದಿಯ ಮಾರಾಟ ಮಾಡುವಂಥದ್ದು ಅವ್ರು ಕುಲಕಸುಬಾಗಿದ್ರೆ ಅದರಲ್ಲಿ ಭಾರಿ ದೊಡ್ಡ ತಪ್ಪಾಗೋದಿಲ್ಲ ಅವಕಾಶ ಕೊಟ್ಟರೆ. ಆದರೆ ಇವತ್ತು ನಮ್ಮ ಮಕ್ಕಳನ್ನು ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅನ್ನುವಂಥ ಕಾಲಘಟ್ಟದಲ್ಲಿ ನಾವು ಶೇಂದಿ ತೆಗಿಲಿಕ್ಕೆ ಮರಹತ್ತಿ ಅನ್ನೋದು ಎಷ್ಟು ಸರಿ ಅನ್ನುವಂಥ ಚರ್ಚೆ ನಮ್ಮ ಮುಂದೆ ಒಂದಿದೆ. ಅದಕ್ಕೋಸ್ಕರ ಎಲ್ಲ ಹಿರಿಯರನ್ನು ಕರೆದು ಮಾತಾಡ್ತೇವೆ ಅಂತ ಹೇಳಿದ್ದೆ. ಸ್ವಾಮಿಗಳೇ ಎಲ್ಲರನ್ನೂ ಕರೀಲಿ, ಎಲ್ಲರನ್ನೂ ಕರೆದು ಇವತ್ತು ನಮಗಿದು ಅವಶ್ಯಕತೆಯ ಅಗತ್ಯವ ಇದನ್ನೆಲ್ಲ ಚರ್ಚೆ ಮಾಡಲಿ. ನಂತರ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೇನೆ ಅಂತ ನಾನು ಹೇಳಿದೆ. ಈ ತಿಂಗಳು ಈ ಪ್ರಥಮ ವಾರದಲ್ಲಿ ಮಾಡ್ತೇವೆ ಅಂತ ಹೇಳಿದ್ದೆ. ನಂಗೆ ಆಗಿಲ್ಲ, ಬೇರೆ ಬೇರೆ ಒತ್ತಡ ಬಂತು, ಫ್ಲಡ್ಡು, ಇನ್ನೊಂದು ಮತ್ತೊಂದು. ನಮ್ಮ ಹೈದರಾಬಾದಿನ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಮುಖ್ಯಮಂತ್ರಿಗಳು ಎರಡೂ ಸೇರಬೇಕಾಯ್ತು, ಆಗಿಲ್ಲ. ನನಗನ್ಸುತ್ತೆ ಇದನ್ನು ಚರ್ಚೆ ಮಾಡಿ ಮುಂದೆ ಹೋಗ್ಬೇಕು ನಾವು. ಓಕೆ,
ಒಂದೇ ಸಾರಿ ನಮ್ಗೆ ಶೇಂದಿನ ತೆಗಿಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳುವ ಕಾಲಘಟ್ಟದಲ್ಲಿ ಅದರ ಸಾಧಕ ಬಾಧಕಗಳೇನು ಅಂತ ಚರ್ಚೆ ಮಾಡುವಂಥ ಅವಕಾಶಗಳು ಬೇಕು ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರ ನಾನು ವಿನಂತಿ ಒಂದಷ್ಟು ಚರ್ಚೆ ಮಾಡಿ ಮುಂದಿಡಬೇಕು ಹೆಜ್ಜೆಯನ್ನು ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ನಾನು ಈ ಶೇಂದಿ ತೆಗೆಯೋರ್ನೆಲ್ಲ ಕರ್ಕೊಂಡು ಒಂದು ಸರ್ತಿ ಯಡಿಯೂರಪ್ಪನ ಹತ್ರ ಹೋದೆ. ಓಕೆ, ಇವರಿಗೇನೋ ಮರದಿಂದ ಕೆಳಬಿದ್ರೆ ಪರಿಹಾರ ಸಿಕ್ಕುವುದಿಲ್ಲ, ಕೈ ತುಂಡಾದ್ರಿಲ್ಲ, ಕಾಲು ತುಂಡಾದ್ರಿಲ್ಲ ಅಂತ ಹೇಳಿದೆ. ಆಗ ಯಡಿಯೂರಪ್ಪನವ್ರು ಹೇಳಿದ್ರು, ಇವ್ರು ಇಷ್ಟು ಜನ ಶೇಂದಿ ತೆಗೆದು ಮುಗಿಸಿಬಿಡಿ ನೀವು ನಿಮ್ಮ ಜಿಲ್ಲೆಯಲ್ಲಿ, ಇನ್ನು ಮಕ್ಕಳನ್ನೆಲ್ಲ ಶೇಂದಿ ತೆಗಿಲಿಕ್ಕೆ ಹರಿಸಿ ತಲೆ ಹೊಡ್ಕೊಂಡು ಕಾಲು ಮುರ್ಕೊಂಡು ನೀವು ಏನು ಮಾಡ್ತಾ ಇದ್ದೀರಿ ಶ್ರೀನಿವಾಸ, ನಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡೋದು ಹೇಗೆ, ಇಂಜಿನಿಯರ್ ಮಾಡೋದು ಹೇಗಿರುವಂಥ ಕಾಲಘಟ್ಟದಲ್ಲಿ ಅಂತೇಳಿ ಯಡಿಯೂರಪ್ಪನವರು ನನಗೆ ಮತ್ತು ನನ್ನಂಥವರಿಗೆಲ್ಲ ಬುದ್ಧಿ ಹೇಳಿ ಕಳಿಸಿದ್ರು. ಅದನ್ನ ಒಂದ್ಸತಿ ಸ್ವಾಮೀಜಿಯವ್ರಿಗೆ ನೆನಪು ಮಾಡಿ ಒಂದ್ಸತಿ ಪುನರ್ವಿಮರ್ಶೆ ಮಾಡಿ, ಅಂದರೆ ಅಗತ್ಯವ ಅನಗತ್ಯವ ಅವಶ್ಯಕತೆಯ ಇವತ್ತಿನ ಕಾಲಕ್ಕೆ ಅಗತ್ಯವ ಅಂತ ವಿಮರ್ಶೆ ಮಾಡಿ ಮುಂದೆ ಹೆಜ್ಜೆ ಇಡೋಣ ಅಂತ ಹೇಳಿದ್ದೆ. ಇದು ನನ್ನ ವಿನಂತಿ. ಓಕೆ, ಶೇಂದಿಯ ವಿಚಾರವಾಗಿ ಹಾಗಾದ್ರೆ ಈ ಶೇಂದಿಯ ವಿಚಾರವಾಗಿ ಚರ್ಚೆ ಮಾಡಿ ಇನ್ನು ಮುಂದಕ್ಕೆ ಹೋಗೋಣ ಅಂದೆ. ದಿಢೀರ್ ಇಲ್ಲೇ ಕೊಟ್ಬಿಡಿ ಅಂತ ಹೇಳಿದ್ರಿಂದ ಕೊಡುತ್ತಾ ಬಿಡುತ್ತಾ ಬೇರೆ, ಈಗ ನೀರ ಕೂಡ ಆಗಿದೆ. ಯಾವ ರೀತಿ ಮುಂದುವರೆದ್ರೆ ನಮ್ಗೆ ಇದರಿಂದ ಸಮಾಜಕ್ಕೆ ಅನುಕೂಲ ಅಂತ ಯೋಚನೆ ಮಾಡೋಣ ಅಂತ ವಿನಂತಿ ನಂದು. ಓಕೆ, ಬಹುಶಃ ನಾರಾಯಣ ಗುರುಗಳು ಕೂಡ ಈ ಮದ್ಯ ವ್ಯಸನ ಅಥವಾ ಈ ವಿಚಾರಗಳಿಗೆ ನಾರಾಯಣ ಗುರುಗಳು ಏನ್ ಹೇಳಿದ್ದಾರೆ ಅಂದ್ರೆ, ಈಚಲು ಮರವನ್ನು ಕಡಿಲಿಕ್ಕೆ ಚಳುವಳಿ ಕರೆ ಕೊಟ್ಟಿದ್ರು ಆವತ್ತಿನ ಕಾಲಘಟ್ಟದಲ್ಲಿ. ಇವತ್ತು ಏನಾಗಬೇಕು ಅಂತ ಪ್ರಣವಾನಂದ ಸ್ವಾಮೀಜಿಯವರು ಮತ್ತು ಅವರ ತಂಡದವರು ಹೇಳ್ತಾರೋ, ಅವರಂತೆ ಯೋಚಿಸುವವರು ಹೇಳ್ತಾರೋ, ಅದನ್ನ ಚರ್ಚೆ ಮಾಡೋಣ. ಇದ್ರ ಸಾಧಕೇನೋ ಬಾಧಕೇನೋ ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಇಲ್ಲದೆ ನಾವು ಹೇಳ್ದಂಗೆ ಮಾಡಿ ಅಂತ ಹೇಳಿದ್ರೆ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ. ಸ್ವಾಮೀಜಿಗಳನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಲ್ಲ, ನಮ್ಗೆ ವಿನಂತಿ ಅವ್ರ ಹತ್ರ, ಮತ್ತೇನಿಲ್ಲ. ಬಹಳಷ್ಟು ಈ ಬಾರಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಅನೇಕ ಸವಾಲುಗಳನ್ನ ಆರೋಪಗಳನ್ನ ಎದುರಿಸ್ತಾ ಇದ್ದೀನಿ ಅನ್ನುವಂಥದ್ದು. ಈ ಬಾರಿ ಸವಾಲುಗಳು ಬಹಳಷ್ಟು ಇದೆ ಬಹುಶಃ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ. ಇವೆಲ್ಲದರ ನಡುವೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ವಿಶ್ವ ಮಾನವತೆಯನ್ನ ಪ್ರತಿಪಾದಿಸಿದ ಅದ್ಭುತವಾಗಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳು, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನೋ ತತ್ವ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾರಾಯಣ ಗುರುಗಳು ಕೇವಲ ಒಂದು ಸಮುದಾಯಕ್ಕೆ ಸೀಮಿತರಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಸರ್, ಗಮನಿಸಿದ್ದೀರಾ? ಅಲ್ಲ, ಈ ಗಮನಿಸುವುದು ಪ್ರಶ್ನೆ ಅಲ್ಲ. ಬಸವಣ್ಣನ ವಚನಗಳಿದೆಯಲ್ಲ, ಅದು ಬರೇ ಲಿಂಗಾಯತರಿಗೆ ವೀರಶೈವರಿಗೆ ಮಾತ್ರ ಅಲ್ಲ, ಇಡೀ ಸಮಾಜ ಅದನ್ನು ಗೌರವಿಸಿದೆ. ಅದು ಒಂದೇ ಸಮುದಾಯಕ್ಕೆ ಅಂತೇಳಿ ಕನಕದಾಸರ ಹೆಸರಲ್ಲಿ ಈ ಸರ್ತಿ 50 ಹಾಸ್ಟೆಲ್ ಅನ್ನು ನಾವು ಕೊಟ್ಟೆವು. ಕನಕದಾಸರ ಹೆಸರಲ್ಲಿ ಕನಕದಾಸರ ವಿಚಾರಗಳು ಬರೀ ಕುರುಬರಿ ಮಾತ್ರ ಅಲ್ಲ, ಎಲ್ಲರಿಗೂ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ರಾಷ್ಟ್ರೀಯ ನಾಯಕರು, ಜಗತ್ತಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರಾತಸ್ಮರಣೆ ನನ್ನಂಥವನು ಯಾಕೆ ಮಾಡಬೇಕಂದ್ರೆ, ಅವ್ರು ಕೊಟ್ಟಿರುವಂಥ ಸಂವಿಧಾನದ ಆಧಾರದಲ್ಲಿ ನನ್ನಂಥವನು ಇವತ್ತೊಬ್ಬನಿಗೆ ಅಧಿಕಾರದ ಹುದ್ದೆಯಲ್ಲಿ ಇರಲಿಕ್ಕೆ ಅವಕಾಶಗಳಾಗಿದೆ. ಇಂದು ನಾರಾಯಣ ಗುರುಗಳು ಹಾಗೆ ಒಂದು ಸಮುದಾಯದಿಂದ ಮೇಲೆದ್ದು ಬಂದು ರಾಷ್ಟ್ರೀಯ ಮಟ್ಟದ ಮುಖಂಡತ್ವವನ್ನು ಕೊಟ್ಟು ಅತ್ಯಂತ ಶ್ರೇಷ್ಠ ದಾರ್ಶನಿಕರಲ್ಲಿ ಒಬ್ಬರು. ಸಮಬಾಳು ಸಮಪಾಲು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳು, ಈ ಅಸ್ಪೃಶ್ಯತೆ ನಿವಾರಣೆ, ಅದು ನಾರಾಯಣ ಗುರುಗಳ ಮೂಲ ಉದ್ದೇಶ. ಅದನ್ನೇ ಕಂಡುಕೊಂಡು ಗಾಂಧೀಜಿಯವರು ಹೇಳಿದ್ರಂತೆ, ಈ ನಾರಾಯಣ ಗುರು ಒಬ್ಬ ಆಧುನಿಕ ಬ್ರಹ್ಮ ಅಂತ ಹೇಳಿ. ಅದನ್ನ ನೋಡಿ ಗಾಂಧೀಜಿಯವರು ಹೇಳಿದ್ರಂತೆ, ಇವರೊಬ್ಬ ಆಧುನಿಕ ಬ್ರಹ್ಮ ಅಂತ ಹೇಳಿ. ಹಾಗೆ ನಾರಾಯಣ ಗುರುಗಳು ನಮ್ಮ ಸಮಾಜದಿಂದ ಮೇಲೆ ಬಂದಿದ್ದಾರೆ. ಇಡೀ ಸಮಾಜಕ್ಕೆ ಅವರು ಮಾರ್ಗದರ್ಶಕರು ಅಂತ ಅನ್ಸುತ್ತೆ ನನಗೆ. ನಮಗೆ ನಾವು ನಮ್ಮ ಗುರುಗಳು ಅಂತೇವೆ, ಜಗತ್ತು ಅವ್ರ ಗುರುಗಳಂತ ಒಪ್ಕೊಂಡಿದೆ ಅಂತ ನನಗೆ ಅನ್ಸುವಾಗ ಆ ಬಗ್ಗೆ ಚರ್ಚೆಗಳ ಅವಶ್ಯಕತೆಗಳೇ ಇಲ್ಲ. ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿದೆ ಅನ್ನುವಂತಹ ವಿಚಾರ ಸರ್. ಅಲ್ಲ, ಸೀಮಿತ ಅಂತ ಮಾಡಿದವ್ರು ಯಾರು? ನಾವು ಪೂಜೆ ಮಾಡ್ತೇವಪ್ಪ, ಎಲ್ಲರೂ ಪೂಜೆ ಮಾಡಿ, ಏನದ್ರಲ್ಲಿ? ಬಸವಣ್ಣ ಬಗ್ಗೆ ನಮ್ಗೆ ಅವರಿಗೆ ಲಿಂಗಾಯತರಿಗೆ ಗೌರವ ಇದೆ, ನಮ್ಗೆಲ್ಲರಿಗೂ ಅಷ್ಟೇ ಗೌರವ ಇದೆ, ತಪ್ಪೇನು? ಕನಕದಾಸರನ್ನ ಕುರುಬರು ಸಮುದಾಯದಿಂದ ಮೇಲೆದ್ದು ಬಂದಿದ್ದಾರೆ, ಇಡೀ ಸಮಾಜ ಅವ್ರನ್ನ ಗೌರವಿಸುತ್ತೆ, ತಪ್ಪೇನು? ದಲಿತ ಜನಾಂಗದಿಂದ ಮೇಲೆ ಮಹರ ಜನಾಂಗದಿಂದ ಮೇಲೆದ್ದು ಬಂದಂಥ ಅಂಬೇಡ್ಕರ್ ಅವರು ಇಡೀ ರಾಷ್ಟ್ರಕ್ಕೆ ಕೊಟ್ಟಿರುವಂಥ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾಗಿರೋ ಸಂವಿಧಾನ ಕೊಟ್ಟಿರುವಾಗ ಅವರು ನಾವೆಲ್ಲರೂ ಗೌರವಿಸ್ತೇವೆ. ಒಂದು ಸಮುದಾಯದಿಂದ ಹುಟ್ಟಿ ಬಂದಿರ್ತಾರೆ, ಇಡೀ ಸಮಾಜ ಗೌರವಿಸುತ್ತೆ. ನಾರಾಯಣ ಗುರುಗಳು ಹಾಗೆ ಇಡೀ ಸಮಾಜದಿಂದ, ಈಳವ ಸಮಾಜದಿಂದ ಮೇಲೆದ್ದು ಬಂದಿದ್ದಾರೆ, ಇಡೀ ಜಗತ್ತನ್ನು ಗೌರವಿಸುತ್ತಾರೆ. ಅವರು ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ, ಇಡೀ ಸಮಾಜ ಅವರನ್ನು ಗೌರವಿಸುತ್ತೆ. ನಾವು ಬಹಳಷ್ಟು ಬಾರಿ ನಿಮ್ಮನ್ನ ಬಹಳಷ್ಟು ಹತ್ತಿರದಿಂದ ನೋಡಿದವರು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ತಾವು ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ರಿ, ಹಾಗಾಗಿ ಸ್ವಲ್ಪ ಕಡಿಮೆ ನಮಗೆ ತಾವು ನೋಡಲಿಕ್ಕೆ ಸಿಕ್ಕಿರುವಂಥದ್ದು. ಹೇಗಾಗ್ತಾ ಇದೆ ಸರ್ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ? ಬಹುಶಃ 6 ತಿಂಗಳ ಅವಧಿ ಆಗ್ತಾ ಬಂತು. ಹೇಗಾಗ್ತಾ ಇದೆ, ಹೇಗೆ ನಿಭಾಯಿಸ್ತಾ ಇದ್ದೀರಿ? ಸಾಮಾನ್ಯವಾಗಿ ನಾನು ಉಡುಪಿ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ದೆ, ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದ್ದೆ, ನಂತರ ಕೊಡಗು ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿ ಆಗಲಿಕ್ಕೆ ನನಗೆ ಅವಕಾಶಗಳಾಗಿತ್ತು. ಈಗ ಪ್ರಚಲಿತ ವಿದ್ಯಮಾನದಲ್ಲಿ ನನಗೆ ಉತ್ತರ ಕನ್ನಡ ಜಿಲ್ಲೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನನಗೆ ಉತ್ತರ ಕನ್ನಡಕ್ಕೆ ಹೋಗಿರಲಿ, ಕೊಡಗಿಗೆ ಹೋಗಿರಲಿ, ನನ್ನ ಮೂಲ ಸ್ಥಾನ ಇರೋದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಯಾಕಂದರೆ ಇಲ್ಲಿಯ ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ₹1 ಖರ್ಚಿಲ್ಲದೆ ನನ್ನ ಗೆಲ್ಲಿಸಿದವರು. ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ ಇದನ್ನು ನಂಬ್ತಾ ಇಲ್ಲ.
ಅನೇಕ ಕಡೆ ಯಾವುದೋ ಒಂದು ಸಾರಿ ನಾನು ಚುನಾವಣೆ ಅಕೌಂಟ್ ಆಗಿ ನಾನು ಹೊರಗೆ ಬಂದಾಗ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟೆ, ನಾನು ₹1 ಕೂಡ ಯಾರೇ ಮೆಂಬರಿಗೆ ಖರ್ಚು ಮಾಡಿಲ್ಲ ಅಂತ ಹೇಳಿ, ಅಥವಾ ಯಾರು ನನ್ನ ಹತ್ರ ₹1 ತಗೊಂಡಿಲ್ಲ ಅಂತ ಹೇಳಿ. ಅದನ್ನು ಇವತ್ತು ಕೂಡ ಇಡೀ ಕರ್ನಾಟಕದಲ್ಲಿ ಯಾರು ನಂಬೋದಿಲ್ಲ, ಹೌದಾ ಅಂತ ಕೇಳ್ತಾರೆ. ಹಾಗಾಗಿ ನನಗೆ ಋಣ ಇರುವುದು ಈ 2 ಜಿಲ್ಲೆಗಳಲ್ಲಿರುವ ಮತದಾರರಿಂದಾಗಿ. ಹಿನ್ನೆಲೆಯಲ್ಲಿ ನನಗೂ ಉತ್ತರ ಕನ್ನಡ ಜಿಲ್ಲೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನನಗೆ ತುಂಬ ಭೌಗೋಳಿಕವಾಗಿ 85% ಕಾಡುಗಳಿರುವಂಥ ಜಿಲ್ಲೆ ಅದು. 86,000 ಜನ ಅರಣ್ಯವತ್ತು ಪ್ರದೇಶದಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವುದು, ಕುಡಿಯುವ ನೀರು ಕೊಡುವುದು, ಮನೆ ಕಟ್ಟುವುದು ಕೊಡುವುದು, ಅವರಿಗೆ ತೊಂದರೆ ಆಗದಂತೆ ಅರಣ್ಯ ಇಲಾಖೆಯಿಂದ ರಕ್ಷಣೆ ಕೊಡುವುದು, ಅವರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಬೇಕಾದಂಥ ಯೋಜನೆ ಮತ್ತು ಯೋಜನೆಯನ್ನು ರೂಪಿಸುವುದು, ಇದು ಭಾಳ ಗಂಭೀರವಾದಂಥ ಜವಾಬ್ದಾರಿ. ನನ್ನೆಲ್ಲ ಗೌರವಾನ್ವಿತ ಶಾಸಕರು, ಅಲ್ಲಿಯ ಶಿವರಾಮ್ ಹೆಬ್ಬಾರ್ ಸಹಿತ ಎಲ್ಲರೂ ನನಗೆ ಕೊಟ್ಟಿರುವಂಥ ಮಾರ್ಗದರ್ಶನ ಪ್ರೀತಿಯಿಂದಾಗಿ ನಾನು ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಅನ್ನುವಂಥ ವಿಶ್ವಾಸಗಳಿದೆ. ಇವತ್ತು ಫ್ಲಡ್ ಬಂದಿದೆ, ನಾಳೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಕಳೆದ ಸಾಲಿನ ಕಹಿ ಅನುಭವಗಳನ್ನು ಗಮನದಲ್ಲಿಟ್ಟುಕೊಂಡು 220ಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ಗಳಲ್ಲಿ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡಿದ್ದೇವೆ. ಯಾವ ಗ್ರಾಮ ಪಂಚಾಯತಲ್ಲಿ ಏನೇ ಕಷ್ಟ ಆದರೂ ಕೂಡ ತಕ್ಷಣ ನೋಡಲ್ ಅಧಿಕಾರಿ ಸಂಪರ್ಕ ಮಾಡಬೇಕು ಅಂತೇಳಿ ನಾವು ಅವರಿಗೆ ದೂರವಾಣಿ ನಂಬರ್ ಕೊಟ್ಟು ನೋಡಲ್ ಅಧಿಕಾರಿ ನೇಮಕ ಮಾಡಿದ್ದೇವೆ. ತಾಲೂಕು ಮಟ್ಟದಲ್ಲಿ ಕಂಟ್ರೋಲ್ ರೂಮ್ ಮಾಡಿದ್ದೇವೆ. ಜಿಲ್ಲಾ ಮಟ್ಟದಲ್ಲಿ 8 ಜನ ಸಿಬ್ಬಂದಿಗಳನ್ನು ಇಟ್ಟು ದಿವಸದ 24 ಗಂಟೆ ಕೂಡ ಯಾವುದೇ ದೂರುಗಳು ಬರಲಿ, ಎಂಥ ಕಷ್ಟದಲ್ಲಿರಲಿ, ಯಾರೇ ಪ್ರವಾಹದಲ್ಲಿ ಸಿಕ್ಕಿ ಬೀಳಿರಲಿ, ಎಂಥ ಅನಾಹುತಗಳಾಗಿರಲಿ, ತಕ್ಷಣ ನಮ್ಮೆಲ್ಲ ಪರಿಹಾರದ ಕಾರ್ಯಪಡೆ ಸನ್ನದ್ಧಾಗುವಂತೆ ಜಿಲ್ಲಾಧಿಕಾರಿಯ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಿದ್ದೇವೆ. ಸಾಲದಕ್ಕೆ ನನ್ನ ದೂರವಾಣಿಗೆ ಮಾಡ್ತಾರೆ. ಒಟ್ಟು ಕಳೆದ ಸಾಲಿನ ಭೂಕುಸಿತಗಳು, ಕಳೆದ ಸಾಲಿನ ಆಗಿರುವಂಥ ಅನಾಹುತಗಳು, ಕಳೆದ ಸಾಲಿನಲ್ಲಿ ಸಮುದ್ರ ಕೊರತೆಗಳು, ರೋಡ್ ಕಟ್ಟಾಗಿರುವಂಥದ್ದು, ಮನೆ ಬಿದ್ದಿರುವಂಥದ್ದು ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈ ಸಾರಿ ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟಿದ್ದೇವೆ. 3ನೇ ಬಾರಿ ನಾನು ಮೀಟಿಂಗನ್ನು ಮಾಡ್ತಾ ಇದ್ದೇನೆ. ಚುನಾವಣೆ ನೀತಿ ಸಂಹಿತೆ ಬಂದ ಹಿನ್ನೆಲೆಯಲ್ಲಿ ಫ್ಲಡ್ ಬಂದಾಗ ನನಗೆ ನನ್ನ ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇರಲಿಲ್ಲ. ಚುನಾವಣಾ ಆಯೋಗದವ್ರದ್ದು ಯಾವುದೋ ಕಾರಣಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಆದರೆ 7 ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ನಾನು ಅಲ್ಲಿ ನನ್ನ ಬೇರೆ ಬೇರೆ ಮನೆಗಳಲ್ಲಿ ಕೂತ್ಕೊಂಡು ಕೆಲವು ಪ್ರಮುಖ ಸೂಚನೆಗಳನ್ನು ಕೊಟ್ಟು ನನ್ನ ಕಾರ್ಯವನ್ನು ಮಾಡಿದ್ದೇನೆ. ನನಗೆ ವಿಶ್ವಾಸ ಇದೆ, ಫ್ಲಡ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ಈ ಸರ್ತಿ ನಾವು ನಿಭಾಯಿಸ್ತೇವೆ. 6 ತಿಂಗಳ ಅವಧಿ ಆಗ್ತಾ ಬಂತು ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ. ಒಂದು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಿದ್ದೀರಿ ಅನ್ನುವಂತಹ ಖುಷಿ ಇದೆ, ಸಂತೃಪ್ತಿ ಇದೆ, ತಮ್ಮಲ್ಲಿ ಸಾರ್ಥಕತೆ ಇದೆ. ಆದ್ರೂ ಕೂಡ ತಾವು ಮಾತನಾಡುವಾಗ ಒಂದು ವಿಚಾರ ಬಂತು, ಅಂದ್ರೆ ನಿಮ್ಮ ದೇಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ, ಅಂದ್ರೆ ಮನಸ್ಸೆಲ್ಲವೂ ಕೂಡ ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆಗೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂಥದ್ದು ಇದೆಯಾ? ಇದು ನನ್ನ ನೆಲ. ಹೆಚ್ಚು ಕಡಿಮೆ ನೀವು ಯೋಚನೆ ಮಾಡಿ, ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯನಿಗೆ 2 ಜಿಲ್ಲೆಗಳನ್ನೊಳಗೊಂಡ ಕ್ಷೇತ್ರದಲ್ಲಿ 4 ಬಾರಿ ಚುನಾವಣೆ ಮಾಡಿದಂಥ ಒಂದು ನೆಲ ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ. ಹಾಗಾಗಿ ನನ್ನ ಶ್ರಮದ ಸಾರ್ಥಕತೆ ಕಾಣೋದು ಈ ನೆಲದಲ್ಲಿ. ನನ್ನ ಜವಾಬ್ದಾರಿ ಕೊಟ್ಟಾಗ ನಿಷ್ಠೆಯಿಂದ ನಿಭಾಯಿಸಬೇಕಾದದ್ದು ನನ್ನ ಹೊಣೆಗಾರಿಕೆ, ಅದನ್ನ ನಾನು ಮಾಡ್ತಾ ಇದ್ದೇನೆ. ನನ್ನ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಗಮನ ಕೊಡ್ತಾ ಇದ್ದೇನೆ. ಇಲ್ಲೇ ನಾನು ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಕಚೇರಿಯನ್ನು ತೆರೆದಿದ್ದೆ, ಮಂಗಳೂರು ಜಿಲ್ಲಾ ಪಂಚಾಯತಿಯಲ್ಲಿ. ವಾರಕ್ಕೊಂದ್ಸರ್ತಿ ನಾನು ಅಲ್ಲೊಂದು ಭೇಟಿ ಕೊಟ್ಟು ಸಾರ್ವಜನಿಕರ ಅಹವಾಲುಗಳನ್ನು, ಸ್ಥಳೀಯಾಡಳಿತ ಪ್ರತಿನಿಧಿಗಳ ಆಹ್ವಾನಗಳನ್ನು ಕೇಳ್ತಾರೆ. ಉಡುಪಿ ಜಿಲ್ಲೆ ಕೇಂದ್ರ ಸ್ಥಾನದಲ್ಲಿ ನನ್ನ ಕಚೇರಿ ಇದೆ. ನನ್ನ ಕಚೇರಿಗೆ ಸಾಕಷ್ಟು ಜನ ಬರ್ತಾ ಇರ್ತಾರೆ. ನನ್ನ ಕಚೇರಿಯಲ್ಲಿ ಸಿಬ್ಬಂದಿಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಯಾಗಿ ನನ್ನ ಕಚೇರಿಯನ್ನು ತೆರೆದಿದ್ದೇನೆ. ನನ್ನ ಗೃಹ ಕಚೇರಿಗಳಿದೆ. ಇವೆಲ್ಲವೂ ಕೂಡ ಸಾರ್ವಜನಿಕ ಸಂಪರ್ಕದಲ್ಲಿರುವಂಥ ವ್ಯವಸ್ಥೆಗಳು. ನಮ್ಮ ಮನಸ್ಸೊಳಗೆ ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನೊಳಗೊಂಡ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ, ಇಲ್ಲಿಯ ಡೀಮ್ಡ್ ಫಾರೆಸ್ಟ್ ಅನ್ನು ಪರಿಹಾರ ಮಾಡಲಿಕ್ಕೆ, ಇಲ್ಲಿರುವಂಥ 911 ಅನ್ನು ಈಗಾಗಲೇ ಪರಿಹಾರ ಮಾಡಿದ್ದೇವೆ, ಅದನ್ನು ಪರಿಹಾರ ಮಾಡಲಿಕ್ಕೆ ನನ್ನ ಎಲ್ಲ ಶ್ರಮಗಳನ್ನು ಇಲ್ಲಿ ಹಾಕಿರ್ತೇನೆ. ಕೆಲವು ಸಂಪರ್ಕದ ಕೊರತೆಯಿಂದಾಗಿ ಪ್ರಚಾರ ಕಡಿಮೆ ಇರಬಹುದು ನನಗೆ, ಆದರೆ ಕೆಲಸದಲ್ಲಿ ನಿಷ್ಠೆಯಲ್ಲಿ ಕೊರತೆ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಜ ಸರ್. ಜೊತೆಗೆ ಇನ್ನೊಂದು ಕಡೆ ಹಾಗಾದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಉಸ್ತುವಾರಿ ಕೊಟ್ರೆ ಮತ್ತೆ ನಿಭಾಯಿಸುವಂತಹ ಒಂದು ಆಸೆ ಇದೆ? ಈ ಆಸೆ ಪ್ರಶ್ನೆ ಇಲ್ಲ. ನಾನು MLC ಆಗಿದ್ದೇನೆ ಮತ್ತು ಈ ಕರ್ನಾಟಕ ರಾಜ್ಯದಲ್ಲಿ ನನ್ನ ಪಾರ್ಟಿಗೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾಗಿ ನನ್ನನ್ನು ಆಯ್ಕೆ ಮಾಡಿರ್ತಾರೆ. ಮೊನ್ನೆ ಹೈದರಾಬಾದ್ನಲ್ಲಿ 2 ದಿವಸಗಳ ಕಾಲ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆಯುತ್ತೆ. ನನ್ನ ಜೀವನದ ಇತಿಹಾಸದಲ್ಲಿ ಅಂಥ ಒಂದು ವ್ಯವಸ್ಥಿತವಾದಂಥ ಕಾರ್ಯಕಾರಿಣಿ ಸಭೆಯನ್ನು ನಾನು ನೋಡಿಲ್ಲ. ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ರಾಜನಾಥ್ ಸಿಂಗ್ರ ಸಹಿತ 2 ದಿವಸಗಳ ಕಾಲ ಒಂದು ಹೆಜ್ಜೆ ಆಚೆ ಚಿಡಿದೆ ಅಲ್ಲಿ ಕಾರ್ಯಮುಕ್ತರಾಗಿದ್ದಾರೆ. 2 ದಿವಸಗಳ ಕಾಲ ಒಬ್ಬ ಪ್ರಧಾನಮಂತ್ರಿ ಇಷ್ಟು ಎತ್ತರದಲ್ಲಿ ಬೆಳೆದವರು, ಇಡೀ ವಿಶ್ವ ಗೌರವಿಸುವವರು, ಅವರ ಕಾರ್ಯ ಒತ್ತಡ, ಅವರ ಚಟುವಟಿಕೆಗಳನ್ನು ಗಮನಿಸಿದರೆ ಊಹೆ ಮಾಡೋದು ಕಷ್ಟ. ಆದರೆ ಪ್ರಧಾನಮಂತ್ರಿಯವರು 2 ದಿವಸಗಳ ಕಾಲ ನಮ್ಮ ಕಾರ್ಯಕಾರಿಣಿ ಸಭೆಯಲ್ಲಿ ನಿಷ್ಠೆಯಿಂದ ಭಾಗವಹಿಸಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಹೇಳಿದರೆ ಅವರ ಕರ್ತವ್ಯದ ಶಕ್ತಿ ಎಷ್ಟಿರಬಹುದು. ಇದನ್ನೆಲ್ಲ ಯೋಚನೆ ಮಾಡಿ ನನಗೂ ಕೂಡ ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳು ಸಿಗುತ್ತೆ. ಅದೊಂದು ಪೂರ್ಣಾನುಭವ ಅಂತ ನಾನು, ಒಂದು ಸುಯೋಗ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ನನ್ನ ಪಾರ್ಟಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡುವಾಗ ನನಗೆ ಮುಖ್ಯಮಂತ್ರಿಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಸಮಸ್ಯೆಗಳಿದೆ, ನೀನು ಅದನ್ನು ಹೋಗಿ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಬೇಕು ಅಂತಾರೆ. ಭಾಳ ನಿಷ್ಠೆಯಿಂದ ಮಾಡಿದ್ದೇನೆ. ಕೊಡಗು ಜಿಲ್ಲೆ ಹಾಕಿದ್ದಾರೆ, ಅದನ್ನು ಮಾಡಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಹಾಕುವಾಗ ನನಗೆ ಆಡಳಿತಾತ್ಮಕ ನಿರ್ಧಾರ ತಗೊಳ್ಳಿಕ್ಕೆ ಒಂದೆರಡು ಸಮಸ್ಯೆಗಳು ಬಂತು, ಯಾಕಂದರೆ ಕೊರೋನಾ ಬಂತು. ಆದರೂ ಕೂಡ ಇಲ್ಲಿರುವಂಥ 8 ಮೆಡಿಕಲ್ ಕಾಲೇಜುಗಳಿಗೆ ಭೇಟಿ ಕೊಟ್ಟು 60 ಕೊರೋನಾ ಟ್ರೀಟ್ಮೆಂಟ್ ಮಾಡುವಂಥ ಆಸ್ಪತ್ರೆಗಳನ್ನು ನಿಯೋಜನೆ ಮಾಡಿ ಇಡೀ ಕರ್ನಾಟಕದಲ್ಲಿ
ಅತ್ಯಂತ ಹೆಚ್ಚು ಆಯುಷ್ಮಾನನ್ನು ಪಡೆದಿರುವಂಥ ಜಿಲ್ಲೆ ಯಾವುದು ಕೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. Yes. ಆಗ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ. Yes. ಹಾಗಾಗಿ ಬಡವರ ಬಗ್ಗೆ ನಾನು ಕೆಲಸ ಮಾಡಲಿಕ್ಕೆ ಕೊಟ್ಟಿರುವಂಥ ಅವಕಾಶವನ್ನು ಶ್ರದ್ಧೆಯಿಂದ ಮಾಡೋದು ನನ್ನ ಗುರಿ, ಯಶಸ್ಸು ಮಾಡೋದು ನನ್ನ ಹೊಣೆಗಾರಿಕೆ, ಮಾಡ್ತಾ ಇದ್ದೇನೆ. ಓಕೆ ಓಕೆ. ಜೊತೆಗೆ ಈಗ ನೆರೆ ಹಾವಳಿ ಮಳೆಯಿಂದಾಗಿ ಬಹಳಷ್ಟು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಮಡಿಕೇರಿ ಈ ರೀತಿ ಅನೇಕ ಭಾಗಗಳಲ್ಲಿ, ಕರಾವಳಿ, ಮಲೆನಾಡು ಭಾಗಗಳಲ್ಲಿ ತುಂಬಾನೇ ಹಾನಿ ಆಗ್ತಾ ಇದೆ. ತಾವು ಕೋಟ್ರ ಶ್ರೀನಿವಾಸ್ ಪೂಜಾರಿ ಅವರು ಅನೇಕ ಜಿಲ್ಲೆಗಳನ್ನು ನೋಡಿದವರು, ಯಾವ ರೀತಿ ತಮ್ಮ ಸರ್ಕಾರ ಈ ಬಾರಿ ಈ ಒಂದು ವಿಚಾರಕ್ಕೆ ಸ್ಪಂದನೆಯನ್ನು ಕೊಡುತ್ತೆ ಸರ್? ಈಗ ಯಾವ ಸರ್ಕಾರ ಇದ್ರೂ ಕೂಡ ಘಾಟಿ ಕುಸಿದ ನಿಲ್ಸಕ್ಕೆ ಆಗುದಿಲ್ಲ. ಎಸ್, ಫ್ಯಾಕ್ಟ್. ಯಾವ ಸರ್ಕಾರ ಇದ್ರೂ ಕೂಡ, ಯಾವ ಸರ್ಕಾರ ಇದ್ರೂ ಕೂಡ ಸಮುದ್ರ ಕೊರೆತವನ್ನು ಅಗತ್ಯದ ಕಡೆ ತಡೆಗೋಡೆ ನಿರ್ಮಿಸಿ ಅದು ನಿಯಂತ್ರಣಕ್ಕೆ ತರಬಹುದೇ ಹೊರತು ಆ ಸಮುದ್ರದ ಅಲೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ. ಪ್ರವಾಹಗಳು ಕೃತಕ ಪ್ರವಾಹ ಆಗಬಾರ್ದು. ಅಲ್ಲೆಲ್ಲೋ ಕೆಲವು ನಮ್ಮ ಕಾಲುವೆಗಳನ್ನು ಸರಿಪಡಿಸದೆ ಅಥವಾ ನೀರಿನ ಪ್ರಮಾಣ 3,500 ಸೆಂಟಿಮೀಟರ್ ಮಳೆ ಬರುವಂಥ ಪ್ರದೇಶದಲ್ಲಿ 4,000ವರೆಗೆ ಸೆಂಟಿಮೀಟರ್ ಬೆಳೆದುವಂಥ ಜಿಲ್ಲೆಯಲ್ಲಿ ನಾವು ಕಾಲುವೆಗಳನ್ನು ಮೊದಲೇ ಪೂರ್ವಭಾವಿಯಾಗಿ ಯೋಚನೆ ಮಾಡಿ ಯಾವ ಕಾಲುವೆಗಳು ಯಾವ ರೀತಿ ಸಮರ್ಪಕವಾಗಿದ್ದು ನಮ್ಮ ನಗರದಿಂದ ನೀರು ಹೊರಗೆ ಹೋಗಬೇಕು ಅಂತ ನಾವು ಯೋಚನೆ ಮಾಡಿ ಮಾಡುವಂಥ ಕೆಲಸಗಳಿದೆಯಲ್ಲ, ಅದನ್ನು ಮಾಡ್ಬೋದು. ಬಿಟ್ಟರೆ ಮಳೆ ಇಂತಿಷ್ಟೇ ಪ್ರಮಾಣದಲ್ಲಿ ಬರಬೇಕು, ಇಲ್ಲೇ ಬರಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆಯಲ್ಲಿ ಬರುವಂಥ ಸಮುದ್ರ ಕೊರತಕ್ಕೆ ಈಗಾಗಲೇ ವೈಜ್ಞಾನಿಕವಾಗಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ಬರುವಂಥ ಈ ಪ್ರಕೃತಿ ವಿಕೋಪವನ್ನು ತಡೆಗಟ್ಟಲಿಕ್ಕೆ ಅಲ್ಲಲ್ಲಿ ತುರ್ತು ಕಲ್ಲುಗಳನ್ನು ಸೇರಿಸಬೇಕು, ಅಲ್ಲೂ ಕೂಡ ಸೇರಿಸ್ತಾ ಇದ್ದೇವೆ. ಕೆಲವು ಮೊದಲೇನಾಗಿತ್ತು ಅಂದ್ರೆ ಸಮುದ್ರ ಕಲ್ಲು ಹಾಕುವುದಂತ ಇತ್ತು. ಈಗ ಹಾಕಿದ್ರೆ ಆ ಕಲ್ಲು ಬರುಸತಿ ಲೆಕ್ಕ ಕೊಡಬೇಕು. ಅದೇ ರೀತಿ ನಿಯಮಗಳನ್ನ ನಾನು ಬಂದರು ಮಂತ್ರಿ ಆಗಿರುವಾಗಲೇ ಮಾಡಿಕೊಟ್ಟಿದ್ದೆ. ನೀವು ತುರ್ತು ಎಷ್ಟು ಬೇಕಾದ್ರೂ ಹಾಕಿ, ಆಕ್ಷೇಪ ಇಲ್ಲ ನಾನು, ಆದರೆ ಶಾಶ್ವತ ಕಾಮಗಾರಿ ಮಾಡುವಾಗ ಅದನ್ನು ಲೆಕ್ಕ ಕೊಟ್ಟು ಅದನ್ನು ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳಿದೆ. ಈ ಚರ್ಚೆಗಳು ಇರುವುದರಿಂದಾಗಿ ಒಂದಷ್ಟು ಆಡಳಿತಾತ್ಮಕವಾದ ಜವಾಬ್ದಾರಿಗಳನ್ನು ನಾವು ತಗೊಳ್ಬೇಕಾಗುತ್ತೆ. ಸಾರ್ವಜನಿಕರ ಹಣ ಸದುಪಯೋಗ ಆಗುವಂತೆ ನಮ್ಮ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಆ ಮೀನುಗಾರರಿಗೆ ತೊಂದರೆ ಆಗದಂತೆ ನಾವು ಭಾಳ ಕಣ್ಗಾವಲು ಮಾಡಬೇಕಾಗುತ್ತೆ. ಇದನ್ನು ಇಟ್ಟುಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ಮೀನುಗಾರಿಕೆ ಮಂತ್ರಿಗಳಾದ ಅಂಗಾರ್ ಅವರು ಮೊನ್ನೆ ನನ್ನ ಜೊತೆ ಚರ್ಚೆ ಮಾಡುವಾಗ ತಂತ್ರಜ್ಞಾನವನ್ನು ಬದಲಾವಣೆ ಮಾಡಿ ಈ ಸಮುದ್ರ ಕೊರೆತವನ್ನು ಶಾಶ್ವತವಾದ ಪರಿಹಾರ ಮಾಡಲಿಕ್ಕೆ ಬೇಕಾದಂಥ ಯೋಜನೆ ರೂಪಿಸ್ತಾರೆ ಅಂತ ಹೇಳಿದ್ದಾರೆ. ಒಂದಷ್ಟು ವರ್ಷಗಳು ಬೇಕಾಗ್ಬೋದು, ನಾವು ಅದರಲ್ಲಿ ಯಶಸ್ವಿ ಆಗ್ತೇವೆ. ಓಕೆ ಓಕೆ. ಜೊತೆಗೆ ಸರ್, ಇತ್ತೀಚಿನ ದಿನಗಳಲ್ಲಿ ಈ ಬಾರಿಯ ಮಳೆಯಲ್ಲಿ ಬಹಳಷ್ಟು ಕರಾವಳಿ ಭಾಗ ನೋವನ್ನು ಅನುಭವಿಸಿದೆ. ಕಾರಣ ಒಂದ್ ಕಡೆ ಸಂಪಾಜೆಯ ಬಳಿಯಲ್ಲಿ ನೋಡಿದಾಗ ಭೂಕಂಪನ ಆಗಿರುವಂಥದ್ದು, ಅದು ಗ್ರಾಮೀಣ ಪ್ರದೇಶಕ್ಕೆ ಬಂದರೆ, ಇನ್ನೊಂದು ಕಡೆ ನಮ್ಮ ನಗರ ಪ್ರದೇಶಗಳಲ್ಲೂ ಕೂಡ ಕೃತಕ ನೆರೆ ಹಾವಳಿ, ಕೃತಕವಾಗಿರುವಂತಹ ಕೆಲವು ಕಾಮಗಾರಿಗಳಿಂದ ಈ ರೀತಿಯ ನೆರೆ ಸೃಷ್ಟಿಯಾಗಿದೆ, ಕೃತಕ ನೆರೆ ಸೃಷ್ಟಿಯಾಗಿದೆ ಅನ್ನುವಂಥ ಒಂದು ವಿಚಾರ, ಇದೆಲ್ಲವನ್ನು ಕೂಡ ತಾವು ಗಮನಿಸಿದ್ದೀರಾ? ಈಗ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ನಿನ್ನೆ ಅನಂತಕುಮಾರ್ ಹೆಗಡೆ ಅವರ ಜೊತೆ ನಾವೊಂದು ಸುದೀರ್ಘವಾದಂಥ ಮೀಟಿಂಗ್ ಮಾಡಿದೆವು. ಈ ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ಗಳು ಮತ್ತು ನಿಮ್ಮ ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆದಾರರು ಕೈಗೆ ಸಿಕ್ಕುವುದು ಕಷ್ಟ. ಅವರು ಉದ್ದೇಶಪೂರ್ವಕವಾಗಿ ಹಿಂದಿ ಬರೋರನ್ನು ಬಿಟ್ಬಿಡ್ತಾರೆ ಅವರು, ಯಾಕಂತ ಹೇಳಿದ್ರೆ ಕನ್ನಡದವ್ರು ಯಾರು ದೂರ ಕೊಡಬಾರ್ದು ಅಂತೇಳಿ. ಹೀಗೆಲ್ಲ ಚರ್ಚೆ ಇದೆ. ಅದಕ್ಕೋಸ್ಕರ ಅನಂತಕುಮಾರ್ ಹೆಗಡೆ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ, ಡಿಲ್ಲಿಯಿಂದ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಕರೆಸಿ ನಮ್ಮ ಕುಮಟಾದಿಂದ ಪ್ರಾರಂಭವಾಗಿ ಕಾರವಾರದ ತುದಿಯವರೆಗೂ ಕೂಡ ನಮಗೆ ಇಡೀ ಹೆದ್ದಾರಿಯ 4 ಹೆದ್ದಾರಿಗಳು ಹಾಗೆ ಹಾದು ಹೋಗುತ್ತೆ. ರಾಷ್ಟ್ರೀಯ ಹೆದ್ದಾರಿ 4 ಇದೆ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಆ 4 ಹೆದ್ದಾರಿಗೆ ಸಂಬಂಧಪಟ್ಟಂತ ಪ್ರಗತಿ ಪರಿಶೀಲನೆ ಮಾಡಿದೆವು. ಅಲ್ಲಿ ಕೆಲವು ಎಸ್ಟಿಮೇಟ್ಗಳನ್ನು ಕೊರತೆಯಿಂದಾಗಿ ಎಲ್ಲಿ ಸಮುದ್ರದ ಗುಡ್ಡದಿಂದ ಬರುವಂತಹ ನೀರುಗಳಿಗೆ ಸರಾಗವಾಗಿ ಹರಿಲಿಕ್ಕೆ, ಸಮುದ್ರಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡದಿರುವ ಹಿನ್ನೆಲೆಯಲ್ಲಿ ಕೃತಕ ನೆರೆಗಳಿಗೆಲ್ಲ ಉದ್ಭವ ಆಗಿದೆ. ಅದನ್ನ ಎಸ್ಟಿಮೇಟ್ ಮಾಡಿ ನೀರನ್ನು ಹೊರಗಾಕುವಂತ ಕೆಲಸಗಳನ್ನು ಮಾಡ್ತೇವೆ. ಇದೊಂದು ನಿರಂತರವಾದ ಪ್ರಕ್ರಿಯೆ. ಒಂದೇ ಸಾರಿ ಹೊಸ ಕಾಮಗಾರಿಗಳಾಗುವಾಗ ಈ ನಮ್ಮಲ್ಲಿರುವಂತಹ ಹಳ್ಳಿ ಜನರಿಗೆ ಎಲ್ಲಿಂದ ನೀರು ಬರುತ್ತೆ ಮತ್ತು ಯಾವ ದಾರಿ ಮೇಲೆ ಬರುತ್ತೆ, ಹೇಗೆ ಹೋಗುತ್ತೆ ಅಂತ ಕಣ್ಣಿನ ಅಳತೆಯಲ್ಲಿ ಗೊತ್ತಿರುತ್ತೆ. ಅದು ಎಲ್ಲಿಂದ ಬಂದ ಇಂಜಿನಿಯರ್ ಒಬ್ಬ ಅವನು ಮೀಟರ್ ಇಟ್ಕೊಂಡು ಏನೋ ಲೆಕ್ಕ ಮಾಡಿರ್ತಾನೆ, ಅವನಿಗೆ ಎಲ್ಲಿ ನೀರು ಬರುತ್ತೆ ಗೊತ್ತಿಲ್ಲ, ಎಲ್ಲಿ ನೀರು ಹೋಗ್ಬೇಕಂತ ಗೊತ್ತಿಲ್ಲ, ಯಾವುದೋ ಒಂದು ಕಡೆ ಕಿಂಡಿ ಇಟ್ಬಿಡ್ತಾನೆ. ಅದಕ್ಕೂ ವೈಜ್ಞಾನಿಕವಾಗಿ ಸರಿ ಇರೋದಿಲ್ಲ. ಆಗ ನಿನ್ನೆ ಪ್ರತಿ ಸರ್ವೆಗಳನ್ನು ಮಾಡಿಸಿ ನಮ್ಮಲ್ಲಿರುವ ಸ್ಥಳೀಯ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ತಗೊಂಡು ಆ ರಾಷ್ಟ್ರೀಯ ಹೆದ್ದಾರಿಯನ್ನು ಹಾದು ಹೋಗುವಾಗ ಎಲ್ಲೆಲ್ಲಿ ಕಾಲುವೆಗಳು ಮತ್ತು ಕೌಲುಗಳು ಇರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. 1-2 ತಿಂಗಳಲ್ಲಿ ನಾವು ಒಂದು ಸರಿಪಡಿಸ್ತೇವೆ. ನಿರಂತರವಾದ ಪ್ರಕ್ರಿಯೆ. ಸರ್, ಹಾಗಾದ್ರೆ ನಗರ ಪ್ರದೇಶಗಳಲ್ಲಿ ಕೃತಕವಾಗಿರುವಂತಹ ನೆರೆ, ಅವೈಜ್ಞಾನಿಕವಾಗಿರುವಂತಹ ಕಾಮಗಾರಿಗಳಿಂದ ಆಗಿರುವಂತದ್ದು ಸಹಜ, ಸರಿ? ಹಾಗಾದ್ರೆ ಸತ್ಯ ಇಲ್ಲ. ಈಗ ಕೆಲವು ಕಡೆಗಳು ಹಾಗಾಗುತ್ತೆ. ನೀವು ಇದನ್ನು ಪೂರ್ಣ ಸರಿ ಮಾಡಿದ್ರು ಕೂಡ ಎಲ್ಲ ಒಂದು ಕಡೆ ಆಗಿಬಿಡುತ್ತೆ. ಇದು ಮೊದಲಾಗಿ ಜಾಗ್ರತೆ ಮಾಡ್ತೇವೆ. ಈ ವರ್ಷ ಎಲ್ಲಿ ತಪ್ಪಿದ್ದೇವೆ ಬರುವ ವರ್ಷ ಸರಿ ಮಾಡ್ತೇವೆ. ಇದೇ ಪ್ರಕ್ರಿಯೆಗಳದಕ್ಕೆ. ಓಕೆ ಓಕೆ. ಎಸ್ ಸರ್. ಜೊತೆಗೆ ಕೋಟ್ರ ಶ್ರೀನಿವಾಸ್ ಪೂಜಾರಿ ಅವರು ತಮ್ಮ ಅಭಿವೃದ್ಧಿಯ ವಿಚಾರವಾಗಿ, ಜೊತೆಗೆ ತಮ್ಮ ಒಂದು ಇಲಾಖೆಯ ವಿಚಾರವಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಾ. ಇವೆಲ್ಲದ ನಡುವೆ ಬರುವಂತಹ ಪ್ರಶ್ನೆ, ಒಂದ್ ಕಡೆ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ, ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಬಹುದೊಡ್ಡದಾಗಿರುವಂತಹ ಖಾತೆಯನ್ನು ತಂದುಕೊಟ್ಟಿದೆ. ರಾಜ್ಯ ಸಮಾಜ ಕಲ್ಯಾಣ ಇಲಾಖೆ, ಜೊತೆಗೆ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರು. ಹೇಗೆ ನಿಭಾಯಿಸ್ತಾ ಇದ್ದೀರಾ ಇಷ್ಟು ದೊಡ್ಡ ಖಾತೆಯನ್ನು ಅನ್ನುವಂಥದ್ದು? ಅಲ್ಲ, ಸಮಾಜ ಕಲ್ಯಾಣ ಇಲಾಖೆ ಅಂತ ಹೇಳಿದ್ರೆ 1,27,00,000 ಜನ ಪರಿಶಿಷ್ಟ ಜಾತಿಯವರು ಬರ್ತಾರೆ. 28 ಲಕ್ಷ ಕುಟುಂಬ ಬರುತ್ತೆ. ಅದರ ಸಾಮಾನ್ಯ ಬಜೆಟ್ 18,000 ಕೋಟಿ. ಈ ಸಾರಿ ಮತ್ತೆ ಮುಖ್ಯಮಂತ್ರಿಗಳು 600 ಕೋಟಿ ಕೊಟ್ಟು ಆ ಸಂಬಳ ಇದೆಯಲ್ಲ ಅದರಲ್ಲಿ ಹೋಗಬಾರ್ದು, ಆ ಬಜೆಟ್ ನೇರವಾಗಿ ಬಡವರಿಗೆ ತಲುಪಬೇಕು ಅಂತ ಹೇಳಿರ್ತಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದವರ ಸಂಖ್ಯೆ ಹೆಚ್ಚಲ್ಲಿ ಯಾರು ಕೇಳಿದ್ರೆ ಪರಿಶಿಷ್ಟ ಜಾತಿಯಲ್ಲಿ, ವಿದ್ಯುತ್ ಇಲ್ಲದವರ ಸಂಖ್ಯೆ ಹೆಚ್ಚು ಯಾರು ಕೇಳಿದ್ರೆ ಅದೇಯಲ್ಲಿ,
ಶೌಚಾಲಯ ಇಲ್ದಿದ್ದವ್ರು ಅವರೇ, ಹ್ಮ್ ತುಂಡು ನಿವೇಶನ ಇಲ್ದಿದ್ದವ್ರು ಅವರೇ. ಓಕೆ ಈ ಕಾರಣಕ್ಕೋಸ್ಕರ ಈ 18,000 ಕೋಟಿ ಎಷ್ಟೋ ವರ್ಷಗಳಿಂದ ಬಂದಿದೆಯಲ್ಲ, ಅದು ಹೆಚ್ಚು ಕಡಿಮೆ ಆಗಿರ್ಬೋದು ಅಷ್ಟೇ. ಅದರ ಪ್ರತಿ ಒಂದೊಂದು ಪೈಸೆಯೂ ಕೂಡ ಆ ಬಡವರ ಅಭಿವೃದ್ಧಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ನಾನು ಚಿಂತೆ ಮಾಡಿ ಕೆಲಸ ಮಾಡ್ತೇನೆ. ಓಕೆ ರೈಟ್. ಇನ್ನೂ ಕೂಡ ಕೆಲವು ಲಕ್ಷ ಜನರಿಗೆ ಸ್ವಂತ ನೆಲೆ ಇಲ್ಲ, ಸ್ವಂತ ತುಂಡು ಭೂಮಿ ಇಲ್ಲ ಅಂತಂದ್ರೆ, ಅವ್ರಿಗೆ ಸ್ವಂತ ಮನೆ ಇಲ್ಲ ಅಂದ್ರೆ, ಸ್ವಂತ ಶೌಚಾಲಯ ಇಲ್ಲ ಅಂದ್ರೆ, ಅವ್ರ ಮಕ್ಕಳಿಗೆ ಶಿಕ್ಷಣ ಇಲ್ಲ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಾವು ಮತ್ತಷ್ಟು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ನನಗೆ. ಆ ಕಾರಣಕ್ಕೆ ನಮ್ಮ ಇಲಾಖೆಯಲ್ಲಿರುವಂಥ ಲೋಪದೋಷಗಳನ್ನೆಲ್ಲ ಹುಡುಕಿ ಯಾವ ಮಧ್ಯವರ್ತಿಗಳಿಗೂ ಪ್ರವೇಶ ಇಲ್ಲದೆ ಇರುವಂಥ ವಾತಾವರಣ ಇವತ್ತು ಸೃಷ್ಟಿಯಾಗ್ಬಿಟ್ಟಿದೆ. ಯಾವ ಗುತ್ತಿಗೆದಾರರಿಗೂ ಪ್ರವೇಶ ಇಲ್ಲ, ಏನಿದ್ರು ಟೆಂಡರ್ಲೇ ತಗೊಳ್ಬೇಕು. ನಮ್ಮಲ್ಲಿ ಒಂದು 4G ಅಂತ ಇದೆಯಲ್ಲ, ಆ 4Gನೆಲ್ಲ ರದ್ದು ಮಾಡಿಬಿಟ್ಟಿದ್ದೇವೆ. ಆ 4Gಗೆ ವಿನಾಯಿತಿ ಇಲ್ಲ, ಎಲ್ಲದನ್ನು ಟೆಂಡರ್ಲೇ ತಗೊಳ್ಬೇಕು, ಯಾರು ಬೇಕಾದ್ರೂ ತಗೊಳ್ಬೋದು, ಮುಕ್ತವಾದಂಥ ವಾತಾವರಣ ಮಾಡಿದ್ದೇವೆ. ನಮ್ಮಲ್ಲಿರುವಂಥ ಸುಮಾರು 2,400 ಬಡವರ ಮಕ್ಕಳು ಕಲಿಯುವ ಹಾಸ್ಟೆಲ್ ಇದೆ ಹಿಂದುಳಿದ ವರ್ಗದಲ್ಲಿ, 1,500 ಸಾಮಾಜಿಕ ಕಲ್ಯಾಣ ಇಲಾಖೆಯಲ್ಲಿದೆ, 826 ಕ್ರೈಸ್ಟ್ ಶಾಲೆಗಳಿವೆ, 826 ಕ್ರೈಸ್ಟ್ ಶಾಲೆಗಳಿವೆ. ಹೆಚ್ಚು ಕಡಿಮೆ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗವನ್ನು ಮುಟ್ಟಾಕಿದ್ರೆ ಕರ್ನಾಟಕ ರಾಜ್ಯದ 52% ಜನಸಂಖ್ಯೆ ಆಗ್ತಾರೆ. ಅರ್ಧಾಂಶ ಜನ ನಮ್ಮ ಇಲಾಖೆಯಲ್ಲೇ ಇದ್ದಾರೆ, ಅದರಲ್ಲೂ ಪೂರ್ಣ ಬಡವರಿದ್ದಾರೆ. ಈ ಕಾರಣಕ್ಕೆ ಅವರ ಅಭಿವೃದ್ಧಿಗೋಸ್ಕರ ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅನ್ನುವ ಕಾರಣಕ್ಕೆ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದೇನೆ ಅನ್ನುವಂಥ ವಿಶ್ವಾಸ ನನಗಿದೆ. ಈ ಟೆಂಡರ್ನಲ್ಲಿ ಪಾರದರ್ಶಕತೆ ತಂದಿದ್ದೇವೆ, ಆಹಾರ ಸಾಮಗ್ರಿಗಳ ಟೆಂಡರ್ನಲ್ಲಿ ಪಾರದರ್ಶಕತೆ ತಂದಿದ್ದೇವೆ, ಮತ್ತು ಯಾವ ಮಧ್ಯವರ್ತಿಗಳು ಪ್ರವೇಶ ಇಲ್ಲದಿದ್ದಾಗ ಮಾಡಿದ್ದೇವೆ. 4Gಯನ್ನು ನಿರ್ದಾಕ್ಷಿಣ್ಯವಾಗಿ ನಿಯಂತ್ರಣ ಮಾಡಿದ್ದೇವೆ. ಇದರಿಂದಾಗಿ ಒಂದೊಂದು ಪೈಸೆಯೂ ಕೂಡ ಜನರಿಗೆ ಲೆಕ್ಕ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸದನದಲ್ಲಿ ಸಿದ್ದರಾಮಯ್ಯನವರ ಸಹಿತ ಎಲ್ಲರೂ ಇರುವಾಗ ನಾನೆಲ್ಲ ಭಾವನೆಗಳನ್ನು ಹೇಳಿದ್ದೇನೆ. ಒಂದು ಹೆಜ್ಜೆ ಮುಂದೋಗಿ ಹೇಳಿದ್ದೇನೆ, ನಮ್ಮ ಇಲಾಖೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ, ಎಲ್ಲಿ ತಪ್ಪಾದರೂ ತೋರಿಸಿಕೊಡಿ ಅಂತ ಹೇಳಿದ್ದೇನೆ. ಹಾಗಾಗಿ ನನಗನ್ಸುತ್ತೆ, ನನಗೆ ಹಾಗೆ ಮಾಡಬೇಕು ಅಂತ ಅನಿಸುತ್ತೆ. ನನಗೆ ವಿಶ್ವಾಸ ಇದೆ, ಈ ಇಲಾಖೆಯನ್ನು ಇನ್ನೊಂದು 6 ತಿಂಗಳು 3 ತಿಂಗಳು ಬಿಟ್ಟು ಒಂದು ಸಮೀಕ್ಷೆ ಮಾಡಿದರೆ ಕರ್ನಾಟಕ ರಾಜ್ಯ ಅತ್ಯಂತ ಪಾರದರ್ಶಕವಾದ ಇಲಾಖೆ ಯಾವುದು ಕೇಳಿದರೆ ಅದು ಸಮಾಜ ಕಲ್ಯಾಣ ಇಲಾಖೆ ಅನ್ನುವಂಥ ಗೌರವಕ್ಕೆ ನನ್ನ ಇಲಾಖೆ ಪಾತ್ರ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ನಮ್ಮೆಲ್ಲ ಹಿರಿಯ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೇನೆ. ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ತೆಗೆದುಕೊಂಡಂಥ ಸಂಬಳವನ್ನು ಬಡವರ ಬಗ್ಗೆ ಮಾಡುವಂಥ ಕೆಲಸಗಳನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕಿರುವಂಥ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು ನೀವು ಅನ್ನುವಂಥ ಸೂಚನೆ ಕೊಟ್ಟಿದ್ದೇನೆ. ಅದಾಚೆ ಏನು ಹೇಳಿದ್ದೇನೆ ಅನ್ನೋದು ನಿಮ್ಮ ಗೌಣ, ಅದು ನನ್ನ ಇಲಾಖೆ ಪಾರದರ್ಶಕ ಬರ್ತದೆ ಅನ್ನುವಂಥ ವಿಶ್ವಾಸ ಇದೆ ನನಗೆ. 208 ಜಾತಿ ಬರುತ್ತೆ, ಸುಮಾರು 800ಕ್ಕೂ ಹೆಚ್ಚು ಉಪಜಾತಿಗಳು ಬರುತ್ತೆ. ಮುಖ್ಯ ಜಾತಿ ಏನಂದ್ರೆ, ಈಗ ನಾನು ಬಿಲ್ಲವ, ನನ್ನನ್ನು ಇಡಿಗ ಅಂತ ಕರೀತಾರೆ, ನಾಮದಾರಿ ಅಂತ ಕರೀತಾರೆ, ನನ್ನನ್ನು ದೇವರು ಅಂತ ಕರೀತಾರೆ, ನನ್ನನ್ನು ಬೇರೆ ಬೇರೆ ಜಾತಿಯಲ್ಲಿ ಈಳವರು ಅಂತ ಕರೀತಾರೆ, ಅದೇ ರೀತಿ ಕರೀತಾರೆ. ವಿಶ್ವಕರ್ಮರಲ್ಲೂ ಅದೇ ರೀತಿ ಕರೀತಾರೆ. ಮೀನುಗಾರರಲ್ಲೂ ಕೂಡ ಇಲ್ಲ ನಾವು ಬೆಸ್ತರು ಅಂತೇವೆ, ಬೇರೆ ಕಡೆಯಲ್ಲಿ ಕೋಳಿ ಸಮಾಜ ಅಂತಾರೆ, ಮತ್ತು ಕೆಲವರು ಅಂಬಿಗರು ಅಂತಾರೆ. ಹೀಗೆ 800ಕ್ಕೂ ಹೆಚ್ಚು ಉಪಜಾತಿಗಳು, 208 ಮುಖ್ಯ ಜಾತಿಗಳು ನಮ್ಮ ಇಲಾಖೆಯಲ್ಲಿರುವಂಥ ಒಟ್ಟು ಅಂಶ ಗಮನದಲ್ಲಿ ಇಟ್ಕೊಂಡ್ರೆ, ಈ ಎಲ್ಲ ವರ್ಗವನ್ನು ಕ್ರೋಢೀಕರಿಸಿ ಅವರೆಲ್ಲ ಬಡವರನ್ನ ಗಡುವನ್ನು ಗುರುತಿಸಬೇಕು. ಯಾವುದೋ ಒಂದು ವರ್ಗದ ಕಟುಕ ಸಮಾಜದವರು ಅಂತ ಬರ್ತಾರೆ, 2A ಬರ್ತಾರೆ, ಅವರಿಗೆ ಬರೇ ಕಟುಕತನ ಮಾಡೋದು ಮಾತ್ರ ಕೆಲಸ, ಮಾಂಸಗಳನ್ನು ಕೊಡೋದು ಮಾತ್ರ ಕೆಲಸ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಒಂದು 5,000 ಜನ ಇರ್ಬೋದು, ಅದಕ್ಕಿಂತ ಜಾಸ್ತಿ ಇಲ್ಲ, ಧ್ವನಿ ಇಲ್ಲ. ಅವರೆಲ್ಲ ವಿಧಾನಸೌಧ ಎದುರುಗಡೆ ಬಂದು ನಮ್ಮ ಭಾವನೆಗಳನ್ನು ಕೇಳಿ ಅಂತ ಹೇಳಿದಾಗ ಅವರಿಗೆ ನ್ಯಾಯ ಕೊಡಬೇಕಾದ ನಮ್ಮ ಜವಾಬ್ದಾರಿ. ಸಮಾಜದಲ್ಲಿ ಧ್ವನಿ ಇದ್ದವರಿದ್ದಾರೆ, ಧ್ವನಿ ಇಲ್ಲದಿದ್ದವರಿದ್ದಾರೆ, ತಮ್ಮ ಭಾವನೆಗಳನ್ನು ಭಾಷೆ ಮೂಲಕ ಹೇಳಲಿಕ್ಕೆ ಬಾರದಿದ್ದವರಿದ್ದಾರೆ, ಭಾಷೆಯನ್ನು ಬರೋದ ಮೂಲಕ ಪ್ರಕಟಿಸುವ ಶಕ್ತಿ ಇಲ್ಲದಿದ್ದಾರೆ. ಅಂಥವ್ರನ್ನೆಲ್ಲ ಹುಡುಕಿ ಅವರಿಗೆ ಬೇಕಾದಂಥ ಶಕ್ತಿಯನ್ನು, ಆರ್ಥಿಕ ಶಕ್ತಿಯನ್ನು, ಸಾಮಾಜಿಕ ಶಕ್ತಿಯನ್ನು ಕೊಡಬೇಕಾದ್ದು ನನ್ನ ಇಲಾಖೆಯ ಜವಾಬ್ದಾರಿ. ಅತ್ಯಂತ ಶ್ರದ್ಧೆಯಿಂದ ನಾನು ಮಾಡ್ತಾ ಇದ್ದೇನೆ ಅಂತ ನನಗನ್ಸುತ್ತೆ. ನಮ್ಮ ಇಲಾಖೆಯಿಂದ ಕೆಲವು ಬದಲಾವಣೆಗಳನ್ನು ಮಾಡಿದ್ದೇವೆ. ಉದಾಹರಣೆಗೆ, ನಮಗೆ ಅಗ್ನಿಪಥ ಬರುವ ಮುಂಚೆ ನಾವು ಯೋಚನೆ ಮಾಡಿದ್ದೇನೆ ಅಂತ ಹೇಳಿದ್ರೆ, ಸೈನಿಕರ ಶಾಲೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡಿದೆವು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಣಿ ಅಬ್ಬಕ್ಕನ ಹೆಸರಿನಲ್ಲಿ ಸೈನಿಕ ಪೂರ್ವ ತರಬೇತಿ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲ ರೆಡಿಯಾಗಿದೆ, ಸಿದ್ಧತೆ ಮಾಡ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಕೋಟಿ ಚೆನ್ನೈಯರು, ಅವಳಿ ವೀರರವರು, ಸಾಮಾಜಿಕ ನ್ಯಾಯಕ್ಕೋಸ್ಕರ ಬಡಿದಾಡಿ ರಣರಂಗದಲ್ಲೇ ಪ್ರಾಣ ಬಿಟ್ಟವರು, ಅವರ ಹೆಸರಿನಲ್ಲಿ ಒಂದು ಸೈನಿಕ ಪೂರ್ವ ತರಬೇತಿ ಶಾಲೆಯನ್ನು ಮಾಡ್ತೇವೆ. ಉತ್ತರ ಕನ್ನಡದಲ್ಲಿ ಹೆಂಜನಾಯ್ಕ ಅನ್ನುವಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಅವನ 2 ಮಕ್ಕಳನ್ನು ಅವನ ಎದುರುಗಡೆ ನೇಣು ಹಾಕುವಂಥ ಪರಿಸ್ಥಿತಿ ಬಂದರೂ ಕೂಡ ಬ್ರಿಟಿಷರಿಗೆ ಶರಣಾಗದಿರುವಂಥ ಅವನ ಶಕ್ತಿ ಇದೆಯಲ್ಲ, ಅದನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೇವೆ. ನಮ್ಮ ಇಲಾಖೆಯಲ್ಲಿ ತುಂಬ ಬದಲಾವಣೆಗಳನ್ನು ಮಾಡಿದ್ದೇವೆ ಅಂತ ನನಗನ್ಸುತ್ತೆ. ಇದೆಲ್ಲವೂ ಕೂಡ ಅಗ್ನಿಪಥ ಯೋಜನೆಗೆ ಪೂರಕವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಯೋಜನೆ ಮಾಡ್ತಾ ಇರುವಾಗಲೇ ಅಗ್ನಿಪಥ ಬಂತು. ನನಗಿರೋ ಖುಷಿ ಏನಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ನಿಮ್ಮ ಮನಸ್ಸೊಳಗೆ ಇರ್ಬೋದು ಏನೋ ಗೊತ್ತಿಲ್ಲ ನನಗೆ, ಕೆಲವ್ರ ಮನಸ್ಸೊಳಗೆ ಇದ್ರೆ ಹೇಳುವರಿಲ್ಲ, ಇರುತ್ತೆ ಅವ್ರ ಮನಸ್ಸೊಳಗೆ. ಈ ದೇಶದಲ್ಲಿ ಶಿಸ್ತು ಬರಬೇಕಾದ್ರೆ, ಈ ದೇಶದಲ್ಲಿ ರಾಷ್ಟ್ರಭಕ್ತಿ ಪ್ರಜ್ವಲ ಆಗಬೇಕಾದ್ರೆ, ಈ ದೇಶದಲ್ಲಿ ದೇಶ ನನ್ನದು ಅನ್ನುವಂಥ ಭಾವನೆಗಳು ಮೊದಲಾಗಿ ಬರಬೇಕಾದ್ರೆ, ಯುವ ಜನಾಂಗಕ್ಕೆ ರಾಷ್ಟ್ರ ಪ್ರೇಮದ ಬೀಜವನ್ನು ಬಿತ್ತಬೇಕಾದಂಥ ಅವಶ್ಯಕತೆಗಳಿದೆ. ಈ ದೇಶಕ್ಕೆ ಗಂಡಾಂತರ ಆಗಿದ್ದಾಗ ನಾನು ಯಾವ ಜಾತಿ, ಯಾವ ಧರ್ಮ, ಯಾವ ವರ್ಗ, ಯಾವ ಭಾಷೆ ಎಲ್ಲವನ್ನು ಮರೆತು ದೇಶ ನಂದು ಅಂತ ಹೇಳುವಂಥ ಭಾವನೆಗಳು ಬೆಳೆಯುವಂಥ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಮನೆಗೊಬ್ಬ ಸೈನಿಕ ಬಂದ್ರೆ ಆಶ್ಚರ್ಯ ಅಲ್ಲ ಅಂತೇಳಿ, ಮನೆಗೊಬ್ಬ ಸೈನಿಕ ಬರ್ಲಿಕ್ಕೆ ಈ ನಿಮ್ಮ ಅಗ್ನಿಪಥ ಕಾರಣೀಭೂತ ಆಗುತ್ತೆ. ಅಗ್ನಿಪಥ ಬರುವ ಮುಂಚೆ ನಮ್ಮ ಯೋಚನೆ ಇದು. ರಾಣಿ ಅಬ್ಬಕ್ಕ, ಕೋಟಿ ಚೆನ್ನಯ್ಯ, ಹೆಂಜ ನಾಯಕರದ್ದು ಯೋಚನೆ ಇದು. ಅಗ್ನಿಪಥ ಬಂದ ನಂತರ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಗ್ನಿಪಥಕ್ಕೆ ಪೂರ
ಪೂರಕವಾಗಿರುವಂಥ ಪೂರ್ವ ತರಬೇತಿ ಸಂಸ್ಥೆ ಅನ್ನೋ ಹೆಸರಿನಲ್ಲಿ ಇನ್ನು ಪ್ರಾರಂಭ ಮಾಡ್ತೇವೆ. ಓಕೆ, ಈಗ ಏನಾಯ್ತು ಸರ್, ಮೂರು ಕಡೆಗಳಲ್ಲಿ ಮಾಡುವಂತಹ ತಮ್ಮ ಒಂದು ಇನ್ನೊಂದು 15 ದಿವಸದಲ್ಲಿ ಅಧಿಕೃತ ಉದ್ಘಾಟನೆ ಮಾಡ್ತೇವೆ. ಒಂದಕ್ಕೆ ರಾಜನಾಥ್ ಸಿಂಗ್ ಕರಿತೇವೆ, ಮತ್ತೆ ಯಾರು ಹಿರಿಯರನ್ನು ಕರಿತೇವೆ, ಒಂದಕ್ಕೆ ಮುಖ್ಯಮಂತ್ರಿಗಳನ್ನ ಕರಿತೇವೆ, ಉದ್ಘಾಟನೆ ಮಾಡಿ ಬಿಡ್ತೇವೆ. ಓಕೆ, ಈ ಒಂದು ಅಗ್ನಿಪಥ ವಿಚಾರವಾಗಿ ನಾವು ಮಾತನಾಡಿದಾಗ ಇದು ಬಿಜೆಪಿ RSS ನ ಅಜೆಂಡಾ ಅನ್ನುವಂತಹ ವಿಚಾರಗಳು ಏನ್ ತಪ್ಪು? ಓಕೆ, ಇದು ಬಿಜೆಪಿ ಅಜೆಂಡಾ ಆದ್ರೆ ನಾನು ಹೆಮ್ಮೆ ಪಡೋನು. RSS ಅಜೆಂಡಾ ಅಂದ್ರೆ ಮತ್ತೆ ಹೆಮ್ಮೆ ಪಡೋನು. ಏನ್ ತಪ್ಪು? ಓಕೆ, ನಾನು ಕೇಳಿದೆ, ನಿಮ್ಗೆ ಕೇಳ್ತಾ ಇರೋದಲ್ಲ, ಯಾರಿಗಾದ್ರೂ ಕೇಳಿ ಏನ್ ತಪ್ಪು? RSS ಅಜೆಂಡಾ, ಮನೆಗೊಬ್ಬ ಸೈನಿಕ ಹೊರಗೆ ಬರ್ತಾನೆ, ತಪ್ಪೇನಿದ್ರೊಳಗೆ? ಖುಷಿ ಪಡೋಣ ನಾವು. RSS ಅಜೆಂಡಾ ಅಂದ್ರೆ RSS ಅಭಿನಂದನೆ ಸಲ್ಲಿಸಬೇಕು ಯಾರಾದ್ರೂ ರಾಷ್ಟ್ರಭಕ್ತರಿದ್ರೆ. ಓಕೆ, RSS ಅಜೆಂಡಾವನ್ನು ಬಿಜೆಪಿ ಉಪಯೋಗಿಸಿಕೊಂಡು ಈ ದೇಶದಲ್ಲಿ ಯಾರೇ ಒಳ್ಳೇದು ಹೇಳಿ, RSS ನ ಅಜೆಂಡಾದಿಂದ ಅಗ್ನಿಪಥ್ ಯೋಜನೆಗೆ ಹೋದಂತಹ ಯುವಕರು ಬಿಜೆಪಿಯ ಪರವಾಗಿ RSS ನ ಪರವಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂತ ಒಂದು ಆರೋಪವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದೆ. RSS ಸಲಹೆಯೂ ಕೊಟ್ಟಿರ್ಬೋದು, ಗೊತ್ತಿಲ್ಲ ನಂಗೆ ಕೊಟ್ಟಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ. ಓಕೆ, RSS ಸಲಹೆಯೂ ಕೊಟ್ಟಿರ್ಬೋದು, ಬಿಜೆಪಿ ಅದನ್ನ ಆ ಪ್ರಯೋಗವನ್ನು ಮಾಡಿರ್ಲಬಹುದು. ಇದನ್ನ ಎಲ್ಲರೂ ಸ್ವಾಗತಿಸಬೇಕು ಅಂದ್ರೆ ನಾನು ವಿಪಕ್ಷಗಳು ವಿರೋಧಿಸ ಮಾಡೋದು ಯಾಕೆ? ಈಗ ಅಗ್ನಿಪಥ ಯೋಜನೆ ಪೂರ್ವಕಲ್ಪನೆಗಳೇನಂತ ಹೇಳಿದ್ರೆ, ಪ್ರತಿ ಯುವಕ ಒಬ್ಬ ತನ್ನ 18ರಿಂದ 23 ವಯಸ್ಸಿನ ಯುವಕನೊಬ್ಬ ಅಗ್ನಿಪಥದ ತರಬೇತಿಯನ್ನು 4 ವರ್ಷಗಳ ಕಾಲ ಪಡಿಬೇಕು. ಅದರ ಶೇಕಡಾವಾರು ಅಂಶ ಅವನು ಸೈನಿಕನಾಗಿ ಕೆಲಸ ಮಾಡ್ತಾನೆ. ಒಂದು ವೇಳೆ ಅವನಿಗೆ ಸೈನಿಕ ಹುದ್ದೆಯಲ್ಲಿ ಅವಕಾಶಗಳು ಸಿಗುವುದು ತಡ ಆದರೆ ಅವನಿಗೆ ಸ್ವಂತ ಭರ್ತಿ ಮಾಡಲಿಕ್ಕೆ ಅವನಿಗೆ ಬೇಕಾದ ಅನುಕೂಲಗಳನ್ನು ಅವಕಾಶಗಳನ್ನು ಮಾಡಿಕೊಡುವಂಥದ್ದು ಕೇಂದ್ರ ಸರ್ಕಾರದ ಯೋಜನೆ. ಇದನ್ನು ಪ್ರತಿ ವಿರೋಧ ಪಕ್ಷಗಳು ಕೂಡ ರಾಷ್ಟ್ರ ಪ್ರೇಮಿ ಅನ್ನೋನು, ಭಾರತ ಅನ್ನೋನು ಸ್ವಾಗತ ಮಾಡಬೇಕು. ಮುಂದಿನ ಪರಿಸ್ಥಿತಿಗಳು ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಮನೆಗೊಬ್ಬ ಸೈನಿಕ ತರಬೇತಿ ಪಡೆದಂತ ಒಬ್ಬ ಯುವಕ ಸೃಷ್ಟಿಯಾದ್ರೆ ಇಸ್ರೇಲ್ ಅನ್ನು ಮೀರಿ ಹೋಗ್ತೇವೆ ನಾವು. ನೀವು ಆರೋಪ ಮಾಡೋದು ಯಾಕೆ? ಖುಷಿ ಪಡಿ ಅಂದೆ, ಅಭಿನಂದನೆ ಪಡಿಸಿ ಅಂತ ಹೇಳಿದೆ. ಯಾರಾದರೂ ಆರೋಪ ಮಾಡೋರಿದ್ರೆ ಅವರ ಮಾನಸಿಕ ಸ್ಥಿತಿಯ ಬಗ್ಗೆ ಪುನರಾಲೋಚನೆ ಮಾಡಬೇಕೇ ಹೊರತು ಯಾರು ಹೇಳಿದ್ದಾರೆ ಮುಖ್ಯ ಅಲ್ಲ. ಇದೇ ಮಾತನ್ನ ಬೇರೆ ಯಾರಾದ್ರೂ ನಮ್ಮ ವೈಚಾರಿಕ ವಿರೋಧದಲ್ಲಿ ವಿರೋಧ ಇರೋರು ಇದ್ದಾರಲ್ಲ, ಜೀವನದಲ್ಲಿ ಬಿಜೆಪಿಯನ್ನು ವಿರೋಧಿಸ್ತೇನೆ, ಪ್ರಾಣ ಆದ್ರೂ ಬಿಡ್ತೇನೆ, ಬಿಜೆಪಿ ಒಪ್ಪೋದಿಲ್ಲ ಅನ್ನೋರು ಇದ್ದಾರಲ್ಲ, ಅವ್ರು ಹೇಳಿದ್ರು ನಾವು ಗೌರವಿಸ್ತೇವೆ. ಅಗ್ನಿಪಥ ಅಂತ ಯೋಜನೆ ತನ್ನಿ ಅಂತ ಅವ್ರು ಹೇಳಿದ್ರು ಕೂಡ ಗೌರವಿಸ್ತೇನೆ, ತಪ್ಪೇನದ್ರಲ್ಲಿ. ಓಕೆ, ಜೊತೆಗೆ ಸರ್ ಈ ಒಂದು ಅಗ್ನಿಪಥ ಯೋಜನೆ ಯುವಕರ ಭವಿಷ್ಯಕ್ಕೆ ಮಾರಕ ಅನ್ನುವಂತಹ ಪ್ರಶ್ನೆ. 4 ವರ್ಷಗಳು ತದನಂತರ ಅವರು ಬಂದಾಗ 12 ಲಕ್ಷ ರೂಪಾಯಿಗಳು, ತದನಂತರ ಅವರ ಜೀವನವನ್ನು ನೋಡ್ಕೊಳ್ಬೇಕು. ತಾವುಗಳು ಹೇಳ್ತೀರಾ ಅವರುಗಳು ಅಗ್ನಿಪಥದ 4 ವರ್ಷಗಳ ತರಬೇತಿ ಪಡೆದೇ ಇದ್ರೆ ಅವನ ಭವಿಷ್ಯ ಉಜ್ವಲ ಆಗುತ್ತಂತ? ತರಬೇತಿ ಹುಟ್ಟದ್ರಿಂದ ಹಾಳಾಗುತ್ತೆ ಅಂತ ಹೇಳ್ತಾರಲ್ಲ, ಒಂದು ವೇಳೆ ತರಬೇತಿ ಪಡೆದೇ ಇದ್ರೆ ಅವನ ಭವಿಷ್ಯ ಜಗತ್ತಿನಲ್ಲಿರುವಂತ ಅದ್ಭುತ ಆಗುತ್ತಂತ? ತರಬೇತಿ ಪಡೆದ್ರಿಂದ ನಾನೊಬ್ಬ ಸೈನಿಕ ಅನ್ನುವಂತ ಆತ್ಮವಿಶ್ವಾಸ ಬೆಳೆಯುತ್ತೆ. ನಾನು ತುಂಬಾ ಕಡೆ ಈ PDOಗಳು, ವಿಲೇಜ್ ಅಕೌಂಟೆಂಟ್ಗೆಲ್ಲ ಒಂದು ಮೀಸಲಾತಿ ಇದೆ, ಯಾವುದು ನಿವೃತ್ತ ಸೈನಿಕರಿಗೆ. ಅವರಲ್ಲಿರುವ ಶಿಸ್ತು ನೋಡಿ ನಾನು ದಿಗ್ಭ್ರಮೆ ಕೊಟ್ಟಿದ್ದೆ. ಸಮಯಕ್ಕೆ ಸರಿಯಾಗಿ ಬರ್ತಾರೆ. ಭ್ರಷ್ಟಾಚಾರದಿಂದ 95% ಜನ ದೂರ ಇದ್ದಾರೆ. ಸ್ವಾಭಿಮಾನದಿಂದ ಮಾತಾಡ್ತಾರೆ. ಪೊಲಿಟಿಕಲ್ ಒತ್ತಡಕ್ಕೂ ಮಣಿದಿಲ್ಲ, ಎಲ್ಲಿ ಬೇಕಾದ ಹಾಕಿ ನನ್ನ ಅಂತಾರೆ. ಅಂತ ಸ್ವಾಭಿಮಾನಿ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿ ಸರ್ಕಾರಿ ನೌಕರಿ ನೀವು ಸೇರಿಸ್ತೀರಿ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದೇನಿದೆ. ಅದಕ್ಕೋಸ್ಕರ ನನ್ನ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಒಂದು ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ದೈಹಿಕ ಶಿಕ್ಷಕರಿಗೆ ಅಗ್ನಿಪಥದಿಂದ ನಿವೃತ್ತಿಯಾಗಿ ಬರುವವರಿಗೆ ಮೀಸಲಾತಿ ಇಟ್ಬಿಡ್ತೇನೆ, ಅಧಿಕೃತ ಆದೇಶ ಕೊಡ್ತೇನೆ. ಇನ್ನೀಗ ನಮ್ಮ ವಾರ್ಡನ್ಗಳು ಮತ್ತು ನಮ್ಮ ದೈಹಿಕ ಶಿಕ್ಷಕರ ಹುದ್ದೆಗಳನ್ನ ಅಗ್ನಿಪಥ ಅನ್ನ ಪೂರೈಸಿ ಬಂದವರಿಗೆ 50-75% ಮೀಸಲಿಟ್ಬಿಡ್ತೇವೆ. ಹೆಮ್ಮೆ ಪಡೋಣ ನಾನು ಅದಕ್ಕೆ. ಅಂತ ಒಂದು ತರಬೇತಿಯನ್ನು ಪಡೆದು ರಾಷ್ಟ್ರ ಕಟ್ತೇನೆ ಅಥವಾ ರಾಷ್ಟ್ರ ರಕ್ಷಣೆಗೋಸ್ಕರ ನಾನಿದ್ದೇನೆ ಅಂತೇಳಿ 4 ವರ್ಷಗಳ ಕಾಲ ಸೈನಿಕ ತರಬೇತಿ ಪಡೆದ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಒಂದು ಆಸ್ತಿ ಆಗ್ತಾನೆ. ಇದರಲ್ಲಿ ಯಾರಿಗೂ ಅನುಮಾನಗಳು ಬೇಡ. ಏನಾದರೂ ಮಾನಸಿಕವಾಗಿ ಗೊಂದಲ ಇದ್ರೆ ಅದನ್ನು ಪರಿಹರಿಸಿಕೊಳ್ಳಿ. ಆ ಯುವಕರ ಭವಿಷ್ಯಕ್ಕೋಸ್ಕರ ತಮ್ಮ ಸರ್ಕಾರ ಸನ್ನದ್ಧವಾಗಿದೆ ಅನ್ನೋ ತಾವುಗಳು ಹೇಳ್ತೀರಾ? ರಾಷ್ಟ್ರ ಕಟ್ಟುವ ಒಂದು ಕಲ್ಪನೆಗೆ ಪೂರಕವಾಗಿ ಅಗ್ನಿಪಥವನ್ನು ರೂಪಿಸಲಾಗಿದೆ. ಪ್ರತಿ ಯುವ ಜನಾಂಗ ಅದರ ಉಪಯೋಗವನ್ನು ಪಡೆಯುತ್ತೆ. ಅದ್ಭುತವಾಗಿ ರಾಷ್ಟ್ರ ನಿರ್ಮಾಣ ಆಗುತ್ತೆ. ರೈಟ್ ಸರ್. ಜೊತೆಗೆ ತಮ್ಮ ಒಂದು ಇಲಾಖೆಯ ಬಗ್ಗೆ ಕೆಲವು ಪ್ರಶ್ನೆಗಳಿದೆ. ತಾವುಗಳು ಈ ಹಿಂದೆ ಕೊಟ್ಟಿರುವಂತಹ ಆಶ್ವಾಸನೆಗಳು, ಕೆಲವು ರಾಜಕಾರಣಿಗಳು ಆಶ್ವಾಸನೆಯನ್ನ ಕೊಡ್ತಾರೆ, ಆದ್ರೆ ಎಷ್ಟು ಮಟ್ಟಿಗೆ ಅದು ಪರಿಪೂರ್ಣವಾಗಿ ಕೆಲಸಕ್ಕೆ ಬರುತ್ತೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳು ಸರ್. ಇತ್ತೀಚೆಗೆ ತಾವೊಂದು ಪತ್ರಿಕಾ ಹೇಳಿಕೆಯನ್ನ ಕೊಡ್ತೀರಾ, ಮನೆ ಇಲ್ಲದವರಿಗೆ ಉಚಿತ ನಿವೇಶವನ್ನ ಸರ್ಕಾರದ ಪರವಾಗಿ ಕೊಡ್ತೀವಿ ಅನ್ನುವಂಥದ್ದು. ಸೊ ಎಲ್ಲಿ ತನಕ ಬಂತು ತಮ್ಮ ಕೆಲಸ ಕಾರ್ಯಗಳು? ನಾನು ಹೇಳಿದೆ, ಕರ್ನಾಟಕದಲ್ಲಿ 28 ಲಕ್ಷ ಕುಟುಂಬಗಳು ಪರಿಶಿಷ್ಟ ಜಾತಿಯಲ್ಲಿದೆ. ನನಗೆ ಈಗಿರುವಂಥ ಅಂಕಿಅಂಶಗಳ ಪ್ರಕಾರ 5 ಲಕ್ಷ ಕುಟುಂಬಗಳಿಗೆ ಸ್ವಂತ ಮನೆ ಇಲ್ಲ, ಸ್ವಂತ ನೆಲ ಇಲ್ಲ, ಮನೆ ಬೇರೆ ನೆಲವೇ ಇಲ್ಲ. ಇವರಿಗೆ ಬದುಕಿನಲ್ಲಿ ಅವ್ರದ್ದು ಸ್ವಂತ ಮನೆ ಜಾಗ ಅಂತ ಕೊಡಬೇಕಲ್ಲ ನಾವು, ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೇವೆ. 30 ಜಿಲ್ಲೆಗಳಲ್ಲಿ 4 ಜಿಲ್ಲೆಗಳನ್ನು ಮಾದರಿಯಾಗಿ ತಗೊಂಡಿದ್ದೇನೆ. 30 ಜಿಲ್ಲೆಗಳಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದೇವೆ. ಹೆಚ್ಚು ಕಡಿಮೆ ಒಂದು 18 ಜಿಲ್ಲೆಗಳಿಂದ ಈಗ ವರದಿ ಬಂದಿದೆ ನಮಗೆ. ಇನ್ನೊಂದು 12 ಜಿಲ್ಲೆ ಈ ವಾರದಲ್ಲಿ ಬರುತ್ತೆ. ಬಂದಾಗ ಸ್ಪಷ್ಟವಾಗಿ ಸರ್ವೆಯಲ್ಲಿ ಮನೆ ಇಲ್ಲದಿರುವಂಥ ಪರಿಶಿಷ್ಟ ಯಾರು, ಪರಿಶಿಷ್ಟ ಪಂಗಡ ಯಾರು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾದ ತಕ್ಷಣ ನಮಗೆ, ಉದಾಹರಣೆಗೆ
ನಮ್ಮಲ್ಲಿ ನಮ್ಮ ಕಡೆ DC ಮನ್ನ ಅಂತ ಜಾಗ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದನ್ನು ಸರ್ವೆ ಮಾಡ್ತಾ ಇದ್ದೇವೆ. Yes. ಅದನ್ನು ಅವ್ರಿಗೆ ಹಂಚಬಹುದು, ಅರ್ಧ ಎಕರೆ 1 ಎಕರೆ ಅಂತ ಯೋಚನೆ ಮಾಡ್ತಾ ಇದ್ದೇವೆ. 2 ಎಕರೆ ಅವಕಾಶ ಇದ್ರೆ 2 ಎಕರೆ ಕೊಡಬಾರ್ದು ಅಂತೇಳಿ ಏನಿಲ್ಲ, ಅದನ್ನು ಕೊಟ್ಬಿಡ್ತೇವೆ. ಇನ್ನು ಕೆಲವರಿಗೆ ಖಾಸಗಿ ಜಾಗದಲ್ಲಿದ್ದಾರೆ. ಉದಾಹರಣೆಗೆ ಯಾರೋ ಇಲ್ಲೆಲ್ಲ ಒಬ್ರು ಶೆಣೆಯವ್ರ ಜಾಗದಲ್ಲಿ ಇದ್ದಾರೆ, 10 ಎಕರೆ ಜಾಗದಲ್ಲಿ ಇದ್ಬಿಟ್ಟಿದ್ದಾರೆ. ಶೆಣೆ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಅವರಿಗೆ ಡಿಕ್ಲೇರೇಷನ್ ಕೊಡ್ಲಿಕ್ಕೆ ಆಗುದಿಲ್ಲ. ಆ ಜಾಗವನ್ನು ಸ್ವಾಧೀನಪಡಿಸ್ಕೊಂಡು ಅವ್ರಿಗೆ ಹಕ್ಕುಪತ್ರ ಕೊಡ್ತೇವೆ. ಇನ್ನೊಂದು ಕಡೆ ಆ ಜಿಲ್ಲೆಯಲ್ಲಿ ಸರ್ಕಾರಿ ಭೂಮಿಯೇ ಇಲ್ಲ, ಆ ತಾಲೂಕಲ್ಲಿ, ಆ ಗ್ರಾಮದಲ್ಲಿ, ಆ ಪಂಚಾಯತಲ್ಲಿ ಸರ್ಕಾರಿ ಭೂಮಿ ಇಲ್ಲ. 10 ಎಕರೆ ಜಾಗ ಖರೀದಿ ಮಾಡಿ ಅವರಿಗೆ 5 ಸೆಂಟ್ಸ್ ಕೊಟ್ಬಿಡ್ತೇವೆ. ನಮ್ಮ ಹತ್ರ ಹಣ ಇದೆ, ಹಣದ ಕೊರತೆ ತುಂಬಾ ಏನಿಲ್ಲ. ಅದಕ್ಕೋಸ್ಕರ ಇನ್ನುಳಿದಿರುವಂತ 6-7 ತಿಂಗಳುಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ವಂತ ನೆಲ ಇಲ್ಲ ಅನ್ನುವ ವ್ಯಕ್ತಿಗಳಿಲ್ಲ ಅನ್ನುವಂತ ಮಟ್ಟಕ್ಕೆ ತಂದ್ಬಿಡ್ತೇವೆ. ಅದಕ್ಕೋಸ್ಕರ ಇಡೀ ನಮ್ಮ ಇಲಾಖೆ ಸಣ್ಣದಾಗಿದೆ, ಶ್ರಮ ಪಡ್ತಾ ಇದ್ದೇವೆ, ದಿವಸ ಮೀಟಿಂಗ್ ಮಾಡ್ತೇವೆ. ರಾಜ್ಯಕ್ಕೆ ನಮಗೆ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಪುರ್ಸೋತಿಲ್ಲ ಅನ್ನೋದು ಬಿಟ್ರೆ ಕೆಲಸ ನಮ್ಮಲ್ಲಿ ಏನು ಕಡಿಮೆ ಆಗ್ತಿದೆ, ಮಾಡ್ತೇವೆ, ಯಶಸ್ವಿ ಆಗ್ತೇವೆ. ಹಾಗಾದ್ರೆ ಉಚಿತ ಮನೆ ಸಿಗುತ್ತೆ ಕೊಟ್ಟಿರುವಂತ ಅದಕ್ಕೋಸ್ಕರ ತಯಾರಿ ನಮ್ದು. ಇದನ್ನ ನಾವು ಹೇಳಿದ್ದಲ್ಲ, ಅದು ನಾವು ಕೆಲಸ ಮಾಡುವಾಗ ಪ್ರಚಾರ ಆಗಿದ್ದಷ್ಟೇ, ನಾವೆಲ್ಲೂ ಹೇಳಿಲ್ಲ. ಜೊತೆಗೆ ಇನ್ನೊಂದ್ ಕಡೆ ವಿನಯ ಸಾಮರಸ್ಯ ಯೋಜನೆ ಬಜೆಟ್ ನಲ್ಲಿ ಅಸ್ಪೃಶ್ಯತೆ ನಿವಾರಿಸಲು ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತೀವಿ ಅನ್ನುವಂತ ಅನೌನ್ಸ್ ಅನ್ನ ತಾವು ಮಾಡಿದ್ರಿ. ಏನಾಯ್ತು, ಏನ್ ಕತೆ? ನಾವೆಲ್ಲ ರಾಜಕಾರಣಿಗಳು, ಸರ್ಕಾರ ಒಟ್ಟು ಸ್ಥಿತಿ ಏನಾಗಿದೆ ಅಂದ್ರೆ ನಾವೆಲ್ಲ ಮಾತು, ನಾವೆಲ್ಲ ಒಂದು, ನಾವೆಲ್ಲ ಬಂದು ಅನ್ನೋದು ಬೇರೆ. ವಾಸ್ತವಿಕ ಪ್ರಪಂಚದಲ್ಲಿ ಇರೋದನ್ನ ನೋಡ್ಬೇಕು ಬೇರೆ. ಅಲ್ಲೆಲ್ಲೋ ಒಂದ್ ಕಡೆ ಕ್ಷೌರಕ್ಕೆ ಹೋದ, ಯಾರೋ ಒಬ್ಬ ಕ್ಷೌರಿಕೆ ನಿರಾಕರಣೆ ಮಾಡ್ದ, ಅಲ್ಲೊಂದು ಕೇಸ್ ಆಯ್ತು, ಗಲಾಟೆ ಆಯ್ತು. ಮತ್ತೆಲ್ಲೋ ಒಂದ್ ಕಡೆ ವಿಚಾರಕ್ಕೆ ಹೋದ, ಮತ್ತೊಂದ್ ಕಡೆ ಕೇಸ್ ಆಯ್ತು. ಅದೊಂದು ಭಾಗ. ಕಾನೂನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಏನು ಅವಕಾಶಗಳನ್ನು ಕೊಟ್ಟಿದೆ ಅದು ಸರಿ ಯಾವುದು ತಪ್ಪು ಯಾವುದು ವಿಮರ್ಶೆ ಆಗುತ್ತೆ, ಕಾನೂನು ಚೌಕಟ್ಟಲ್ಲಾಗುತ್ತೆ, ದೂರು ಕೊಟ್ಟವರಿಂದ ಆಗುತ್ತೆ. ಸಾಮಾಜಿಕವಾಗಿ ಇವತ್ತು ಒಬ್ಬ ಮನುಷ್ಯನನ್ನ ಮತ್ತೊಬ್ಬ ಮನುಷ್ಯ ಮುಟ್ಟಲಾಗದಷ್ಟು ಅಸ್ಪೃಶ್ಯತೆ ಉಳಿದಿದೆ ಅಂತ ಹೇಳಿದ್ರೆ ಸಮಾಜಕ್ಕೆ ಇದಕ್ಕಿಂತ ಅಸಹ್ಯ ಇಲ್ಲ. ನನ್ನ ಹಿರಿಯರೊಬ್ಬರು ಒಂದು ಮಾತು ಹೇಳಿದ್ರು, ಅವ್ರು ಯಾರು ಅಂತ ಕೇಳಿದ್ರೆ ಅವ್ರು ಹೇಳಿದ ಕಾರಣಕ್ಕೆ ಸರಿಯಲ್ಲ ಅಂತಾರೆ. ಸಂಘದ 3ನೇ ಸರಸಂಚಾಲಕ ಬಾಳಾಸಾಹೇಬ್ ದೇವರ್ಸ್ ಒಂದು ಮಾತು ಹೇಳಿದ್ದಾರೆ, ಏನಂದ್ರೆ ಅಸ್ಪೃಶ್ಯತೆ ಅಪರಾಧ ಅಲ್ಲ ಆದ್ರೆ ಜಗತ್ತಿನ ಯಾವ ತಪ್ಪುಗಳು ಅಪರಾಧ ಅಲ್ಲ ಅಂದ್ರೆ ಅಷ್ಟೊಂದು ಗಂಭೀರ ಅಸ್ಪೃಶ್ಯತೆ ಅಂತೇಳಿ ಬಾಳಾಸಾಹೇಬ್ ದೇವರ್ಸ್ ಹೇಳಿದ್ದಾರೆ. ಬಾಳಾಸಾಹೇಬ್ ದೇವರ್ಸ್ ಹೇಳಿದ್ದಾರೆ ಅಂತ ಕೂಡ ಕೆಲವರಿಗೆ ಅಯ್ಯೋ ಅದು ತಪ್ಪು ಅಂತಾರೆ, ಯಾಕಂತ ಅವರಿಗೂ ಗೊತ್ತಿಲ್ಲ. ಹಾಗಂತ ಬಾಳಾಸಾಹೇಬ್ ದೇವರ್ಸ್ ಹೆಸರು ಹೇಳದೇ ಇದ್ರೆ ಅದು ಸರಿಯಾದ ಮಾತು. ಸಂಘ ಹೇಳಿದೆ ಅಂದ್ರೂ ಕೂಡ ತಪ್ಪು, ಸಂಘ ಹೇಳಿದೆ ಅದು ತಪ್ಪು ಅಂತ ಹೇಳೋರಿದ್ದಾರೆ. ಅದು ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ನೋಡಿ, ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬ ತಂದೆ ತಾಯಿ, ಮಧ್ಯಮ ವಯಸ್ಸಿನ ತಂದೆ ತಾಯಿ ಒಂದು ಮಗುವನ್ನು ಕರ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಒಂದು 6-8 ತಿಂಗಳ ಕೆಳಗೆ ಹೋಗ್ತಾರೆ. ಸ್ವಾಭಾವಿಕ ಅವ್ರ ಪರಂಪರೆ ಅಂತ ಹೊರಗೆ ನಿಂತ್ಕೊಂಡು ಕೈ ಮುಗಿದು ಹಣಿಕೆ ಮಾಡ್ಕೊಂಡು ಬರೋದು ಅವ್ರ ಅಂತ. ಈ 2 ವರ್ಷ ಮಗು ದೇವಸ್ಥಾನದೊಳಗೆ ಹೋಗುತ್ತೆ. ಆ ಕಾರಣಕ್ಕೆ ಅಲ್ಲಿರೋರು ತಂದೆ ತಾಯಿಗೆ 25,000 ರೂಪಾಯಿ ದಂಡ ಹಾಕ್ತಾರೆ. ಇದೇನು 50 ವರ್ಷ ಕೆಳಗಲ್ಲ, 1 ವರ್ಷ ಈಚೆಗೆ ಆಗಿರುತ್ತೆ. ಇದು ಕೇಸ್ ಆಗುತ್ತೆ, ಗಲಾಟೆ ಆಗುತ್ತೆ. ಸಮಾಜ ಕಲ್ಯಾಣ ಮಂತ್ರಿ ಅದು ನನ್ನ ಹತ್ರ ಅದು ಬರುತ್ತೆ. ನಾನು ಒಂದಿಷ್ಟು ಅದೆಲ್ಲ ಸರಿ ಇಲ್ಲ ಅಂತೇಳಿ ಹೇಳ್ತೇನೆ, ಮಧ್ಯೆ ಕೇಸ್ಗಳಾಗುತ್ತೆ, ಏನೇನೋ ಸಮಸ್ಯೆಗಳಾಗುತ್ತೆ. ಅವ್ರನ್ನೆಲ್ಲ ಕೂಡಿಸಿ ಮಾತಾಡೋ ಪ್ರಯತ್ನ ಮಾಡ್ತೇನೆ ಜಿಲ್ಲಾಧಿಕಾರಿ ಅವ್ರ ಮೂಲಕ. ನನ್ನ ಮನಸ್ಸೊಳಗೆ ಹೀಗಿದೆ, ಈ ಅಸ್ಪೃಶ್ಯತೆಯನ್ನು ಇವತ್ತೆಲ್ಲ ನಾಳೆ ಈ ಸಮಾಜದಿಂದ ತೊಡೆದು ಹಾಕಲಿಕ್ಕೆ ನನ್ನ ವ್ಯಾಪ್ತಿಯೊಳಗೆ ನನ್ನಿಂದ ಏನು ಮಾಡಬಹುದು ಅಂತೇಳಿ ಅದಕ್ಕೋಸ್ಕರ ವಿನಯ್ ಅನ್ನುವಂಥ ಮಗುವಿನ ದತ್ತು ತಗೊಂಡಿದ್ದೇವೆ. ಮಗುವನ್ನೇ ದತ್ತು ತಗೊಂಡಿದ್ದಲ್ಲ, ಶಿಕ್ಷಣಕ್ಕೆ ದತ್ತು ತಗೊಂಡಿದ್ದೇವೆ. ಮಗುವಿನ LKG ಇವತ್ತು ಸೇರಿಸ್ತಾ ಇದ್ದೇವೆ ನಮ್ಮ ಇಲಾಖೆ ಮೂಲಕ. ಆ ಮಗು ಡಾಕ್ಟರ್ ಆಗುವವರೆಗೆ, ಇಂಜಿನಿಯರ್ ಆಗುವವರೆಗೆ, ಶ್ರೀನಿವಾಸ ಪೂಜಾರಿ ಇರಲಿ ಇಲ್ಲದೆ ಇರಲಿ, ಇರುವುದಿಲ್ಲ ಇನ್ನು ಎಷ್ಟು ವರ್ಷಗಳತ್ತೆ ನಾವೆಲ್ಲ ಇರ್ತೇವೆ, ಅಧಿಕಾರ ಇರುವುದಲ್ಲ, ನಾನೇ ಇರ್ತೇನೆ ಗೊತ್ತಿಲ್ಲ ನನಗೆ. ಆ ಮಗುವಿನ ಪೂರ್ಣ ಉನ್ನತ ಶಿಕ್ಷಣಕ್ಕೆ ಬೇಕಾದಂಥ ವೆಚ್ಚವನ್ನು ಸರ್ಕಾರ ಭರಿಸಲಿಕ್ಕೆ ಅಧಿಕಾರತ್ವದ ಆದೇಶ ಮಾಡ್ತೇನೆ. ಆ ಮಗುವಿನ ಹೆಸರು ವಿನಯ ಅಂತೇಳಿ. ಆ ಮಗುವಿನ ಹೆಸರು ಒಂದು ಯೋಜನೆ ತರ್ತಾ ಇದ್ದೇವೆ, ವಿನಯ ಸಾಮರಸ್ಯ ಅಂತೇಳಿ. ಕರ್ನಾಟಕ ರಾಜ್ಯದ 6020 ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಸಾಮಾಜಿಕ ನ್ಯಾಯ ಸಮಿತಿಯ ಮೂಲಕ ಅಸ್ಪೃಶ್ಯತೆ ವಿರುದ್ಧವಾದಂಥ ಆಂದೋಲನವನ್ನು ಮಾಡ್ತೇವೆ. ನಮ್ಮ ಜಿಲ್ಲಾ ಪಂಚಾಯತ್, ನಮ್ಮ ತಾಲೂಕು ಪಂಚಾಯತ್, ನಮ್ಮ ನಗರಸಭೆ, ನಮ್ಮ ಪುರಸಭೆ, ನಮ್ಮ ಪಟ್ಟಣ ಪಂಚಾಯತ್ಗಳಲ್ಲೂ ಕೂಡ ಈ ಕಾರ್ಯಕ್ರಮ ಆಗುತ್ತೆ. ಪ್ರತಿ ಜನಪ್ರತಿನಿಧಿಗಳಿಗೂ ಕೂಡ ಇದಕ್ಕೆ ಬೇಕಾದಂಥ ಯೋಜನೆಯನ್ನು ಕೊಟ್ಟು ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ ನೀವು ಪ್ರತಿಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕು ಅಂತೇವೆ. ಕರ್ನಾಟಕ ರಾಜ್ಯದ ಎಲ್ಲ ಸಾಧು ಸಂತರನ್ನು ಸಂಪರ್ಕ ಮಾಡ್ತಾ ಇದ್ದೇನೆ ಸ್ವತಃ. ಈ ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ದಲಿತರ ಕೇರಿಯಲ್ಲಿ ನೀವು ಪಾದಯಾತ್ರೆ ಮಾಡಬೇಕು, ಅಸ್ಪೃಶ್ಯತೆ ನಿವಾರಣೆ ಆಗಿದೆ ಅಂತ ನೀವು ಘೋಷಣೆ ಮಾಡಬೇಕು, ಎಲ್ಲರೂ ನಾವೆಲ್ಲ ಒಂದೇ ಅನ್ನುವಂಥ ಭಾವನೆಗೆ ಒತ್ತು ಕೊಡಬೇಕು ಅನ್ನುವಂಥ ಸಾಧು ಸಂತರಲ್ಲಿ ವಿನಂತಿ ಮಾಡ್ತೇವೆ. ಎಲ್ಲ ಶಾಸಕರನ್ನ, ಎಲ್ಲ ಮಂತ್ರಿಗಳನ್ನ ಎಲ್ಲರನ್ನೂ ಕೂಡ ಕಳವಡಿಸ್ತೇವೆ. ನನಗನ್ಸುತ್ತೆ ಅಸ್ಪೃಶ್ಯತೆ ವಿರುದ್ಧವಾಗಿರುವಂಥ ಈ ಜನಾಭಿಪ್ರಾಯದ ಜನಜಾಗೃತಿ ಕಾರ್ಯಕ್ರಮವನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಸಮಯವನ್ನು ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದೇನೆ. ಮೊನ್ನೆ ಬಂದಾಗ ಆಗಿರಲಿಲ್ಲ, ನನ್ನ ಮನಸ್ಸೊಳಗಿದೆ. ಒಂದು ವೇಳೆ ಅವ್ರು ಬರ್ತಾರಾದ್ರೆ ಬೆಂಗಳೂರಲ್ಲಿ ಮಾಡ್ತೇವೆ, ಅದಲ್ಲದೆ ಅವ್ರ ಮೂಲಕ ಆನ್ಲೈನ್ ಮಾಡಿಸ್ತೇವೆ. ಹೀಗೆ ನಮ್ಮ ಯೋಚನೆ ಇದೆ. ಈ ವಿನಯ ಸಾಮರಸ್ಯದ ಮೂಲಕ ಕರ್ನಾಟಕ ರಾಜ್ಯದಲ್ಲಿರುವಂಥ ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ ಅತ್ಯಂತ ಕಟುವಾದಂಥ ನಿಲುವನ್ನು ವ್ಯಕ್ತಪಡಿಸ್ತೇವೆ, ಜನಜಾಗೃತಿ ಮಾಡ್ತೇವೆ. ಬಹುತೇಕ ಒಂದು ಹೆಜ್ಜೆ ಮುಂದೆ ಹೋದ್ರೂ ಕೂಡ ಅಸ್ಪೃಶ್ಯತೆ ಅಪರಾಧ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಅರ್ಥ ಆದರೆ ನಮ್ಮ ಶ್ರಮ ಸಾರ್ಥಕ ಆಗುತ್ತೆ. ಓಕೆ ಸರ್, ಒಳ್ಳೆ ಯೋಚನೆ, ಒಳ್ಳೆ ಆಲೋಚನೆ, ಒಳ್ಳೆ ಮುಂದಾಲೋಚನೆ. ಆದ್ರೆ ಇಸ್ ಇಟ್ ಪಾಸಿಬಲ್ ಅನ್ನೋಂಥ ಪ್ರಶ್ನೆ, ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವ? ನಾನು ಹೇಳಿಲ್ಲ,
ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತೇನೆ 6 ತಿಂಗಳಲ್ಲಿ ಅಂತ ಹೇಳುವಷ್ಟು ದಡ್ಡನ ನಾನು ಓಕೆ ಅಲ್ಲ. ಇದಕ್ಕೆ ಹೆಜ್ಜೆ ಇಡ್ತೇವೆ ಅಂದೆ, ಹೆಜ್ಜೆ ಇಡ್ತೇವೆ ಅಂದೆ. ಓಕೆ. ಇದನ್ನ ಯೋಚನೆ ಮಾಡಿ ಸ್ವತಃ ಪ್ರಧಾನಮಂತ್ರಿಗಳ ಗಮನಕ್ಕೂ ಕೂಡ ಹೋಗಿದೆ, ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು 2 ಸರ್ತಿ ಮುಖ್ಯಮಂತ್ರಿಗಳ ಹತ್ರ ಹೋಗಿದೆ ಇದ್ರ ಬಗ್ಗೆ. ಅವ್ರು ಹೇಳಿದ್ದಾರೆ ಸರಿ ಇದೆ, ಇದು ಈ ಸಮಾಜದಲ್ಲಿ ಈ ವ್ಯವಸ್ಥೆ ಇರಬಾರ್ದು, ಆದರೆ ಇದನ್ನ ಅತ್ಯಂತ ಸೂಕ್ಷ್ಮವಾಗಿ ಯಾವ ಗೊಂದಲವೂ ಇಲ್ಲದೆ ಇರುವಂತೆ ಜನಜಾಗೃತಿಯ ಮೂಲಕ, ಪ್ರೀತಿಯ ಮೂಲಕ, ವಿಶ್ವಾಸದ ಮೂಲಕ, ಸ್ನೇಹದ ಮೂಲಕ, ಹೋರಾಟದ ಮೂಲಕ ಮತ್ತು ಭಾವನಾತ್ಮಕವಾದ ಸಂಬಂಧಗಳ ಮೂಲಕ ಈ ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಕಠಿಣವಾದಂಥ ಹೆಜ್ಜೆ ಇಡಬೇಕು ಅಂತ ಹೇಳಿದ್ದಾರೆ. ನನಗೆ ಪೂರ್ಣ ಯಶಸ್ವಿ ಆಗೋದಕ್ಕೆ ತಡ ಉಂಟು. ಹೆಜ್ಜೆ 10 ಹೆಜ್ಜೆ ಮುಂದೆ ಹಾಕಿದ್ರೆ ಅದೇ ಒಂದು ಯಶಸ್ಸು ಅಂತ ತಿಳ್ಕೊಂಡಿದ್ದೇನೆ. ಅಸ್ಪೃಶ್ಯತೆ ವಿರುದ್ಧ ಸಮರ ಸಾರಿದ್ದೀರಿ ಅನ್ನುವಂಥದ್ದು ಜನಜಾಗೃತಿ ಮಾಡ್ತೇವೆ. ಇದನ್ನ ಈಗ ಈ ದೇವನೂರು ಮಾಧವರನ್ನ ನಾವು ವೈಚಾರಿಕವಾಗಿ ಒಪ್ಪಬಹುದು ಬಿಡಬಹುದು ಬೇರೆ. ಅವರೊಂದು ಪುಸ್ತಕದಲ್ಲಿ ಒಂದು ಮಾತು ಹೇಳ್ತಾರೆ, ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಇಂದಲ್ಲ ನಾಳೆ ಫಲ ಕೊಡುವುದು ಅಂತ. ಇವತ್ತೇ ಕೊಡೋದಿಲ್ಲ ಅದು. ನಮ್ದು ಈ ವಿನಯ ಸಾಮರಸ್ಯ ಯೋಜನೆ ನಾಳೆ ಬೆಳಿಗ್ಗೆ ಫಲ ಕೊಡುವುದಿಲ್ಲ, ಇಂದಲ್ಲ ನಾಳೆ ಫಲ ಕೊಡುತ್ತಂತ ವಿಶ್ವಾಸ ನಮಗಿದೆ, ಹೆಜ್ಜಿಟ್ಟಿದೆ. ಓಕೆ. ತಮ್ಮ ಆಲೋಚನೆಗೆ ಒಳ್ಳೇದಾಗ್ಲಿ ಸರ್. ಜೊತೆಗೆ ಇನ್ನೊಂದು ಕಡೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ 75 ಯೂನಿಟ್ಗೆ ಉಚಿತ ವಿದ್ಯುತ್ ಕೊಡುವಂತ ತಮ್ಮ ಒಂದು ಯೋಜನೆ, ಇದನ್ನ ಜಾಸ್ತಿ ಮಾಡುವಂತ ಒಂದು ಆಲೋಚನೆ ಇಲ್ವಾ ಹೇಗೆ ಅನ್ನೋಂತ ಕೇಳ್ತಾ ಇದ್ದಾರೆ. ನೀವು ಯೋಚನೆ ಮಾಡಿದ್ದೀರಾ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ವಿದ್ಯುತ್ ಇಲ್ಲದಿರುವಂಥ ಮನೆಗಳ ಸಂಖ್ಯೆ ಉತ್ತರ ಕನ್ನಡದಲ್ಲಿ ನಾನು ಕಂಡೆ. ಓಕೆ. 9,500 ಕುಟುಂಬಗಳಿಗೆ ವಿದ್ಯುತ್ತೇ ಇಲ್ಲ. 9,500 ಕುಟುಂಬಗಳಿಗೆ. ಆ ಎಲ್ಲಾ ಕುಟುಂಬಗಳ ಸರ್ವೆ ನಡೆಸಿ ಇನ್ನು 1.5 ತಿಂಗಳಲ್ಲಿ, ಈಗ ಮಳೆ ಬಂದು ಸ್ವಲ್ಪ ಬ್ರೇಕ್ ಆಗಿದೆ, ವಿದ್ಯುತ್ ಇಲ್ಲದಿರುವಂಥ ಮನೆಗಳಿಲ್ಲ ಅಂತ ಮಾಡ್ತೇವೆ. ಅದು ಅವರಲ್ಲಿ ಹಕ್ಕುಪತ್ರ ಉಂಟು, ಅದು ಉಂಟು, ಇದು ಉಂಟು, ಯಾವುದು ಕೇಳ್ತಾ ಇಲ್ಲ. ನೀನು ಹೋಗಿ ವಿದ್ಯುತ್ ಸಂಪರ್ಕ ಮಾಡಿ, ಎಷ್ಟಾಯ್ತು ಅಂತ ಬಿಲ್ ಕೊಡು, ಸರ್ಕಾರದಿಂದ ಕೊಡ್ತೇವೆ ಅಂತ ಹೇಳಿದ್ದೇವೆ. ಇದು ನಮ್ಮ ಕಾರ್ಯಕ್ರಮದ ಒಂದು ಭಾಗ. ಈ ಬಡವರಿಗೆ 75 ಯೂನಿಟ್ ಕರೆಂಟನ್ನು ಕೊಟ್ಟರೆ 75 ಯೂನಿಟೇ ಖರ್ಚು ಮಾಡೋರಿದ್ದಾರೆ, 73 ಯೂನಿಟ್ ಖರ್ಚು ಮಾಡೋರಿದ್ದಾರೆ, 2 ಲೈಟ್ ಹಾಕೊಳ್ಳಿದ್ದಾರೆ, 1 ಲೈಟ್ ಹಾಕೊಳ್ಳೋರಿದ್ದಾರೆ. ಅವ್ರಿಗೆ ಉಚಿತವಾಗಿ ನಾವು ವಿದ್ಯುತ್ ಸಂಪರ್ಕ ಕೊಡ್ತೇವೆ ಮತ್ತು 70 ಯೂನಿಟ್ ಕರೆಂಟನ್ನು ಫ್ರೀ ಕೊಡ್ತೇವೆ. 76 ಆದ್ರೆ ಏನು ಅಂತೇಳಿ ಈ ವಿದ್ಯುತ್ ಇಲಾಖೆ ಕೆಲಸ ಬುದ್ಧಂತರು, 76 ಆದ್ರೆ ನಿಮಗಿಲ್ಲ ಅಂತೇಳಿ ಕಡೆ ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ವಿನಂತಿ ಮಾಡಿ 76 ಆದ್ರೆ 1 ಯೂನಿಟ್ ಕೊಡ್ಬೇಕು, ಅವ ಕರೆಂಟ್ 1 ಯೂನಿಟ್ ಮಾತ್ರ ಹಣ ಕಟ್ಟಬೇಕು ಅಂತ ಮಾಡಿ ಕರ್ನಾಟಕ ರಾಜ್ಯದ 28 ಲಕ್ಷ ಕುಟುಂಬಗಳ ಪೈಕಿ 24 ಲಕ್ಷ ಕುಟುಂಬಗಳು ಇದ್ರ ವ್ಯಾಪ್ತಿಯಲ್ಲಿ ಬರುತ್ತೆ. ಇದಕ್ಕೋಸ್ಕರ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ SCP TSP ಹಣದಲ್ಲಿ 641 ಕೋಟಿ ರೂಪಾಯಿ ವರ್ಷಕ್ಕೆ ಕೊಡ್ತೇವೆ. 641 ಕೋಟಿ ರೂಪಾಯಿ ಕೊಡ್ತೇವೆ. 24 ಲಕ್ಷ ಇದ್ರ ಕುಟುಂಬಕ್ಕೆ ಬರುತ್ತೆ. ಇದರ ಪ್ರಚಾರ ತಗೊಳ್ಳಿಕ್ಕೆ ಸಮಾಜ ಕಲ್ಯಾಣ ಮಂತ್ರಿಯಾಗಿ ನಾನು ಇನ್ನೂ ಕೂಡ ಪೂರ್ಣ ಯಶಸ್ವಿ ಆಗಿಲ್ಲ ಅಂತ ಅನ್ಸುತ್ತೆ ನನಗೆ. ಅದು ನೋಡ್ಬೇಕು ಏನಾಗುತ್ತೆ ಅಂತ ನೋಡ್ಬೇಕು. ಒಟ್ಟಾರೆ ನನ್ನ ದೃಷ್ಟಿಯಿಂದ ಒಂದು ಕ್ರಾಂತಿಕಾರಿ ಯೋಜನೆ. ನನ್ನ ಮನಸ್ಸೊಳಗೆ ಅದು 150 ಯೂನಿಟ್ಗೆ ಹೋಗ್ಬೇಕಂತಿತ್ತು, 200 ಯೂನಿಟ್ಗೆ ಹೋಗ್ಬೇಕಂತ ಉಂಟು. 2 ವರ್ಷಗಳಿಂದ ಆಗಿರುವಂತ ನಮ್ಮ ಈ ಕೊರೋನಾ ಕಾರಣಗಳಿಂದಾಗಿ ಆರ್ಥಿಕವಾದಂಥ ಸ್ಥಿತಿ, ಎಲ್ಲ ಕಾರಣಗಳಿಗೋಸ್ಕರ ಮುಖ್ಯಮಂತ್ರಿಗಳು ನನ್ನನ್ನೇ ಕರೆದು ಬುದ್ಧಿ ಹೇಳಿದಷ್ಟೆಲ್ಲ ಕಷ್ಟ ಈ ಅಂತೇಳಿ ಆರ್ಥಿಕ ಇಲಾಖೆಯವ್ರನ್ನ ಕರೆದ್ರು, ನನ್ನನ್ನು ಕರೆದು ಮಾತಾಡಿ ನಾನು ಮುಖ್ಯಮಂತ್ರಿಗಳಿಗೆ ಭಾವುಕತೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಬಡವರಿಗೆ 75 ಯೂನಿಟ್ ಕರೆಂಟನ್ನು ಈ ಕಾಲದಲ್ಲಿ ಫ್ರೀ ಕೊಟ್ರಲ್ಲ ಅಂತೇಳಿ ಅದು ನನಗೆ ಖುಷಿ ಇದೆ. ಅದು ಮುಂದುವರಿಸಬೇಕಾ, ಅದನ್ನ ಹೆಚ್ಚು ಮಾಡಬೇಕು ಅನ್ನೋದು ನಮ್ಮ ಮನಸ್ಸೊಳಗಿದೆ. ಸಮಯ ಬರಲಿ, ನೋಡ್ತೇವೆ. ಜೊತೆಗೆ ಹಾಗಾದ್ರೆ 9,500 ಕುಟುಂಬಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಕೂಡ ವಿದ್ಯುತ್ ಬೆಳಕನ್ನ ಕಾಣಲಿಲ್ಲ, ಮೊನ್ನೆವರೆಗಿಲ್ಲ. ಅಶೋಕ್ ರವರು ಗ್ರಾಮೋತ್ಸವ ಬಂದಾಗ ಲೆಕ್ಕ ತೆಗೆದೆ 9,500 ಕುಟುಂಬಗಳಿಲ್ಲ. ಈಗ ಹೆಚ್ಚು ಕಡಿಮೆ 5,500 ಕುಟುಂಬ ಕೊಟ್ಬಿಟ್ಟಿದ್ದೇವೆ ಕರೆಂಟನ್ನ. ಇನ್ನೊಂದು 4,000 ಕುಟುಂಬಕ್ಕೆ 1.5 ತಿಂಗಳಲ್ಲಿ ಕೊಡ್ತೇವೆ. ಇನ್ನೊಂದು 2 ತಿಂಗಳಲ್ಲಿ ವಿದ್ಯುತ್ ಇಲ್ದಿರುವಂತ ಮನೆಗಳಿಲ್ಲ, ಎಲ್ಲ ಮನೆಗೂ ವಿದ್ಯುತ್ ಇದೆ ಅಂತ ದಾಖಲೆ ಮಾಡ್ತೇವೆ. ಓಕೆ. ಜೊತೆಗೆ ತಾವು ತಮ್ಮ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಅಭಿವೃದ್ಧಿ ಕೆಲಸಗಳನ್ನ ಹೇಳ್ತಾ ಇದ್ದೀರಿ ಸರ್. ಜೊತೆಗೆ ಕೋಟ ಶ್ರೀನಿವಾಸ್ ಪೂಜಾರಿ ಅಂತ ಬಂದಾಗ ನಮ್ಮ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲೂ ಕೂಡ ಪ್ರಾಮಾಣಿಕವಾಗಿರುವಂತಹ ರಾಜಕಾರಣಿ, 1 ರೂಪಾಯಿ ಖರ್ಚಿಲ್ಲದೆ ಇವರು ಗೆಲ್ತಾರೆ, ರಾಜಕಾರಣಿ ಆಗಿದ್ದಾರೆ, ಜನಪ್ರತಿನಿಧಿ ಆಗಿದ್ದಾರೆ ಅನ್ನುವಂಥ ವಿಚಾರ. ತಮ್ಮ ಒಂದು ಇಲಾಖೆ ಅತಿ ದೊಡ್ಡದಾಗಿರುವಂತಹ ಒಂದು ಇಲಾಖೆ, ಆ ಇಲಾಖೆಯ ಬಗ್ಗೆ ಒಂದು ಪ್ರಶ್ನೆಗಳು ಸಹಜವಾಗಿ ಹರಿದಾಡ್ತದೆ. ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದು ಕಮಿಷನ್ ವಾರ್, 40% ಕಮಿಷನ್ ತಮ್ಮ ಇಲಾಖೆಯಲ್ಲಿ ಎಷ್ಟು % ನಡೀತಾ ಇದೆ? 1% ತೋರಿಸಿಕೊಡಿ, ಸಾರ್ವಜನಿಕ ಜೀವನ ಬಿಟ್ಟೆ 1% ಕೂಡ ಇಲ್ಲ. ಕೊಡಿ ಅಂತ ಹೇಳಿದೆ, 1% ತೋರಿಸಿಕೊಡಿ. ಹಿಂದುಳಿದ ವರ್ಗ ಇಲಾಖೆಯಲ್ಲಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಮೂಲಕ 1% ಕಮಿಷನ್ ತೋರಿಸಿಕೊಡಿ, ಸಾರ್ವಜನಿಕ ಜೀವನ ಬಿಟ್ಟೆ ಅಂದೆ. ನಾನು ಇಷ್ಟೇ ಹೇಳಿದೆ ನಿಮಗೆ, ಕೋಟ ಶ್ರೀನಿವಾಸ್ ಪೂಜಾರಿ ಮೂಲಕ, ಮಂತ್ರಿಯ ಮೂಲಕ ಈ ಒಂದು ಮಾತಿದೆ, ಶಿರಸ್ಸು ಸರಿ ಇದ್ರೆ ಉಳಿದದ್ದೆಲ್ಲವೂ ಹೆಚ್ಚು ಕಡಿಮೆ ಇದ್ದು ಸುಧಾರಣೆ ಮಾಡಬಹುದು. ಈ ತಲೆಯೇ ಸ್ವಲ್ಪ ಕೆಟ್ಟರೆ ಉಳಿದದ್ದೆಲ್ಲ ಹೆಚ್ಚು ಕಡಿಮೆ ಆದರೆ ಕಷ್ಟ ಆಗಿಬಿಡುತ್ತೆ. ಹಾಗೆ ಮಂತ್ರಿಯಾದ ನನ್ನ ಕಚೇರಿ, ನನ್ನ ಕಾರ್ಯವ್ಯಾಪ್ತಿಯಲ್ಲಿ ಎಲ್ಲ ಇದ್ರೂ ತೋರಿಸಿಕೊಡಿ, ಮೊದಲು ಕ್ರಮ ತಗೊಳ್ತೇನೆ. ನಾನೇ ಭಾಗಿಯಾಗಿದ್ದೆ ಅಂತ ತೋರಿಸಿ ಸಾರ್ವಜನಿಕ ಜೀವನ ಬಿಟ್ಟೆ. ಮತ್ತು ಇಡೀ ಇಲಾಖೆಯನ್ನು ಒಂದೇ ಸಾರಿ ಸರಿ ಮಾಡೋದು ಸುಲಭ ಅಲ್ಲ. ಮೊನ್ನೆ ಒಂದು ಕಾರ್ಯಾಗಾರ ಮಾಡಿದ್ದೇವೆ. ಆ ಕಾರ್ಯಾಗಾರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಂದು ಕಾರ್ಯಾಗಾರ ಉದ್ಘಾಟನೆ ಮಾಡ್ತಾರೆ. ಆ ಕಾರ್ಯಾಗಾರದಲ್ಲಿ ನಾನೇ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಹೇಳಿದೆ, ಬಡವರನ್ನು ಸಾಕಲಿಕ್ಕೆ ಇರುವಂಥ ಅವಕಾಶ ಇದು ನಮ್ಮ ಇಲಾಖೆಯಲ್ಲಿ.
ನಾವೆಲ್ಲ ನನ್ನ ಮಂತ್ರಿಯಾದ ನಾನು ಮತ್ತೆಲ್ಲ ನನ್ನವರು ಸಂಬಳ ಕೊಡ್ತಾ ಇರೋದು ಬಡವರನ್ನು ಸಾಕಲಿಕ್ಕೆ, ಅದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದೇವೆ. ಆ ಸದುದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡಿ, ದೇವರು ನಮ್ಗೆ ಕೊಟ್ಟಿರುವಂಥ ಅವಕಾಶ ಇದು ಅಂತ ಹೇಳಿದೆ. ನನಗನ್ಸುತ್ತೆ ತುಂಬ ಬದಲಾವಣೆಗಳು ನಮ್ಮ ಇಲಾಖೆಯಲ್ಲಾಗಿದೆ, ಮಾನಸಿಕವಾಗಿ ತುಂಬ ಬದಲಾವಣೆಗಳಾಗಿದೆ. ಆಯಕಟ್ಟಿನ ಜಾಗದಲ್ಲಿದ್ದವರು ಕೆಳಗೆ ಪ್ರೀತಿಯಿಂದ ಕೆಲವರು ಒಳಗೆ ಬರ್ತಾ ಇದ್ದಾರೆ, ಮತ್ತೆ ಕೆಲವರು ಹೊರಗೆ ಹೋಗ್ತಾ ಇದ್ದಾರೆ. ಎಲ್ಲವುದನ್ನು ಒಂದೇ ಸಾರಿ ರಿಪೇರಿ ಮಾಡುವಂಥ ಭ್ರಮೆಗಳಲ್ಲಿ ನಾವ್ಯಾರೂ ಇಲ್ಲ. ಆದರೆ ಇದನ್ನು ಈ ಇಲಾಖೆಯನ್ನು ಪಾರದರ್ಶಕ ಮಾಡ್ತೇವೆ ಅನ್ನುವಂಥ ವಿಶ್ವಾಸದಲ್ಲಿ ಸಾಕಷ್ಟು ಹೆಜ್ಜೆ ನಾವು ಮುಂದೆ ಬಂದಿದ್ದೇವೆ, ಸಾಕಷ್ಟು ಹೆಜ್ಜೆ ಮುಂದೆ ಬಂದಿದ್ದೇವೆ. ನಾನು ಪ್ರತಿಷ್ಠೆಗೋಸ್ಕರ ಹೇಳ್ತಾ ಇಲ್ಲ, ವಾಸ್ತವಿಕವಾಗಿ ಪ್ರತಿಷ್ಠೆಗಳು ಮುಂದೆ ಬಂದಿದೆ. ತಪ್ಪುಗಳು ನಡೆದ್ರೆ ನಾವು ಸರಿಪಡಿಸ್ಕೊಂಡು ಮುಂದೆ ಹೋಗ್ತೇವೆ. ನನಗನ್ಸುತ್ತೆ ಇಲಾಖೆಯನ್ನು ಇವತ್ತೆಲ್ಲ ನಾಳೆ ಇದೊಂದು ಪಾರದರ್ಶಕ ಇಲಾಖೆ ಅನ್ನುವಂಥ ಗೌರವಕ್ಕೆ ಪಾತ್ರ ಆಗ್ತವೆ. ಓಕೆ. ಇದು ಕೋಟ್ರ ಶ್ರೀನಿವಾಸ್ ಪೂಜಾರಿ ಅವರ ಮಾತುಗಳು. ಜೊತೆಗೆ ಕೋಟ್ರ ಶ್ರೀನಿವಾಸ್ ಪೂಜಾರಿ ಅವರು ಇವತ್ತು ನಮ್ಮ ಕುಡ್ಲ ವಾಹಿನಿಯ ಜೊತೆ ತಾವು ಆಗಮಿಸಿದ್ದೀರಾ, ಬ್ಯುಸಿ ಶೆಡ್ಯೂಲ್ ಅಲ್ಲಿ ತಾವು ಇವತ್ತು ಬಂದಿರುವಂತದ್ದು. ಎಸ್ ಸರ್, ಪ್ರಸಕ್ತ ಕಾಲಘಟ್ಟಗಳ ಬಗ್ಗೆ ಜೊತೆಗೆ ಜನತೆಗೆ ತಮ್ಮ ಒಂದು ಕೊನೆಯದಾಗಿರುವಂತಹ ಒಂದು ಸಂದೇಶ ಏನು ಹೇಳಲಿಕ್ಕೆ ಇಷ್ಟ? ಒಟ್ಟು ಸಮಾಜದ ಕಟ್ಟಕಡೆ ಮನುಷ್ಯನೊಬ್ಬ ಮುಖ್ಯವಾಹಿನಿಗೆ ಬರಬೇಕಾದ್ರೆ ನಮ್ಮಲ್ಲಿ ಜಾಗೃತಿ ಅವಶ್ಯಕತೆಗಳಿದೆ. ತಪ್ಪು ಒಪ್ಪುಗಳನ್ನು ವಿಮರ್ಶೆ ಮಾಡಬೇಕಾದಂಥ ಅವಶ್ಯಕತೆಗಳು ಹೆಚ್ಚಾಗಿದೆ. ಇಂಥ ಕಾಲಘಟ್ಟದಲ್ಲಿ ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ಸಮಾನ ಮನಸ್ಕರೆಲ್ಲ ಒಟ್ಟಾಗಿ ಸಮಯೋಚಿತವಾದಂಥ ನಿರ್ಧಾರ ತಗೊಳ್ಳಿಕ್ಕೆ ಒಟ್ಟಾಗಿ ಒಂದಾಗಿ ಯೋಚನೆ ಮಾಡುವಂಥ ಮಾನಸಿಕತೆ ನಮ್ಮಲ್ಲಿ ಬೆಳಿಬೇಕಾದಂಥ ಅವಶ್ಯಕತೆಗಳು ಇವತ್ತು ತುಂಬ ಇದೆ. ಯಾರಾದರೂ ಒಂದು ಗುಂಪು ಒಂದು ಕಡೆಯಿಂದ ಒಂದು ಹೇಳಿಬಿಡುತ್ತೆ, ಮತ್ತೊಂದು ಗುಂಪು ಇವ್ರನ್ನ ವಿರೋಧ ಮಾಡಲಿಕ್ಕೋಸ್ಕರ ಮತ್ತೊಂದು ಹೇಳಿಬಿಡುತ್ತೆ. ಇಂಥ ಸಂಘರ್ಷಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡೋದಿಲ್ಲ. ನಾವು ಕೆಳವರ್ಗದವರು, ಧ್ವನಿ ಇಲ್ದಿದ್ದವರು, ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗದ ಮಂತ್ರಿಯಾದ ನನ್ನನ್ನು ಸಮಾಜದಲ್ಲಿರುವ ಎಲ್ಲರೂ ಉಪಯೋಗಿಸಿಕೊಂಡ್ರೆ ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತ ಅನಿಸಿದರೆ ನನ್ನ ಮಿತಿಯೊಳಗೆ ಆ ಕೆಲಸಗಳನ್ನು ಅತ್ಯಂತ ಗೌರವದಿಂದ ಮಾಡಲಿಕ್ಕೆ ನಾನು ಆಸಕ್ತಿ ಹೊಂದಿದ್ದೇನೆ. ಎಲ್ಲ ವರ್ಗದವರು, ಎಲ್ಲ ಹಿಂದುಳಿದವರು, ದಲಿತ ಜನಾಂಗದವರು ಇವರೆಲ್ಲರೂ ಒಟ್ಟಾಗಿ ಒಂದಾಗಿ ಈ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟು ಬದುಕಬೇಕಾದಂಥ ಕಾಲಘಟ್ಟದಲ್ಲಿ ಒಂದು ಕುಟುಂಬದಂತೆ ಒಬ್ಬರಿಗೆ ಅನ್ಯಾಯ ಆದರೆ ಅದು ನಮ್ಮ ಅನ್ಯಾಯ ಅಂತ ತಿಳ್ಕೊಂಡ್ರೆ, ನಮ್ಮಿಂದ ತಪ್ಪು ನಡೆದ್ರೆ ಆ ತಪ್ಪನ್ನು ಸರಿಪಡಿಸಿಕೊಂಡ್ರೆ ಅದು ಪ್ರತಿಷ್ಠೆ ಅಲ್ಲ. ಒಂದು ತಪ್ಪು ನಡೆದಿರುತ್ತೆ, ನಮ್ಗೆ ಗೊತ್ತಿದೆ, ಪ್ರಪಂಚದಲ್ಲಿ ತಪ್ಪು ಮಾಡಿದಿರೋರು ಯಾರೂ ಇಲ್ಲ, ತಪ್ಪು ನಡೆದಿರುತ್ತೆ. ಆ ತಪ್ಪನ್ನು ಸರಿಪಡಿಸ್ಕೊಂಡು ಮುಂದೆ ಹೆಜ್ಜೆ ಇಟ್ಟಿದ್ದೇವೆ, ಅದು ತಪ್ಪಲ್ಲ. ಅದಕ್ಕೋಸ್ಕರ ಎಲ್ಲರೂ ನನಗೆ ಮಾರ್ಗದರ್ಶನ ಕೊಡಿ, ಅನುಭವವನ್ನು ಹಂಚಿಕೊಳ್ಳಿ, ಎಲ್ಲರೂ ಒಟ್ಟಾಗಿ ಒಂದಾಗಿ ಮುನ್ನಡೆಯೋಣ. ಸಮಬಾಳು ಸಮಪಾಲಿನ ನಾರಾಯಣ ಗುರುಗಳ ಸಂದೇಶವನ್ನು ಕಾರ್ಯರೂಪ ತರಲಿಕ್ಕೆ ಎಲ್ಲರೂ ಸಹಕಾರವನ್ನು ಕೋರ್ತೇನೆ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಾ. ಮತ್ತೊಮ್ಮೆ ಅಪಾರವಾಗಿರುವಂತಹ ಗೌರವ ಇದೆ ತಮ್ಮ ಕಾರ್ಯವೈಖರಿ ಬಗ್ಗೆ. ಇದೇ ರೀತಿ ಪ್ರಾಮಾಣಿಕವಾಗಿರಿ, ಯಾವತ್ತೂ ಕೂಡ ನಮ್ಮ ಹಾರೈಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್. ಎಸ್ ವೀಕ್ಷಕರಿದು ಈ ಹೊತ್ತಿನ ವಿಶೇಷ. ಕೋಟ್ರ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.